ನೆರಳಿನಲ್ಲಿ ನಿಂತ ಎಲ್ಲ ನಾಗರಿಕರು ಕೂಡ ಬಿಸಿಲು ಅಂತ ಬೇಸರ ಮಾಡ್ಲಿಕ್ಕಿಲ್ಲ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಯಾರು ಕೂಡ ನೆರಳಲ್ಲಿ ನಿಲ್ಲುವುದು ಬೇಡ. ಎಲ್ಲರೂ ಕೂಡ ಬಿಸಿಲಾದ್ರೆ ಬಿಸಿಲು, ಚಳಿ ಆದ್ರೆ ಚಳಿ, ಮಳೆ ಆದ್ರೆ ಮಳೆ, ಎಲ್ಲವನ್ನು ಕೂಡ ಸಹಿಸಿಕೊಳ್ಬೇಕು. ಹೋಟೆಲ್ ಮುಂಭಾಗದ 9 ಕರ್ನಾಟಕದಲ್ಲಿ ವೀರ ಧೀರ ಶಹೀದ್ ಮಿಲ್ಲದ ಟಿಪ್ಪು ಸುಲ್ತಾನ್ ರವರಿಂದ ಹಿಡಿದು 1857ರ ಸಿಪಾಯಿ ದಂಗೆ, ಅದೇ ರೀತಿ ಹಲವಾರು ಹೋರಾಟ ಪ್ರತಿಭಟನೆಗಳನ್ನ ಎಲ್ಲವನ್ನು ಕೂಡ ಸಹಿಸಿ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದಿನ್ ವ ಅಲಾ ಆಲಿ ಸಯ್ಯಿದಿನಾ ವ ಮೌಲಾನಾ ಮುಹಮ್ಮದ್. ಅಲ್ಲಾಹುಮ್ಮ ಜಅಲ್ ಸವಾಬ ಕಿರಾಅತಿನಾ ಇಲಾ ಹದ್ರತಿ ಹಬೀಬಿಕ ನಬಿಯ್ಯಿನಲ್ ಮುಸ್ತಫಾ محمد صلى الله عليه وسلم وإلى حضرات أهل الخير والطاعة أجمعين. اللهم بحقوقهم ನೇತಾರರನ್ನಾಗಿಸಲಿಕ್ಕೆ, ಅವರನ್ನ ನೈಜ ಹಿಂಬಾಲಕರಾಗಿಸಲಿಕ್ಕೆ ನಾವು ಉದ್ದೇಶಿಸಿರುವವು ಎಂಬ ಅಲ್ಲಾಹನ ಪವಿತ್ರ ನಾಮದಿಂದ. ನಂತರದ ತಲೆಮಾರು ಐತಿಹಾಸಿಕವಾಗಿ ಅವರ ಇತಿಹಾಸದಲ್ಲಿ ಓದಲ್ಪಡುವಂತಹ ಈ ಒಂದು ವೇದಿಕೆಯನ್ನ ಅಧಿಕೃತವಾಗಿ ಉದ್ಘಾಟನೆಗೆಯುತ್ತ ಅಲ್ಹಮ್ದುಲಿಲ್ಲಾ ಈ ಒಂದು ಸುಡು ಬಿಸಿಲಿನಲ್ಲಿ ರಾಷ್ಟ್ರಕ್ಕಾಗಿ, ಸಂವಿಧಾನಕ್ಕಾಗಿ, ನಮ್ಮ ಅಸ್ತಿತ್ವಕ್ಕಾಗಿ, ಯಾವೊಂದು ಹೋನರಬಲ್ ಎಕ್ಸಿಸ್ಟೆನ್ಸ್, ನಮ್ಮ ಅಭಿಮಾನವಾದ ಅಸ್ಮಿತೆಯನ್ನ ಸಂರಕ್ಷಿಸಲಿಕ್ಕೆ ನಾವು ಒಟ್ಟುಗೂಡಿದ್ದೇವೆಯ, ಇದು ನಮ್ಮ ನೈಜ ಭಾರತೀಯತೆ, ಅಖಂಡ ಭಾರತದ ನೈಜ ಇತಿಹಾಸವನ್ನ ಕಣ್ಣಿದ್ದು ಕುರುಡರಾಗಿ, ಕಿವಿಯಿದ್ದು ಕಿವುಡರಾಗಿ, ಇಂದಿಗೆ ಕರೆಕ್ಟ್ 1 ತಿಂಗಳ ಹಿಂದೆ ಡಿಸೆಂಬರ್ 12ರಂದು ನಮ್ಮ ರಾಷ್ಟ್ರಪತಿ ಅಧಿಕೃತವಾಗಿ ಮುದ್ರೆಯೊತ್ತಿದಂತಹ CAA ಅಥವಾ ಇಲ್ಲಿನ ಪೌರತ್ವ ತಿದ್ದುಪಡಿ ಕಾಯ್ದೆಯ ಕೊನೆಗಾಣಿಸಲಿಕ್ಕಿರುವ ಒಂದು ಅಡಿಪಾಯವಾಗಲಿ ಎಂಬ ಆಸೆ ನನ್ನದು. ಇತಿಹಾಸ ತಿಳಿಯದವರು, ಭಾರತೀಯತೆಯನ್ನ ಕಲಿಯದವರು, ಭಾರತದ ನೈಜ ಸಂಸ್ಕೃತಿಯನ್ನ ಓದದವರು ಹೇಳುವಾಗ 56, 52 ಎದೆಯ ಇಂಚು ನಮ್ದು ಎಂದು ಹೇಳುವಾಗಲೂ ಕೂಡ ಆ ಎದೆಯಲ್ಲಿ, ಆ ಇಂಚಿನಲ್ಲಿ ಯಾವ ಒಂದು ಅಭಿಮಾನದ, ಜ್ಞಾನದ, ಅರಿವಿನ ಭಾರತೀಯ ಮನುಷ್ಯರ, ಇಲ್ಲಿಯ ಮನುಷ್ಯ ರಾಶಿಯ ಅಂತರಾಳವನ್ನ ಅರ್ಥೈಸದವರು ಈ ಭಾರತವನ್ನ ಕಾರ್ಗತ್ತಲಿಗೆ, ಅಲಿವಿನಂಚಿಗೆ ಕೊಂಡೊಯ್ಯುವಾಗ ನಾವು ಸುಮ್ಮನೆ ಕುಳಿತುಕೊಳ್ಳುವುದು ಸರಿಯಲ್ಲ. ಭಾರತಕ್ಕೆ ಅದರದೇ ಆದ ಒಂದು ಇತಿಹಾಸವಿದೆ. ಇಲ್ಲಿ ಎಲ್ಲರೂ ಕೂಡ ಶತಮಾನಗಳಿಂದ, ವರ್ಷಗಟ್ಟಲೆ ಇಲ್ಲಿ ಎಲ್ಲ ಧರ್ಮದವರು, ಎಲ್ಲ ಸಾಮ್ರಾಜ್ಯ ಶಾಹಿತ್ವದ ಕಪಿ ಮುಷ್ಟಿಯವರು ಕೂಡ ಈ ದೇಶವನ್ನ
ಒಂದು ಧರ್ಮಾಧಾರಿತ ಮತಾಂಧತೆ ಹೊಂದಿದಂತಹ ಭಾರತವನ್ನಾಗಿಸ್ಲಿಕ್ಕೆ, ಒಂದು ರಾಷ್ಟ್ರವನ್ನಾಗಿಸ್ಲಿಕ್ಕೆ ಸಾಧ್ಯವಾಗದಿದ್ರೆ ಇಂತಹ ಆ ಒಂದು ಸೂರ್ಯ ಮುಳುಗದ ಸಾಮ್ರಾಜ್ಯದ ಬ್ರಿಟಿಷರ ಮುಂದೆ ಎದೆಯನ್ನರ್ಪಿಸಿದವರ ಮುಂದೆ ಕೂಡ ತಲೆಬಾಗದವರ ನಾವು ಅವರ ಬೂಟು ನಕ್ಕಿಗಳಿಗೆ ತಲೆಬಾಗುವುದು ನೀವು ಕಾಣುವ ಹಗಲು ಕನಸು ಎಂದು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ನಾವು ತಿಳಿಯಬೇಕು ಬಂಧುಗಳೇ, ಭಾರತ ಯಾವುದು? ಇಲ್ಲಿ ಹಾಡಲ್ಪಟ್ಟಂತಹ ಅಲಾಮಾ ಮುಹಮ್ಮದ್ ಇಕ್ಬಾಲ್ ರವರು ಹೇಳಿದಂತೆ, ಮದ್ಹಬ್ ನಹಿ ಸಿಖಾತ ಆಪಸ್ ಮೇ ಬೇರ ರಖ್ನಾ. ನಮ್ಗೆ ಯಾವ ಧರ್ಮದ, ಯಾವ ಮತೀಯತೆಯ, ಯಾವೊಂದು ವರ್ಗದ, ವರ್ಣದ ಆ ಒಂದು ಭೇದ ಭಾವವಿಲ್ಲ. ನಾವು ಭಾರತೀಯರು. ಹಿಂದಿ ಹೇ ಹಮ್, ಹಿಂದಿ ಹೇ ಹಮ್, ಹಿಂದಿ ಹೇ ಹಮ್, ಹಿಂದೂಸ್ತಾನ್ ಅಮಾರ. ನಾವು ಈ ಭಾರತೀಯರನ್ನ ಒದ್ದೋಡಿಸಿ ಯಾಕೆ ಬೇಕಾಗಿ ಸ್ವಾಮಿ ನೀವು ಬಾಂಗ್ಲಾದೇಶದಿಂದ ಬಂದವರಿಗೆ, ಪಾಕಿಸ್ತಾನದಿಂದ ಬಂದವರಿಗೆ, ಅಫ್ಘಾನಿಸ್ತಾನದಿಂದ ಬಂದವರಿಗೆ ನೀವು ಪೌರತ್ವ ಕಲ್ಪಿಸುವಾಗ ಭಾರತೀಯರನ್ನ ಯಾಕೆ ಹೊರಗೋಡಿಸ್ತಾ ಇದ್ದೀರಿ ಎಂಬುದಕ್ಕಿರುವಂತಹ ಉತ್ತರ ನೀವು ಹೇಳಬೇಕು. ನಮ್ಮ ಈ ನೆರೆದಿರುವಂತಹ ಭಾರತೀಯರು, ಮುಸಲ್ಮಾನ್ ಬಂಧುಗಳು ತಿಳಿಯಬೇಕಾದಂತಹ ಒಂದು ನೈಜ ಇತಿಹಾಸವಿದೆ. ನಮ್ದು ಇನ್ಕ್ಲೂಸಿವ್ ಫ್ರೀಡಮ್, ನಮ್ದು ಎಲ್ಲರನ್ನ ಒಳಗೊಂಡಂತಹ ಒಂದು ಸ್ವಾತಂತ್ರ್ಯ ಚಳುವಳಿಯಾಗಿತ್ತು. 1921ರಲ್ಲಿ ಹಜರತ್ ಮುಹಾನಿ ಎಂಬವರು ಅವರು ಹೇಳಿಕೊಟ್ಟಂತಹ ಒಂದು ಶಬ್ದವಿದೆ, ಇನ್ಕ್ವಿಲಾಬ್ ಜಿಂದಾಬಾದ್. ಕಳೆದ 6 ವರ್ಷಗಳಿಂದ ಈ ನಮ್ಮ ಭಾರತಕ್ಕೆ ಆವರಿಸಿದಂತಹ ಒಂದು ಕಗ್ಗತ್ತಲೆಯ ಒಂದು ಗ್ರಹಣ ಇದೆಯಲ್ಲ, ಆ ಕಾರ್ಗತ್ತಲ ಗ್ರಹಣವನ್ನ ಇಲ್ಲವಾಗಿಸುವವರೆಗೂ ಇನ್ಕಿಲಾಬನ್ನ ನಾವು ಮೊಳಗಿಸದೇ ಇರಬೇಕು. ಸರ್ವಶಕ್ತ ಅಲ್ಲಾಹನು ತೌಫೀಕ್ ನೀಡಲಿ. ಕ್ವಿಟ್ ಇಂಡಿಯಾ ಚಳವಳಿಯನ್ನ ಇಲ್ಲಿಗೆ ಪರಿಚಯಿಸಿದ್ದು, ಕ್ವಿಟ್ ಇಂಡಿಯಾವನ್ನ ಬಿಟ್ಟು ತೊಲಗಿ ಎಂದು ಹೇಳಿದ್ದು ಕೂಡ ಒಬ್ಬ ಮುಸಲ್ಮಾನ್ ಬಂದು ಅವರ ಅನುಯಾಯಿಗಳಿಗೆ ನಿಮ್ಮ ಮುಂದೆ ಪೌರತ್ವವನ್ನ ಸಾಕ್ಷಿ ಸಮೇತ ಹೇಳುವ ಅವಶ್ಯಕತೆ ಇಲ್ಲ, ನಮಗೆ ಮನಸ್ಸಿಲ್ಲ ಎಂಬುದನ್ನ ಈ ಮೂಲಕ ಇಲ್ಲಿನ ಅಧಿಕಾರಿ ವರ್ಗಕ್ಕೆ ಹೇಳ ಬಯಸ್ತಾ ಇದ್ದೇವೆ. ನಾವು ಇಂಡಿಯಾ ಗೇಟ್ನಲ್ಲಿ ಕಂಡಂತಹ ಆ 9,000ಕ್ಕಿಂತಲೂ ಹೆಚ್ಚಿನ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಗಾರರಲ್ಲಿ 63,000ಕ್ಕಿಂತಲೂ ಹೆಚ್ಚಿನ ಆ ಒಂದು ಸ್ವಾತಂತ್ರ್ಯ ಸೇನಾನಿಗಳ ಹೆಸರಲ್ಲಿ ಮುಸ್ಲಿಮರ ಆ ಒಂದು ಪಟ್ಟಿಯನ್ನ ಹೇಳುವಾಗ 2ನೇ ಸ್ವಾತಂತ್ರ್ಯ ಹೋರಾಟವಾದಂತಹ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದ 2ನೇ ಅವಧಿಯಲ್ಲಿ CAA ವಿರುದ್ಧವಾಗಿ, NRC ವಿರುದ್ಧವಾಗಿ, MPR ವಿರುದ್ಧವಾಗಿ ನಮಗೆ ಅಭಿಮಾನವಿದೆ. ನಮ್ಮ ಈ ಮಂಗಳೂರಿನಿಂದ 2ನೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ 2 ಶಹೀದರನ್ನ ಸಮರ್ಪಿಸಲಿಕ್ಕೆ ನಮಗೆ ಸಾಧ್ಯವಾಗುವುದಾದರೆ ಆ ರಕ್ತ ನಮಗೆ ಸಾಕು. ಅವರ ನೆನಪು ಮಾತ್ರ ಈ NRC ಯನ್ನ, CAA ಯನ್ನ ಇಲ್ಲಿಂದ ತೊಲಗಿಸಲಿಕ್ಕೆ ನಮಗೆ 24 ಗಂಟು ಕೂಡ ನಮಗೆ ಒಂದು ಆವೇಶವನ್ನ, ಆ ಒಂದು ಧೈರ್ಯವನ್ನ ನೀಡುತ್ತದೆ ಎಂದು ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಹೇಳ ಬಯಸ್ತಾ ಇದ್ದೀವಿ. ನೀವು ಏನು ಭಾವಿಸಿದ್ದೀರಿ? 2 ಮಕ್ಕಳಿಗೆ, ಅಮಾಯಕರಿಗೆ, ಪಾಪ ಕಾರ್ಮಿಕರಿಗೆ, ಕೂಲಿ ಕೆಲಸ ಮಾಡುವವರಿಗೆ ಗೋಲಿಬಾರ್ ಮಾಡಿ ಇಲ್ಲದಾಗಿಸ್ಲಿಕ್ಕೆ ಸಾಧ್ಯವಿದೆ ಎಂದು ನೀವು ಭಾವಿಸುವುದಾದರೆ ಇಲ್ಲಿ ಸಂಭವಿಸಿದ್ದು ಆ ಮಾಡಿದವರ ಹೃದಯದಿಂದ ಎಲ್ಲ ಹರ್ಷ ಕೂಡ, ಎಲ್ಲ ಉಲ್ಲಾಸ ಕೂಡ, ಜೀವನದ ಸಂತಸ ಕೂಡ ಇಲ್ಲದಾಗಬೇಕು. ನಿಮಗೆ ನೈಜವಾದ ಪಾಠ ಕಲಿಯಬೇಕು ಎಂದು ಹೇಳ ಬಯಸ್ತಾ ಇದ್ದೇವೆ. ನನಗೆ ನಾಚಿಕೆ ಇದೆ ಬಂಧುಗಳೇ. ನಮ್ಮ ಸರ್ವಜ್ಞ ಹೇಳಿದಂತೆ, ಆಡದಲ್ಲಿ ಕೊಡುವವನು ಉತ್ತಮನು, ಆಡಿ ಕೊಡುವವನು ಮಧ್ಯಮನು, ಆಡಿಯೂ ಕೂಡ ಕೊಡದವನು ಅಧಮನು. ಆ ಅಧಮರ ಆಳ್ವಿಕೆ ರಾಜ್ಯದಲ್ಲಿ ನಮಗೆ ನಿಮ್ಮ 5 ಲಕ್ಷದ ಆ ಒಂದು ಜುಜುಬಿ ನಮಗೆ ಬೇಕಾಗಿಲ್ಲ, ನಮಗೆ ಅಸ್ಮಿತೆಯನ್ನು ಕೊಡಿ ಎಂಬುದನ್ನ ಈ ಮೂಲಕ ಇಲ್ಲಿನ ಅಧಿಕಾರಿ ವರ್ಗಕ್ಕೆ ಹೇಳ ಬಯಸ್ತಾ ಇದ್ದೇವೆ. ನಾವು ತಿಳಿಯಬೇಕು, ನಾವು ಹುಟ್ಟಿದ್ದು ಈ ಭಾರತದಲ್ಲಾದ್ರೆ ನಮಗೆ ಮಕ್ಕಾ ಮದೀನಾ 2 ಬಿಟ್ಟು ಬೇರೆ ಒಂದು ಜಾಗ ಕೂಡ ದಫನ ಮಾಡಲಿಕ್ಕೆ ನಾವು ಇಷ್ಟಪಡುವುದಿಲ್ಲ. ನಮ್ಮ ಎಲ್ಲರ ಶ್ವಾಸ ಇಲ್ಲದಾದ ನಂತರವೇ ನಿಮಗೆ ನಮ್ಮ ಪೌರತ್ವವನ್ನ ಕೇಳುವ ಅಧಿಕಾರ ಇರುವುದು ಎಂಬುದನ್ನು ಈ ಮೂಲಕ ಹೇಳ ಬಯಸ್ತಾ ಇದ್ದೇವೆ. ಈ ಭಾರತಕ್ಕೆ ಅದರದೇ ಆದಂತಹ ಒಂದು ಇತಿಹಾಸವಿದೆ. ಯಾರನ್ನು ಕೂಡ ಈ ಭಾರತ ಸಹಿಸಿಲ್ಲ, ಯಾರಿಗೂ ಕೂಡ ಭಾರತ ತಲೆಬಾಗಿಲ್ಲ, ಯಾರ ಮುಂದೆ ಕೂಡ ಅಭಿಮಾನವನ್ನ ಪಣಕ್ಕಿಟ್ಟಿಲ್ಲ. ನಿಮ್ಮ ಮುಂದೆ ಈ ಒಂದು ಸಂಘ ಪರಿವಾರದ ಈ ಒಂದು ಸ್ಕೂಲಿಗಳ ಎದುರಲ್ಲಿ
ಅಡವಿಡುವಂತಹ ಒಂದು ಸ್ವಾತಂತ್ರ್ಯದ ಆ ಒಂದು ಕಿಚ್ಚಿರುವ ನಮಗೆ ಸಾಧ್ಯವಿಲ್ಲ ಎಂಬುದನ್ನ ನೀವು ಹೇಳುವಂತೆ ನಾವು ಹೇಳಿಗೆಲು ಎಂಬುದು ನಿಮ್ಮ ಭಾವನೆಯಾದ್ರೆ ನೀವು ಸಾವರ್ಕರ್ನ ಸಂತಾನ ಆದ್ರಿಂದ ನಿಮ್ಮ ಎದೆಯಲ್ಲಿ ಯಾವಾಗಲೂ ಕೂಡ ಗಡಗಡ ಆ ಎಂಬ ಶಬ್ದ ನಿಮಗೆ ಯಾವಾಗಲೂ ಕೇಳಿಸ್ತಾ ಇದ್ರೆ ನಮಗೆ ಈ ಸ್ಫೂರ್ತಿ ಇರುವುದು ಆಂಗ್ಲೋ ಮೈಸೂರು ಯುದ್ಧ ಈ ಮಂಗಳೂರಿನಲ್ಲಿ ಗಳಿಸಿದಾಗ ಸ್ವಂತ ಮಕ್ಕಳನ್ನೇ ಅಡ್ಡಬಿಟ್ಟಂತಹ ಟಿಪ್ಪು ಸುಲ್ತಾನರ ಅನುಯಾಯಿಗಳು ನಾವು. ನಮ್ಮ ಈ ಪರಿಸರ ಪ್ರದೇಶವಾದಂತಹ ಕೇರಳದಲ್ಲಿ ಮಹಾನರಾದ ವಾರಿಯಂ ಕುನ್ನತ್ತು ಕುಂಜ ಅಹಮ್ಮದ್ ಹಾಜಿಯವರು ಮಲಯಾಳಂ ರಾಜ್ಯ ಎಂಬ ಹೆಸರಿನಲ್ಲಿ ಸ್ವಂತ ರಿಪಬ್ಲಿಕ್ ಅನ್ನು ಸ್ಥಾಪಿಸಿ ಅವರನ್ನ ಹತ್ಯೆಗೈಯಲಿಕ್ಕೆ ಕೊಂಡು ಹೋಗುವಾಗ ಅವರ ಕಣ್ಣಿಗೆ ಬಟ್ಟೆ ಕಟ್ಟುವಾಗ ಹೇಳಿದ್ರು, ನನಗೆ ಜೀವಾರ್ಪಣೆಗೈಯಲು ಯಾವ ಸಮಸ್ಯೆನೂ ಇಲ್ಲ, ಒಂದೇ ಒಂದು ಅಪೇಕ್ಷೆ ಇರುವುದು, ನೀವು ಹಿಂಬಾಗಿಲಿನಿಂದ ಹಿಂದುಗಡೆಯಿಂದ ನಮಗೆ ನೀವು ಆ ಒಂದು ಗೋಲಿಯನ್ನ ನಮಗೆ ತುರುಕಿಸಬೇಡಿ. ನಾನು ನನ್ನ ಕಣ್ಣೆದುರಲ್ಲಿ ನನ್ನ ಎದೆಗೆ ಆ ಒಂದು ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಡಿ ಮಡಿದಂತಹ ನನ್ನ ಆ ಒಂದು ಶಹಾದತನ್ನ ಕಂಡು ಸಂತೋಷದಿಂದ ಈ ಜೀವನವನ್ನ ಕೊನೆಗಾಣಿಸ್ತೇನೆ ಎಂದು ಹೇಳಿದ ಕುಂಜ ಅಹಮ್ಮದ್ ಹಾಜಿಯ ಸಂತತಿಗಳು ನಾವು ಎಂಬುದನ್ನ ಈ ಮೂಲಕ ಹೇಳ ಬಯಸ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ. ನಾಚಿಕೆಯಾಗಬೇಕು ನಿಮಗೆ. ನಮ್ಮ ಈ ಮಂಗಳೂರಿನಲ್ಲಿ ಘಟಿಸಿದಂತಹ ಚಿತ್ರಣವನ್ನ ಬೇರೆಯೇ ಆಗಿ ಇದೊಂದು ಕಾಶ್ಮೀರದ ತರ ನೀವು ಬಿಂಬಿಸ್ತೀರಲ್ಲ. ನಮ್ಮ ಒಂದು ಮಾಜಿ ಮುಖ್ಯಮಂತ್ರಿ, ಹಿರಿಯ ರಾಜಕಾರಣಿ ಅದನ್ನ ಎಳೆಯಾಗಿ ನಿಮ್ಮ ಮುಂದೆ ಇಡುವಾಗ ನಿಮಗೆ ಯಾವ ಉತ್ತರ ಇದೆ ಸಹೋದರರೇ ಎಂಬುದನ್ನ ನೀವು ಹೇಳಬೇಕಾಗಿದೆ. ನಾವು ಹೆಚ್ಚಾಗಿ ಮಾತನಾಡುವಂತಿಲ್ಲ. ಇಲ್ಲಿ ಎಷ್ಟೋ ಭಾಷಣಗಾರರು, ಚಿಂತಕರು, ಸಾಮಾಜಿಕ ಹೋರಾಟಗಾರರ ಭಾಷಣವನ್ನ ನಾವು ಕೇಳಲಿಕ್ಕೆ ಬಂದವರು. ಎಲ್ಲರೊಂದಿಗೆ ಹೇಳಲಿಕ್ಕಿರುವುದು, ಇದು ಆರಂಭ ಶೂರತ್ವ ಆಗಬಾರದು. ಇದು ನಮ್ಮ ಒಂದೇ ಒಂದು ಆವೇಶದ ನಮ್ಮ ಒಂದು ಎಲ್ಲರಿಗೂ ತೋರಿಸುವಂತಹ ಒಂದು ಆವೇಶವನ್ನ ಪ್ರಕಟಿಸುವಂತಹ ಒಂದು ದಿನವಾಗಬಾರದು. ಇಂದಿನಿಂದ ನಾವು ಯಾವಾಗ ಕೂಡ ಭಾರತಕ್ಕೆ ಬೇಕಾಗಿ, ಅಖಂಡತೆಗೆ ಬೇಕಾಗಿ ಎಲ್ಲರೂ ಕೂಡ ಅವರು ಭಾವಿಸಿದ್ದು ಈ CAA ಅನ್ನ NRC ಬಂದಾಗ ಅಸ್ಸಾಮಲ್ಲಿ 13 ಲಕ್ಷ ಹಿಂದೂಗಳು ಮುಸ್ಲಿಮೇತರರಾದಾಗ ಅಮಿತ್ ಶಾ ಅವನ ಆ ಸಣ್ಣ ಮನಸ್ಸಿನಲ್ಲಿ ಆ ಅತ್ಯಲ್ಪ ಬುದ್ಧಿಯಲ್ಲಿ ಚಿಂತಿಸಿದ, ನಮಗೆ ಇದನ್ನು ಎದುರಿಸಲಿಕ್ಕೆ ಇಲ್ಲವಾಗಿಸಲಿಕ್ಕೆ CAA ಅನ್ನು ಮಾಡಿ ಮುಸಲ್ಮಾನ್ ಮತ್ತು ಹಿಂದೂಗಳನ್ನ ಪರಸ್ಪರ ಕಚ್ಚಾಟ ಮಾಡಿಬಿಡೋಣ. ಅವರ ಆ ಒಂದು ಕನಸನ್ನ ಇಲ್ಲದಾಗಿಸಿದ್ದು ಈ ಭಾರತೀಯ ಮುಸಲ್ಮಾನರಲ್ಲ, ಭಾರತೀಯ ಬಂಧುಗಳು. ಆ ಭಾರತೀಯರು ಇರುವ ತನಕ ನಿಮ್ಮ ಈ 5% ನಿಮ್ಮ ಈ ಸಂಘ ಪರಿವಾರದ ಯಾವ ಹಿಡನ್ ಅಜೆಂಡಾ ಕೂಡ ಇಲ್ಲಿ ನಡೆಯಲಿಕ್ಕಿಲ್ಲ. ಅದು ಬೇಯಿಸುವುದು ಇಲ್ಲ, ಅದು ಬೇಯುವುದಿಲ್ಲ ಎಂಬುದನ್ನ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ನಮ್ಮ ಎಲ್ಲ ಯುವಕರೊಂದಿಗೆ ನಾವು ಇತಿಹಾಸವನ್ನ ಕಲಿಯಬೇಕು. 3 ದಿನ 1 ವಾರ ಇಂಟರ್ನೆಟ್ ಅನ್ನ ಇಲ್ಲದಾಗಿಸಿದ್ರೆ, ಇಂಟರ್ನೆಟ್ ನ ಸೈಟ್ ಇಲ್ಲದಾದ್ರೆ ನಾವು ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಂದೆ ಸರಿಯುತ್ತೇವೆ ಎಂಬ ಆ ಒಂದು ಮೌಢ್ಯನಿಂದಾದ್ರೆ, ಮಹಾನರಾದ ನಮ್ಮ ಪೂರ್ವಜರು ಇಂಟರ್ನೆಟ್ ಇಲ್ಲದೆ ಇರುವಾಗ ಇನ್ನರ್ ಸೈಟಿನ ಮೂಲಕ, ದೂರದೃಷ್ಟಿಯ ಮೂಲಕ, ಅಂತರ್ಗತವಾದಂತಹ ಚಿಂತನಾಶೀಲತೆಯಿಂದ ಈ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಿದ್ರೆ, ನಮಗೆ ಇಂಟರ್ನೆಟ್ ಸೈಟ್ ಬೇಡ, ನಮಗೆ ಇನ್ನರ್ ಸೈಟ್ ಇದೆ. ನಮ್ಮನ್ನ ಪರಸ್ಪರ ಕಚ್ಚಾಟ ಮಾಡಲಿಕ್ಕೆ, ನಮ್ಮನ್ನ ಧ್ರುವೀಕರಿಸಲಿಕ್ಕೆ, ವಿಕೇಂದ್ರೀಕರಣದ ಮೂಲಕ ನಮ್ಮನ್ನ ಇಲ್ಲದಾಗಿಸ್ಲಿಕ್ಕೆ ನಿಮ್ಮ ನಾಗ್ಪೂರಿನ ಕಚೇರಿ ಸಾಲದು ಎಂಬುದನ್ನ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಕೊನೆಯದಾಗಿ ನಾವು ಭಾರತೀಯರು, ಭಾರತ ಎಂಬುದು ಮಹಾನರಾದ ಅಬುಲ್ ಬಶರ್ ಆದಂ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರು ಇಳಿದು ಬಂದಂತಹ ಒಂದು ಪ್ರದೇಶ. ಸ್ವರ್ಗಲೋಕದಿಂದ ಆದಿಮ ಮನುಷ್ಯ ಈ ಭಾರತಕ್ಕೆ ಕಾಲಿಟ್ರೆ, ಈ ಭಾರತದಿಂದ ಕಾಲ್ನಡಿಗೆಯಾಗಿ 40 ವರ್ಷಗಳಷ್ಟು ಕಾಲ 40 ಹಜ್ಜಿಗೈಯಲು ಪವಿತ್ರ ಕಾಬಾಲಯಕ್ಕೆ ಹೋದ್ರೆ, ಆ ಆದಮಿನ ಸಂತತಿಗಳಾದ ನಾವು ಈ ಭಾರತದಲ್ಲೇ ಇದ್ದೇವೆ, ಭಾರತದಲ್ಲೇ ಇರುತ್ತೇವೆ, ಭಾರತಕ್ಕಾಗಿ ದುಡಿಯುತ್ತೇವೆ, ಭಾರತಕ್ಕಾಗಿ ಮಡಿಯುತ್ತೇವೆ, ಭಾರತದಲ್ಲೇ ನಮ್ಮನ್ನು ದಫನ್ಗೆಯಲ್ಪಡುತ್ತದೆ. ಸರ್ವಶಕ್ತನಾದ ಅಲ್ಲಾಹನು ತೌಫೀಕ್ ನೀಡಲಿ ಎಂಬ ಆಶಾ ಭಾವನೆಯಲ್ಲಿ ಜಮಾತಿನ ಖತೀಬನಾಗಿ ನನಗೆ ಹೆಮ್ಮೆ ಇದೆ, ಅಭಿಮಾನವಿದೆ. ನಾವೆಲ್ಲರೂ ಒಗ್ಗಟ್ಟಾಗ್ಲಿಕ್ಕೆ 1 ದಿನ ಸಾಕು, 1 ನಿಮಿಷ ಸಾಕು, ಒಂದೇ ಒಂದು ಚಿಂತನೆ ಸಾಕು. ಆ ಚಿಂತನೆಯನ್ನ ವಿಭಾಗೀಯತೆ ಮೂಲಕ ಇಲ್ಲದಾಗಿಸ್ಲಿಕ್ಕೆ ಯಾರೇ ಕುತಂತ್ರ ಹೆಣೆದ್ರು, ಯಾವ ಷಡ್ಯಂತ್ರನು ಅವರು ರೂಪಿಸಿದ್ರು, ನಾವು ಅದನ್ನೆಲ್ಲ ತಿಳಿದುಕೊಂಡು ಇಂಟರ್ನೆಟ್ ನಿಂದ ಹೊರಗೆ ಬಂದು ಇನ್ನರ್ ಸೈಟಿನ ಮೂಲಕ
ಕೇಳೋಣ. ಕೆಲವರು ಹೇಳ್ತಾರೆ ವಿದ್ಯಾವಂತರಂತೆ ಅವರು, ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಅಮಾಯಕರನ್ನ ಕೊಂದು ಹಾಕುವಾಗ ಅವರು ಧೀರರು ಅಂತ. ನಿಮಗೆ ಧೀರತೆಯ ಅರ್ಥ ತಿಳಿದಿಲ್ಲ ಸಹೋದರರೇ ಎಂಬುದನ್ನು ಈ ಮೂಲಕ ಹೇಳ ಬಯಸ್ತಾ ಇದ್ದೇವೆ. ಎಲ್ಲರೊಂದಿಗೂ ಕೃತಜ್ಞತಾ ಭಾವ ಆ ಮಡಿದಂತಹ ಜಲೀಲ್ ರವರನ್ನ, ನೌಶೀನ್ ರವರನ್ನ ಸ್ಮರಿಸುತ್ತಾ ಅವರ ಪಾರತ್ರಿಕ ಜೀವನ ಸುಖಮಯವಾಗಲಿ, ಸ್ವರ್ಗೀಯವಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ನಿನ್ನೆ ಮುಂಬೈಯಲ್ಲಿ ಒಂದು ಇಂಡಿಯಾ ಗೇಟಿನ ಆ ಒಂದು ಸಣ್ಣ ಸಿಂಬಲ್ ಅನ್ನ ಅಲ್ಲಿ ಅಳವಡಿಸಿದ್ರು. ಅಲ್ಲಿ ನಮ್ಮ ಈ ಮಕ್ಕಳ ಹೆಸರು ಬಂದ್ರೆ ನಾಳೆಯ ಚರಿತ್ರೆ ಆ ಮಕ್ಕಳು ಸಹಿತ ಇಲ್ಲಿ ಒಗ್ಗೂಡಿದ ಎಲ್ಲರನ್ನ ಕೂಡ ನಮ್ಮ ಮಕ್ಕಳು, ನಮ್ಮ ನಂತರದ ತಲೆಮಾರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಓದುವಂತಹ ಒಳ್ಳೆಯ ನಾಳೆ ಬರಲಿ. ನಮ್ಮ ನಾಳಿನ ಅರುಣೋದಯ ನೈಜ ಭಾರತದ ವಿಜಯಕ್ಕಾಗಿ, ಭ್ರಾತೃತ್ವಕ್ಕಾಗಿ, ಸೌಹಾರ್ದತೆಗಾಗಿ, ಸಾಮರಸ್ಯಕ್ಕಾಗಿ, ಸಹಿಷ್ಣುತೆಗಾಗಿ ಇರುವಂತಹ ನಾಳೆ ಪೌರತ್ವ ಸಂರಕ್ಷಣಾ ಸಮಿತಿ ದೇವನಕಟ್ಟೆ ಈ ಭರತ ಖಂಡಕ್ಕೆ ಎಣಿಸಲಾರದಷ್ಟು ಸೇವೆಯನ್ನು ಹಾಗೂ ತ್ಯಾಗವನ್ನು ಒಂದು ಹೊಸ ಕಾನೂನು ತರ್ತಾರೆ. ಅವರು ದೇಶದ ಜನರ ಕಣ್ಣಿಗೆ ಮಣ್ಣರ್ಚಿಕೆ ಬೇಕಾಗಿ ಒಂದು ಮಾತು ಹೇಳ್ತಾರೆ. ಇದರಲ್ಲಿ ಮುಸಲ್ಮಾನರನ್ನು ಬಿಟ್ಟು 6 ಜಾತಿಗಳು ಇದರಲ್ಲಿ ಇದೆ ಅಂತೇಳಿ. ಹಿಂದೂ, ಕ್ರೈಸ್ತ, ಬುದ್ಧ, ಜೈನ, ಪಾರ್ಸಿ ಇವರೆಲ್ಲ ಕೂಡ ನಾವು ಮಾಡ್ತೇವೆ ಅಂತೇಳಿ. ನಿಮ್ಗೆ ಗೊತ್ತಿರಲಿ, ಅದರಲ್ಲಿ ಇರುವುದು ಕೇವಲ 2, 3, 4 ಅಥವಾ 1,000, 2,000 ಮಾತ್ರ ಇವರು ಹೇಳಿದಂತ ಬಾಕಿ ಜಾತಿಗಳು ಎಲ್ಲ ಇರುವುದರಲ್ಲಿ ಹಿಂದೂಗಳೇ ಜಾಸ್ತಿ. ಅದಕ್ಕೆ ಬೇಕಾಗಿ ಈ ಒಂದು CA ಅನ್ನು ತರಲಿಕ್ಕೆ ನೋಡ್ತಾರೆ. ಅದರಲ್ಲಿ ಕೂಡ ಹೇಳ್ತಾರೆ ಈ ಭಾರತ ದೇಶಕ್ಕೆ ಒಂದು ನಾಗರಿಕನಾಗಿ ಈ ದೇಶದ ಸಿಟಿಜನ್ಶಿಪ್ ಪಡ್ಲಿಕ್ಕೆ ಸುಮಾರು 11 ವರ್ಷ ಕಾಲ ಇಲ್ಲಿ ಅವನು ಇರಬೇಕು. ಆದ್ರೆ ಇವರು ಹೇಳ್ತಾರೆ 2014ರ ಮೊದಲು ಯಾರು ಇಲ್ಲಿಗೆ ಬಂದಿದ್ದಾರೆ ಈ 6 ಜಾತಿಗಳಲ್ಲಿ ಅವರಿಗೆ ನಾವು ನಾಗರಿಕತೆ ನೀಡ್ತಾ ಇದ್ದೇವೆ. ನಾವು ಇವತ್ತು ಅವರಲ್ಲಿ ಇದನ್ನು ಹೇಳ್ತಾ ಇದ್ದೇವೆ, ನೀವು ಒಂದು ಕೆಲಸ ಮಾಡಿ, ನೀವು ಆ ತರ ನಾಗರಿಕತೆ ನೀಡುವುದಾದರೆ 2014ರ ಮುಂದೆ ಬಂದಂತ ಆ ಮುಸಲ್ಮಾನರಿಗೂ ನೀಡಿ. ಅವರೇನು ಮನುಷ್ಯರಲ್ವೇ? ಈ ದೇಶಕ್ಕಾಗಿ, ಈ ದೇಶದ ಮಣ್ಣಿನ ಮೇಲೆ ವಿಶ್ವಾಸ ಇಟ್ಟುಕೊಂಡು ಈ ದೇಶ, ನಾನು ಈ CA ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ನೀವು ಏನು ಪೌರತ್ವ ನೀಡುವುದಾದ್ರೆ ಪ್ರತಿ ಒಂದು ಜಾತಿಯವರಿಗೆ ಸಮಾನ ಪೌರತ್ವ ನೀಡಿ. ಅದು ಬಿಟ್ಟು ನಿಮ್ಮ ಈ ಗೋಸುಂಬಿತನದ ಈ ಒಂದು ಜಾತ್ಯತೀತ ಭಾರತವನ್ನು ವಿಂಗಡಿಸುವಂತ ಕೋಮುವಾದದ ಒಂದು ನೀವು ಅಜೆಂಡವನ್ನು ತರಲಿಕ್ಕೆ ಪ್ರಯತ್ನಿಸಿದ್ರೆ ಅದಿಲ್ಲಿ ಖಂಡಿತ ನಡೆಯುವುದಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಆದ್ಮೇಲೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ. ಈಗಾಗಲೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮುಖ ಭಾಷಣಕಾರರು ಈಗಾಗಲೇ ಆಗಮಿಸಿದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಜೊತೆ ಈ ನಾಡಿನ ಬಹಳ ಬೇಕಾದಂತ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ನಮಗೆ ತುಂಬು ಹೃದಯದ ಸಹಕಾರ ನೀಡಿದಂತ ಗಣ್ಯ ವ್ಯಕ್ತಿಗಳು ಇವತ್ತು ಈ ಕಾರ್ಯಕ್ರಮ ನಮ್ಮೊಂದಿಗೆ ಒಂದುಗೂಡಿದ್ದಾರೆ. ಆದ್ದರಿಂದ ನಾನು ನನ್ನ ಕರ್ತವ್ಯ ಎಂಬ ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಅತಿಥಿಗಳನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸಲು ಬಯಸುತ್ತಿದ್ದು, ಕಾಂಗ್ರೆಸ್ ಪಕ್ಷ, ಜನತಾದಳ, CPIM ಹಾಗೂ SDPI ಹಾಗೂ PFI ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ದೇಶದ ಸಂವಿಧಾನದ ಉಳಿವಿಗಾಗಿ ಒಂದೇ ಬಾವುಟದ ಅಡಿಯಲ್ಲಿ ನಾವಿಲ್ಲಿ ಸೇರಿಕೊಂಡಿದ್ದೇವೆ. ಅವರೆಲ್ಲರೂ ಕೂಡ ನಾನು ಒಂದೇ ಮಾತಲ್ಲಿ ಸ್ವಾಗತಿಸುತ್ತಾ ಬಂದಂತ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಏನು ಈ ದೇಶ ಸಂಕಟದಲ್ಲಿದ್ದಾಗ ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರ ಅಗತ್ಯ ಬಿದ್ದರೆ ಈಗಲೂ ಕೂಡ ನಿಮ್ಮೊಂದಿಗೆ ನಾವು ಕೈ ಜೋಡಲಿಕ್ಕೆ ಸಿದ್ಧ ಎಂದು ಬಂದಂತ ನನ್ನ ಈ ಪ್ರೀತಿಯ ಜನಸ್ತೋಮವನ್ನು ಕೂಡ ನಾನು ಒಂದೇ ಮಾತನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ಪೊಲೀಸ್ ಇಲಾಖೆಯವರು, ಮಾಧ್ಯಮ ಮಿತ್ರರು ಹಾಗೂ ಬಂದಂತ ಎಲ್ಲ ಹಿತೈಷಿಗಳನ್ನು ನಾನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಶಾಂತ ರೀತಿಯಲ್ಲಿ, ಯಾವುದೇ ಕುಂದುಕೊರತೆ ಬಾರದ ರೀತಿಯಲ್ಲಿ ಮಾದರಿ ಎಂಬೊಂದು ಕಾರ್ಯಕ್ರಮ ನಡೆಸಿಕೊಳ್ಳಲು ನೀವೆಲ್ಲರೂ ಸಹಕಾರಿಗಳಾಗುವಂತೆ ಹೇಳುತ್ತಾ, ಈ ದೇಶದಲ್ಲಿ ಇಂತಹ ಒಂದು ಕರಿನಿಯಮವನ್ನು ತರುವಂತಹ ಸಂದರ್ಭಗಳಲ್ಲಿ
ಯಾವ ರೀತಿಯ ಭಾವನೆಗಳನ್ನು ನಾಡನ್ನು ಆಡಳಿತ ಮಾಡುವ ವರ್ಗವು ಬಯಸಿತು, ಆ ಭಾವನೆಗಳು ಇವತ್ತು ಸಂಪೂರ್ಣವಾಗಿ ತಲೆಗೆಳಗಾಗಿದೆ ಅಂತ ಹೇಳುವ ಲಕ್ಷಾಂತರ ಸಭೆಗಳು ಈ ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಾ ಇದೆ. ಸಹೋದರರೇ, ಒಂದು ಮಾತು ಗಮನಿಸಬೇಕು. ಈ ದೇಶದಲ್ಲಿ ನಾವು ಓಟು ಕೊಟ್ಟುಕೊಂಡು ಅವರನ್ನು ಯಾಕೆ ಅಧಿಕಾರಕ್ಕೆ ಇರಿಸಿದ್ದೇವೆ? ಇವತ್ತು ಈ ಪ್ರಧಾನಮಂತ್ರಿ, ಗೃಹ ಮಂತ್ರಿ ಎಲ್ಲ ಆ ಒಂದು ದೊಡ್ಡ ಗದ್ದುಗೆಯಲ್ಲಿ ನಿಂತುಕೊಂಡು ದೇಶದ ಜನರನ್ನ ಬೆದರಿಸಲಿಕ್ಕೆ ಕಾರಣವಾಗಬೇಕಾದ್ರೆ ಅವರು ಯಾಕೆ ಹೇಗೆ ಪ್ರಧಾನಮಂತ್ರಿಗಳಾದರು, ಅವರು ಹೇಗೆ ಗೃಹ ಮಂತ್ರಿಗಳಾದರು ಅಂತ ಯೋಚನೆ ಮಾಡುವುದಾದರೆ, ಭಾರತದ ಸಂವಿಧಾನದ 326ನೇ ಆರ್ಟಿಕಲ್ನಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಓಟು ಹಾಕಿ ಸಂವಿಧಾನದತ್ತವಾದಂತಹ ಮಾರ್ಗಗಳ ಮೂಲಕ ಲೋಕಸಭೆಗೋ ವಿಧಾನಸಭೆಗಳಿಗೂ ಆಯ್ಕೆ ಮಾಡುವ ಸ್ಪಷ್ಟವಾದ ಆದೇಶವನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 326 ನಲ್ಲಿ ಹೇಳಲಾಗಿದೆ. ಅದರಲ್ಲಿ ಓಟು ಮಾಡುವ ಅಧಿಕಾರ ಯಾರಿಗೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಓಟು ಮಾಡುವ ಅಧಿಕಾರ ಟು ಎವರಿ ಸಿಟಿಸನ್, ದೇಶದ ಪ್ರತಿಯೊಬ್ಬ ಪ್ರಜೆಗೆ ಅಂತ ಹೇಳಲಾಗಿದೆ. ನಾವೇ ನಾಡಿನಲ್ಲಿ ಎಂಪಿ ಎಲೆಕ್ಷನ್ಗಳಲ್ಲಿ, ಎಂಎಲ್ಎ ಎಲೆಕ್ಷನ್ಗಳಲ್ಲಿ ಗಂಟೆಗಟ್ಟಲೆ, ನಿಮಿಷಗಟ್ಟಲೆ ಕ್ಯೂ ನಿಂತುಕೊಂಡು ಓಟು ಮಾಡಬೇಕಾದ್ರೆ ಆ ಅಧಿಕಾರವನ್ನು ನಮಗೆ ಕೊಟ್ಟಂತಹ ಭಾರತದ ಸಂವಿಧಾನ ಹೇಳ್ತಾ ಇದೆ, ಓಟು ಮಾಡುವ ಅಧಿಕಾರ ಇರೋದು ಈ ನಾಡಿನ ಪ್ರಜೆಗಳಿಗೆ, ಸಿಟಿಸನ್ಗಳಿಗೆ. ಆದ್ದರಿಂದ ಈ ನಾಡಿನ ಪ್ರಜೆಗಳು ಅಂತ ಸಾಬೀತು ಮಾಡಿ ಅಂತಹ ಅಧಿಕಾರಯುತವಾದಂತಹ ಒಂದು ಹುದ್ದೆಯಲ್ಲಿ ನಿಂತುಕೊಂಡು ನಾವಿಲ್ಲಿ ಅಧಿಕಾರ ಚಲಾವಣೆ ಮಾಡಿ, ಮತದಾನ ಮಾಡಿ, ಆ ಮತದ ಹಕ್ಕನ್ನು ಪಾಲಿಸಿಕೊಂಡು ಎಂಪಿಗಳನ್ನು ಆಯ್ಕೆ ಮಾಡಿ, ಆ ಎಂಪಿಗಳನ್ನು ಸೇರಿಕೊಂಡು ಇಲ್ಲಿಗೊಬ್ಬ ಪ್ರಧಾನಮಂತ್ರಿ ಬೇಕು, ಗೃಹ ಮಂತ್ರಿ ಬೇಕು ಅಂತ ತೀರ್ಮಾನ ಮಾಡಿದ್ದು ಜನರನ್ನ ಬೀದಿಗಿಳಿಸಿ ಹೋರಾಟ ಮಾಡುವುದಕ್ಕಾಗಲ್ಲ. ತನ್ನ ಪೊಲೀಸರನ್ನು ಕಳಿಸಿಕೊಂಡು ಜನರನ್ನ ಎದ್ವಾತ ಒಡೆದು ಅವರನ್ನು ಮನೆಗಳಿಂದ ಹೊರಹಾಕುವುದಕ್ಕಾಗಲ್ಲ. ಈ ನಾಡಿನ ಮನುಷ್ಯರ ಪೌರತ್ವವನ್ನು ಕೇಳುವುದಕ್ಕಲ್ಲ. ಸ್ವಾಮಿ, ನಿಮ್ಮನ್ನು ಆಯ್ಕೆ ಮಾಡಿರುವುದು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಾಗಿ. ಜನರಿಗೆ ರೋಡ್ ಬೇಕು, ಜನರಿಗೆ ಫ್ಲೈಓವರ್ ಬೇಕು, ಜನರಿಗೆ ಬ್ರಿಡ್ಜ್ಗಳು ಬೇಕು, ಜನರಿಗೆ ಜೀವನ ಮಾಡುವಂತಹ ಸರಿಯಾದ ವ್ಯವಸ್ಥೆಗಳು ಬೇಕು, ಅವರಿಗೆ ಸಂರಕ್ಷಣೆ ಬೇಕು, ಸುರಕ್ಷೆ ಬೇಕು. ಇಂತಹ ಕೆಲಸಗಳಿಗಾಗಿ ಮಾತ್ರ ಇಲ್ಲಿ ಮುಖ್ಯಮಂತ್ರಿಗಳನ್ನು, ಪ್ರಧಾನಮಂತ್ರಿಗಳನ್ನು, ಇನ್ನಿತರ ಮಂತ್ರಿಗಳನ್ನು ನಾವು ಆಯ್ಕೆ ಮಾಡ್ತೇವೆ. ಆದರೆ ದುರದೃಷ್ಟವಶಾತ್ ಯಾರು ಪ್ರಜೆಗಳು ಎನ್ನುವ ಸ್ಪಷ್ಟವಾದ ಆದೇಶವನ್ನು ಪಾಲಿಸಿಕೊಂಡು ಪ್ರಜೆಗಳ ಅಧಿಕಾರದಲ್ಲಿ ನಿಂತುಕೊಂಡು ನಾವು ಓಟು ಹಾಕಿದಂತಹ ನಮ್ಮೊಂದಿಗೆ ಇಲ್ಲಿನ ಸರ್ಕಾರ ಹೇಳ್ತಾ ಇದೆ, ನಿಮ್ಮ ಪೌರತ್ವವನ್ನು ಸಾಬೀತುಪಡಿಸಬೇಕು, ನೀವೇ ನಾಡಿ ನಿಜವಾದ ಪ್ರಜೆಗಳಲ್ಲ. ಸಹೋದರರೇ, ಯೋಚನೆ ಮಾಡಿ ನೋಡಿ. ಆದ್ದರಿಂದ ಸರ್ಕಾರದಲ್ಲಿ ಸೇವೆ ಮಾಡಲಿಕ್ಕಾಗಿ ಅಧಿಕಾರಕ್ಕೆ ಯಾರು ಬಂದಿದ್ದಾರೆ ಅವರು ಸೇವೆ ಮಾಡಲಿ, ಅದನ್ನು ಬಿಟ್ಟು ಜನರನ್ನು ಬೆದರಿಸುವಂತಹ ಕೆಲಸಬಾರದು ಅಂತ ಹೇಳಿ ದೇಶಾದ್ಯಂತ ಲಕ್ಷಾಂತರ ರ್ಯಾಲಿಗಳು ಅವರಿಗೆ ಸ್ಪಷ್ಟವಾದ ಭಾಷೆಯಲ್ಲಿ ತಾಕೀದನ್ನು ಕೊಡ್ತಾ ಇದೆ. ಆ ತಾಕೀದಿನಿಂದ ಅವರು ಬೆದರಿದ್ದಾರೆ. ಅದು ಖಂಡಿತವಾಗಿಯೂ ಈ ನಾಡಿನ ಜನಪರ ಹೋರಾಟಗಳ ಮುಂದೆ ಅವರಿಗೆ ಖಂಡಿತ ತಮ್ಮ ಕರಿನಿಯಮಗಳೊಂದಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸಹೋದರರೇ, ಒಂದು ಮಾತನ್ನ ನೆನಪಿಸಬೇಕು. ದೇಶದ ಸಂವಿಧಾನದಲ್ಲಿ ಪ್ರಿಯಾಂಬಲ್ನಲ್ಲಿ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ, ಎಲ್ಲ ಶಾಲೆಗಳಲ್ಲೂ ಕೂಡ ಸಂವಿಧಾನದ ಮುನ್ನುಡಿಯನ್ನು ವಾಚಿಸಬೇಕು ಅಂತ ಒಂದು ನಿಯಮವನ್ನು ತಂದಿತ್ತು. ಬಹಳ ಸುಂದರವಾದ ನಿಯಮ. ಅದಕ್ಕಾಗಿ ಸರ್ಕಾರವನ್ನು ಅಭಿನಂದಿಸಬೇಕು. ಏನಿದೆ ಈ ದೇಶದ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ, ಏನಿದೆ ಈ ದೇಶದ ಸಂವಿಧಾನದ ಪೀಠಿಕೆಯಲ್ಲಿ, ಈ ದೇಶದಲ್ಲಿ 303 ಎಂಪಿಗಳ ಬೆಂಬಲಿದೆ ಅಂತ ಹೇಳಿ ಈ ನಾಡನ್ನು ಸಂಪೂರ್ಣವಾಗಿ ಬೀದಿಗೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ ಅವರು. ನಿಜವಾದ ಶಕ್ತಿ ಲೋಕಸಭೆಯಲ್ಲ, ನಿಜವಾದ ಶಕ್ತಿ ರಾಜ್ಯಸಭೆಯಲ್ಲ, ನಿಜವಾದ ಶಕ್ತಿ 303 ಎಂಪಿಗಳ ಶಕ್ತಿ ಅಲ್ಲ. ದೇಶದ ನಿಜವಾದ ಶಕ್ತಿ ಸುಪ್ರೀಂ ಕೋರ್ಟ್ ಅಲ್ಲ. ನಾಡಿನ ಲಕ್ಷಾಂತರ ಕೋಟಿಗಟ್ಟಲೆ ಮನುಷ್ಯರು ಬೀದಿಗೆ ಬಂದುಕೊಂಡು ತಮ್ಮ ಹಕ್ಕನ್ನು ಹೇಳುವಾಗ ಅದರ ಮುಂದೆ ಮಂಡಿಯೂರದೆ, ಸೋಲದೆ ತಮ್ಮ ಅಧಿಕಾರವನ್ನು ಚಲಾವಣೆ ಮಾಡಲು ಈ ನಾಡಿನ ಯಾವುದೇ ಶಕ್ತಿಗೂ ಸಾಧ್ಯವಿಲ್ಲ ಎನ್ನುವುದನ್ನ ಈ ಸಂದರ್ಭದಲ್ಲಿ ಅರ್ಥ ಮಾಡಿ ನಾವು ಬಯಸ್ತಾ ಇದ್ದೇವೆ. ಅದನ್ನೇ ಈ ದೇಶದ ಸಂವಿಧಾನದ ಪ್ರಿಯಾಂಬಲ್ ಹೇಳಿದೆ, ವಿ ದ ಪೀಪಲ್ ಆಫ್ ಇಂಡಿಯಾ. ಯಾರು ಇಲ್ಲಿ ನಿಯಮಗಳನ್ನು ಮಾಡಬೇಕು? ಈ ದೇಶದ ಪರಮಾಧಿಕಾರಿಗಳು ಯಾರು? ಈ ದೇಶಕ್ಕಿಂತ ಶ್ರೇಷ್ಠವಾದ ಅಧಿಕಾರವುಳ್ಳವರು ಯಾರು? ಪ್ರಧಾನಮಂತ್ರಿಗಳೇ ತಾವಲ್ಲ, ಗೃಹ ಮಂತ್ರಿಗಳೇ ತಾವಲ್ಲ, 303 ಎಂಪಿಗಳೇ ನೀವಲ್ಲ. ಮತ್ತೆ ಯಾರು ನಿಜವಾದ ಅಧಿಕಾರವುಳ್ಳವರು? ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದಂತಹ ನಾವು. ಹ್ಯಾವಿಂಗ್ ಸೋಲಮ್ಲಿ ರಿಸೋಲ್ವ್ಡ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಎ ಸೋವರಿನ್ ಸೆಕ್ಯುಲರ್ ಡೆಮೋಕ್ರಾಟಿಕ್ ರಿಪಬ್ಲಿಕ್. ಈ ದೇಶವನ್ನೊಂದು ಸೋವರಿನ್ ದೇಶವನ್ನಾಗಿ ನಾವು ರೂಪಿಸಿದ್ದೇವೆ. ಸೋವರಿನ್ ದೇಶವೆಂದರೆ, ಸಾರ್ವಭೌಮ ದೇಶವೆಂದರೆ ಇದರ ಮೇಲೆ ಮತ್ತೆ ಯಾರಿಗೂ ಅಧಿಕಾರ ಇಲ್ಲ. ಇದು ಯಾವುದೇ ಒಂದು ರಾಷ್ಟ್ರದ ಅಂಗಸಂಸ್ಥೆಯಲ್ಲ, ಇದು ಯಾವುದೇ ಇನ್ನೊಂದು ರಾಷ್ಟ್ರದ ಅಧೀನದಲ್ಲಿರುವಂತದ್ದಲ್ಲ. ಈ ನಾಡಿನ 130 ಕೋಟಿ ಜನರಾಗಿದ್ದಾರೆ.
ಈ ದೇಶದ ಪರಮಶಕ್ತಿ ಎನ್ನುವುದನ್ನ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ನಮಗೆ ಮುಸಲ್ಮಾನರಿಗೆ ಒಂದು ಭಯ ಇತ್ತು, ನಮಗೊಂದು ಆತಂಕ ಇತ್ತು. ಏನದು ಆತಂಕ ಅಂದ್ರೆ, ಸಾಮಾನ್ಯವಾಗಿ ಸಿಎಎ ಕಾನೂನಲ್ಲಿ ಅಫ್ಘಾನ್, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಬಂದಂತಹ 6 ಧರ್ಮೀಯರಿಗೆ ಮಾತ್ರ ಪೌರತ್ವ, ಅದರಲ್ಲಿ ಮುಸಲ್ಮಾನರಿಗೆ ಪೌರತ್ವ ಇಲ್ಲ. 6 ಧರ್ಮೀಯರು ದೇಶಕ್ಕೆ ಬಂದರೆ ಅವರಿಗೆ 5 ವರ್ಷ ಬದುಕಿದ್ರೆ ಅವರಿಗೆ ಸಿಟಿಜನ್ಶಿಪ್ ಕೊಡಬಹುದು ಅಂತ ಸ್ಪಷ್ಟವಾಗಿ ಬರೆಯಲಾಗಿದೆ. ನಮಗೆ ಬಹಳ ಆತಂಕ ಇತ್ತು, ನಮಗೆ ಭಯ ಇತ್ತು. ಇದೊಂದು ಮುಸಲ್ಮಾನರಿಗೆ ಸಂಬಂಧಪಟ್ಟ ಕೇಸಾದ ಕಾರಣ ಕೇವಲ ಮುಸಲ್ಮಾನರು ಮಾತ್ರ ಹಸಿರು ಪತಾಕೆಗಳಿಂದಕೊಂಡು ಓಲೋ ತಕ್ಬೀರ್ ಅಲ್ಲಾಹು ಅಕ್ಬರ್ ಅಂತ ಹೇಳಿಕೊಂಡು ನಾಡಿನ ಉದ್ದಗಲಗಳಲ್ಲಿ 5 ಮಂದಿ, 10 ಮಂದಿ, 500 ಮಂದಿ, 1000 ಮಂದಿ ಮಾತ್ರ ಪ್ರತಿಭಟನೆಗಳನ್ನ ಮಾಡಿ ಆ ಪ್ರತಿಭಟನೆ ಮಾಡುವ ಜನರಿಂದ 1-5 ಮಂದಿಯನ್ನು ಕೊಂದು ಇಲ್ಲಿ ಎಲ್ಲರನ್ನೂ ಕೂಡ ಬೆದರಿಸಿ, ಹೆದರಿಸಿ, ನಡುಗಿಸಿ ತಮ್ಮ ಕರಾಳ ಕಾನೂನನ್ನ ದೇಶದಲ್ಲಿ ಜಾರಿಗೆ ತರುವಂತಹ ದಿವಾಸ್ವಪ್ನವನ್ನು ಕಂಡವರೊಂದಿಗೆ ನಾವು ಹೇಳ್ತಾ ಇದ್ದೇವೆ. ಇದು ಮುಸಲ್ಮಾನರಿಗೆ ಮಾತ್ರ ಸಂಬಂಧಪಟ್ಟ ವಿಚಾರ ಅಲ್ಲ. ಈ ಸಭೆಯಲ್ಲಿ ಯೋಚನೆ ಮಾಡಿ ನೋಡಿ, ಹಸಿರು ಪತಾಕೆಗಳಿಲ್ಲ, ಮುಸಲ್ಮಾನರು ಸಾಮಾನ್ಯವಾಗಿ ಹಿಡಿಯುವಂತಹ ಗ್ರೀನ್ ಪತಾಕೆಗಳಿಲ್ಲ. ಇಲ್ಲಿ SSF ನ ಪತಾಕೆ ಇಲ್ಲ, SKSF ನ ಪತಾಕೆ ಇಲ್ಲ, PFI ನ ಪತಾಕೆ ಇಲ್ಲ, ಕಾಂಗ್ರೆಸ್ ಪತಾಕೆ ಇಲ್ಲ, ದಳ್ಳ ಪತಾಕೆ ಇಲ್ಲ. ಇಲ್ಲಿರುವುದು ಯಾವುದು? ವಿಜಯ್ ವಿಶ್ವ ತಿರಂಗ ಪ್ಯಾರ ಝಂಡಾ ಉಂಚಾ ರಹೇ ಹಮಾರ. ಹಸಿರು, ಬಿಳಿ, ಕೇಸರಿ 3 ಬಣ್ಣ ನಡುವೆ ಚಕ್ರವು ನಮ್ಮ ದೇಶದ ಅಖಂಡತೆಯ ಸಂಕೇತವಾಗಿರುವ ಈ 3 ಬಣ್ಣಗಳು 24 ಗಂಟೆ ಕೂಡ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಜಾಗರೂಕನಾಗಿರಬೇಕೆನ್ನುವ ಸಂದೇಶವನ್ನು ಕೊಡುವಂತಹ 24 ಕಾಲುಗಳುಳ್ಳ ಅಶೋಕ ಚಕ್ರ. ಸಹೋದರ ಯೋಚನೆ ಮಾಡಬೇಕು. ಕೆಲವರು ಕೇಳಿದ್ರು, ಬ್ಯಾರಿಗಳೇ, ಸಾವರೇ, ಮುಸಲ್ಮಾನರೇ, ನೀವೆಲ್ಲ ದೇಶದ ಪತಾಕೆ ಹಿಡಿಲಿಕ್ಕೆ ಶುರು ಮಾಡಿದ್ರಲ್ಲಪ್ಪ, ನೀವು ದೇಶದ ತಿರಂಗವನ್ನು ಹಿಡಿಲಿಕ್ಕೆ ಶುರು ಮಾಡಿದ್ರಲ್ಲ. ನಾವು ಹೇಳಿದೆವು, ಸ್ವಾಮಿ, ದೇಶದ ಪತಾಕೆಯನ್ನು ಹಿಡಿಯಲಿಕ್ಕೆ ಶುರು ಮಾಡಿದ್ದು ಮಾತ್ರವಲ್ಲ, ಭಾರತ ದೇಶಕ್ಕೆ ಈ ಜಗತ್ತಿನ 200ರಷ್ಟು ರಾಷ್ಟ್ರಗಳಲ್ಲಿ ಯಾವ ದೇಶಕ್ಕೂ ಇಲ್ಲದ ಅತ್ಯಂತ ಸುಂದರವಾದ, ಮನೋಹರವಾದ, ಸ್ವಚ್ಛವಾದ ಈ ಪತಾಕೆಯನ್ನು ಡಿಸೈನ್ ಮಾಡಿ ಕೊಟ್ಟದ್ದು ಕೂಡ ಓರ್ವ ಮುಸ್ಲಿಂ ಅಂತ ಹೇಳಿಕೆ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅದೊಬ್ಬ ಪುರುಷನಲ್ಲ, ಅದೊಬ್ಬ ಮುಸ್ಲಿಂ ಪುರುಷನಲ್ಲ. ಬದ್ರುದ್ದೀನ್ ತಯ್ಯಿಬ್ಜಿ ಎನ್ನುವ ಸ್ವಾತಂತ್ರ್ಯ ಸಮರ ಹೋರಾಟಗಾರರ ಪತ್ನಿ ಸುರಯ್ಯಾ ತಯ್ಯಿಬ್ಜಿ ಎನ್ನುವ ಒಬ್ಬ ಮಹಿಳೆ ಈ ತಿರಂಗವನ್ನ, ಈ ಟ್ರೈ ಕಲರ್ನ ಈ ಪತಾಕೆಯನ್ನು ಡಿಸೈನ್ ಮಾಡಿ ಭಾರತಕ್ಕೆ ಕೊಟ್ಟಿದ್ದಾರೆ. ವೆಂಕಯ್ಯ ಎನ್ನುವವರು ಕಾಂಗ್ರೆಸ್ ಪತಾಕೆಯನ್ನು ಡಿಸೈನ್ ಮಾಡಿದರು. ಅವರು ಹೋಮ್ ರೂಲ್ ಚಳವಳಿಗೆ ಪತಾಕೆಯನ್ನು ಡಿಸೈನ್ ಮಾಡಿದರು. ಅದರಲ್ಲಿ ಚರ್ಕವನ್ನು ತಂದುಕೊಂಡು ದೇಶದ ಪತಾಕೆಯನ್ನು ಡಿಸೈನ್ ಮಾಡಿಕೊಟ್ಟದ್ದು ಮುಸ್ಲಿಂ ಮಹಿಳೆಯಾದ ಸುರಯ್ಯಾ ತಯ್ಯಿಬ್ಜಿ ಆಗಿದ್ರೆ, ಅದರಲ್ಲಿ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ದೇಶದ ಪತಾಕೆಯನ್ನು ಹಿಡಿಯುವ ಬಗ್ಗೆ ನಮ್ಮನ್ನು ಕೆಣಕುವ ಅಗತ್ಯ ಯಾರಿಗೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಅನೇಕ ಮಹನೀಯರು ಭಾಷಣ ಮಾಡಲಿಕ್ಕಿದ್ದಾರೆ. ನಾನು ದೀರ್ಘವಾಗಿ ಈ ಸಂದರ್ಭದಲ್ಲಿ ಭಾಷಣ ಮಾಡುವುದಿಲ್ಲ. ಒಂದೇ ಒಂದು ಮಾತು ಮಾತ್ರ ಹೇಳಬೇಕು. ಸಹೋದರರೇ, ನಾವು ಯಾರು ಕೂಡ ಹೆದರಬೇಕಾದ ಅಗತ್ಯವಿಲ್ಲ, ನಾವು ಯಾರು ಕೂಡ ಬೆದರಬೇಕಾದ ಅಗತ್ಯ ಇಲ್ಲ. ನಮ್ಮ ಈ ಒಂದು ವಿಶೇಷವಾದಂತಹ ಅಭಿಯಾನವನ್ನ ನಾಡಿನ ಸರ್ವ ಜನರು ಕೂಡ ಕೈಗೆತ್ತಿಕೊಂಡಿದ್ದಾರೆ. ಜಾಮಿಯಾ ಮಿಲ್ಲಿಯಾದ JNUನ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿಯ, ಎಲ್ಲಕ್ಕಿಂತ ಮುಖ್ಯವಾಗಿ ಬನಾರಸ್ನ ಹಿಂದೂ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಬೀದಿಗೆ ಬಂದುಕೊಂಡು ನಮಗೆ CAA ಬೇಡ, NPR ಬೇಡ, NRC ಬೇಡ, ನಮಗೆ ಬೇಕಾದದ್ದು ಈ ದೇಶ ಸಾವಿರಾರು ವರ್ಷಗಳಿಂದ ಕಾಪಾಡಿಕೊಂಡು ಬಂದಂತಹ ಈ ನಾಡಿನ ವ್ಯಕ್ತಿತ್ವವನ್ನು ಉಳಿಸಿಕೊಡಿ ಎನ್ನುವ ಒಂದು ಕೂಗು ಮಾತ್ರವಾಗಿದೆ. ಸಹೋದರರೇ, 6000 ವರ್ಷಗಳ ಇತಿಹಾಸ ಈ ದೇಶಕ್ಕಿದೆ ಅಂತ ನಾವು ಹೇಳ್ತಾ ಇದ್ದೇವೆ. 6000 ವರ್ಷಗಳ ಇತಿಹಾಸ. ಹರಪ್ಪ ಮತ್ತು ಮೊಹಂಜದರೋ ಸಂಸ್ಕಾರದಿಂದ ಪ್ರಾರಂಭಗೊಂಡ ಭಾರತ. ಈ ದೇಶ ಇಷ್ಟು ವರ್ಷಗಳಾಗಿ ಕೂಡ ಯಾವುದೇ ಒಂದು ದೇಶ ಧರ್ಮದ ಒಂದು ದೇಶವಾಗಿಲ್ಲ. ಈ ದೇಶದಲ್ಲಿ ಆಳ್ವಿಕೆ ಮಾಡದೆ ಯಾರು ಕೂಡ ಈ ದೇಶವನ್ನೊಂದು ಧರ್ಮದ ದೇಶವನ್ನಾಗಿ ಮಾಡುವ ಪ್ರಯತ್ನವನ್ನ ಮಾಡಿಲ್ಲ. ಮೊಘಲರು ದೇಶವನ್ನು ಮುಸ್ಲಿಂ ರಾಷ್ಟ್ರ ಮಾಡಿಲ್ಲ, ಅವರು ಮೊಘಲ್ ಸಾಮ್ರಾಜ್ಯವನ್ನ ಮಾಡಿದರು. ಜಹೂರುದ್ದೀನ್ ಬಾಬರ್, ಇಬ್ರಾಹಿಂ ಲೋಧಿ ಬಂದುಕೊಂಡು ಲೋಧಿ ಸಾಮ್ರಾಜ್ಯವನ್ನ ಕಟ್ಟಿದ. ಕುತುಬುದ್ದೀನ್ ಐಬಕ್ ಸಾಮ್ರಾಜ್ಯವನ್ನ ಕಟ್ಟಿದ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಖಿಜಿರ್ ಖಾನ್ ಈ ನಾಡಿನಲ್ಲಿ ಗುಲಾಮ ವಂಶವನ್ನ ಕಟ್ಟಿದ. ಬೇರೆ ಬೇರೆ ಜನರುಗೊಂಡು ಬೇರೆ ಬೇರೆ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಯಾರು ಕೂಡ ಈ ದೇಶದಲ್ಲಿ ಇಸ್ಲಾಂ ಸಾಮ್ರಾಜ್ಯವನ್ನು ಕಟ್ಟುವ ಪ್ರಯತ್ನಗಳನ್ನ ಮಾಡಿಲ್ಲ. ಕೈಸರು 190 ವರ್ಷಗಳ ಕಾಲ ಈ ದೇಶವನ್ನು ಆಳಿದರು. ಒಬ್ಬ ಕೈಸ ಕೂಡ ಈ ದೇಶವನ್ನೊಂದು ಕ್ರಿಶ್ಚಿಯನ್ ರಿಪಬ್ಲಿಕ್ ಮಾಡುವಂತಹ ಕೆಲಸವನ್ನ ಮಾಡಿಲ್ಲ. ಅದಕ್ಕೆ ಬದಲಾಗಿ ಈ ನಾಡನ್ನ ಎಲ್ಲರೂ ಕೂಡ ಸೆಕ್ಯುಲರ್ ದೇಶವಾಗಿ, ಸರ್ವ ಜನಾಂಗದ ಶಾಂತಿಯ ತೋಟ, ಋಷಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ
ಜೈನರ ಉದ್ಯಾನವನ್ನಾಗಿ ಬೆಳೆಸುವ ಪ್ರಯತ್ನಗಳನ್ನ ಮಾಡಿದರು. ನಾನೊಂದು ಮಾತನ್ನು ಹೇಳ್ತಾ ಇದ್ದೇನೆ, ಅಂತ್ಯ ದಿನದ ತನಕ ಈ ದೇಶ ಇದೇ ರೀತಿ ಮುಂದುವರಿಯಲಿದೆ. ಈ ದೇಶವನ್ನು ನಾಶ ಮಾಡಲಿಕ್ಕೆ ಯಾವುದೇ ದುಶ್ಶಕ್ತಿಗಳಿಗೂ ಕೂಡ ಸಾಧ್ಯವಿಲ್ಲ ಅಂತ ಈ ನಾಡಿನ ಬೀದಿಗಳಲ್ಲಿ ಕೋಟ್ಯಂತರ ಜನರ ಶಬ್ದಗಳು ಇವತ್ತು ಅಂತರಿಕ್ಷಗಳಲ್ಲಿ ಮೊಳಗ್ತಾ ಇದೆ. ಇದು ಎರಡನೇ ಸ್ವಾತಂತ್ರ್ಯ ಸಂಗ್ರಾಮವಾಗಿದೆ. ಒಂದನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೆಹರು, ಗಾಂಧಿ, ಅಬುಲ್ ಕಲಾಂ ಆಜಾದ್, ಮೊಹಮ್ಮದ್ ಅಲಿ ಜೋಹರ್, ಬ್ರಿಟಿಷರಾದ ಕ್ರೈಸ್ತರ ವಿರುದ್ಧ ಕ್ರೈಸ್ತ ಮಹಿಳೆ ಆನಿ ಬೆಸೆಂಟ್ ಮುಂತಾದ ಜನರು ಕೂಡ ನಿಂತುಕೊಂಡು ಹೋರಾಟ ಮಾಡಿ ಗಳಿಸಿದ ಈ ದೇಶದ ಸ್ವಾತಂತ್ರ್ಯ. ಕೆಲವರು ಹೇಳ್ತಾರೆ ಪಾಕಿಸ್ತಾನಕ್ಕೆ ಹೋಗಿ ಅಂತ. ನಮ್ಮ ಇಲ್ಲಿ ಈ ಮುಂಭಾಗದಲ್ಲಿ ಅನೇಕ ಮಹನೀಯರಿದ್ದಾರೆ. 16 ದೇಶಗಳನ್ನು ಸುತ್ತಿದ ಜನರಿದ್ದಾರೆ. ವಿದೇಶ ದೇಶಗಳಲ್ಲಿ ಬಿಸಿನೆಸ್ ಮಾಡುವ ಕಣಚೂರು ಮೋನಹಾಜಿ ಅವರಿದ್ದಾರೆ. ಅವರಲ್ಲಿ ಕೇಳಿ ನೋಡಿ, ಅವ್ರು ಯಾರು ಕೂಡ ಈ ತನಕ ಪಾಕಿಸ್ತಾನಕ್ಕೆ ಹೋಗಿಲ್ಲ. ನಾವು ಯಾರು ಕೂಡ ಈ ತನಕ ಪಾಕಿಸ್ತಾನದ ವಿಸಾಕ್ಕಾಗಿ ಅಪ್ಲೈ ಮಾಡಿಲ್ಲ. ನಮ್ಗೆ ಪಾಕಿಸ್ತಾನ ಹಲ್ಲಿವಲ್ಲಿ, ನಾವು ಆ ಪಾಕಿಸ್ತಾನಕ್ಕೆ ಯಾವುದೇ ಮಹತ್ವ ಕೊಡುವುದಿಲ್ಲ. 1947ರಲ್ಲಿ ಜಿನ್ನಾ ಸಾಬ್ ಹೇಳಿದರು, ಮೊಹಮ್ಮದ್ ಅಲಿ ಜಿನ್ನಾ, ಬನ್ನಿ ಮುಸಲ್ಮಾನರೇ, ನಮಗೆ ಧರ್ಮಾಧಾರಿತವಾದಂತಹ ಪಾಕಿಸ್ತಾನವನ್ನು ಕಟ್ಟೋಣ, ಮುಸಲ್ಮಾನರಿಗೊಂದು ದೇಶ ಇರಲಿ. ನಾವು ಹೇಳಿದೆವು, ಧರ್ಮಾಧಾರಿತವಾದ ದೇಶ ನಮಗೆ ನಂಬಿಕೆ ಇಲ್ಲ. ಒಂದು ದೇಶ ಯಾವತ್ತೂ ಕೂಡ ಆಧಾರಿತವಾಗಬಾರದು. ನಮಗೆ ಈ ದೇಶ ಸೆಕ್ಯುಲರ್ ಆದರೂ ಸಾಕು. ನಮಗೆ ಈ ದೇಶ ಸರ್ವ ಜನರ ಒಂದು ಸುಂದರವಾದ ಊರಾದರೂ ಸಾಕು. ಎಲ್ಲರೂ ಕೂಡ ಒಗ್ಗೂಡಿ ಬಾಳುವಂತಹ ಒಂದು ನಾಡಾದರೂ ಸಾಕು. ಆ ಮಾತನ್ನು ನಾವು ಅನುಷ್ಠಾನಗೊಳಿಸಿದ್ದೇವೆ. ನಾವು ಪಾಕಿಸ್ತಾನಕ್ಕೆ ಹೋಗಿಲ್ಲ, ನಾವು ಹಿಂದೂಸ್ತಾನದಲ್ಲೇ ಇದ್ದೇವೆ. ನಮಗಿರುವುದು ಎರಡೇ 2 ಸ್ಥಾನಗಳು ಮಾತ್ರ. ಬದುಕುವುದಾದರೆ ಹಿಂದೂಸ್ತಾನ, ಹೋಗುವುದಾದರೆ ಕಬರಸ್ಥಾನ, ಮತ್ತೊಂದು ಸ್ಥಾನ ನಮಗೆ ಇಲ್ಲ ಎನ್ನುವ ಮಾತನ್ನ ಇಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಸಹೋದರರೇ, चिश्ती ने जिस जमीन में पैगाम हक सुनाया, नानक ने जिस चमन में वहदत के गीत गाया, तारतारियों ने जिसको अपने वतन बनाया, जिसने हिजाजियों से दश्ते अरब छुपाया, मेरा वतन वही है, मेरा वतन वही है. ಇವತ್ತು ನಾವು ಹಾಡಬೇಕಾದ ಹಾಡನ್ನ 100 ವರ್ಷಗಳ ಹಿಂದೆ ಸುಮಾರು ಸ್ವಾತಂತ್ರ್ಯ ಸಂಗ್ರಾಮದ ಕಾಲಘಟ್ಟಗಳಲ್ಲಿ ಅಲ್ಲಾಮಾ ಇಕ್ಬಾಲ್ ಈ ದೇಶದ ಸ್ವಾತಂತ್ರ್ಯದ ಕಿಚ್ಚನ್ನು ಹರಡಿದಂತಹ ಸ್ವಾತಂತ್ರ್ಯ ಸಮರ ಸೇನಾನಿಯಾಗಿದ್ದ ಇಕ್ಬಾಲ್ ಇಲ್ಲಿ ಹೇಳಿದರು. ಅವರೊಂದು ಮಾತನ್ನ ಹೇಳಿದ್ದಾರೆ, ಈ ದೇಶವನ್ನು ವಶಪಡಿಸಲಿಕ್ಕೆ, ಧೂಳೀಪಟ ಮಾಡಲಿಕ್ಕೆ, ಲೂಟಿ ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ 26 ಮಂದಿ ವೈದೇಶಿಕರು ದೇಶದ ಮೇಲೆ ಆಕ್ರಮಣವನ್ನು ಮಾಡಿದ್ದಾರೆ. ಡಚ್ಚರು ಬಂದಿದ್ದಾರೆ, ಪೋರ್ಚುಗೀಸರು ಬಂದಿದ್ದಾರೆ, ಇಂಗ್ಲಿಷರು ಬಂದಿದ್ದಾರೆ, ಈಸ್ಟ್ ಇಂಡಿಯಾ ಕಂಪನಿಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಬೇರೆ ಬೇರೆ ಜನರು ಬಂದುಕೊಂಡು ಈ ದೇಶವನ್ನ ನಾಶ ಮಾಡುವ ಕೆಲಸಗಳನ್ನು ಮಾಡಿದ್ದಾರೆ. ಕೊನೆಗೆ ಏನಾಯಿತು ಗೊತ್ತಾ ನಿಮಗೆ? ಕೊನೆಗೆ ಆದದ್ದೇನು? ಆದದ್ದು ಒಂದು ಮಾತ್ರ, ಈ ದೇಶವನ್ನ ಲೂಟಿ ಮಾಡಲು ಬಂದಂತಹ ತಾರ್ತಾರಿಗಳು ತಾರ್ತಾರಿಯವನ್ನೇ ಜಿಸ್ಕೋ ಅಪ್ನಾ ವತನ್ ಬನಾಯ. ಈ ದೇಶವನ್ನು ಲೂಟಿ ಮಾಡುವುದು ಬೇಡಪ್ಪ, ಇದೊಂದು ಸುಂದರವಾದ ನಾಡು, ಸ್ವರ್ಗಕ್ಕೆ ಸಮಾನವಾದ ನಾಡು. ಇಲ್ಲಿ ಹರಿಯುವಂತಹ ನದಿಗಳನ್ನು ಕಂಡು ಸ್ವರ್ಗದ ನದಿಗಳು ಕೂಡ ನಾಚಿದೆ ಅಂತ ಇಕ್ಬಾಲ್ ತನ್ನ ತರಾನೆ ಹಿಂದಿ ಎನ್ನುವ ಖಬರದಲ್ಲಿ ಸುಸ್ಪಷ್ಟವಾಗಿ ಹಾಡಿದ್ದಾರೆ. ಅಂತಹ ಒಂದು ಸುಂದರವಾದ ನಾಡನ್ನ ದೋಚಬಾರದು, ಲೂಟಿ ಮಾಡಬಾರದು, ಕೊಲೆ ಮಾಡಬಾರದು, ನಾಶ ಮಾಡಬಾರದು. ಇಲ್ಲಿರುವ ಎಲ್ಲ ಅಮೂಲ್ಯವಾದ ಸಂಪತ್ತುಗಳನ್ನು ಅನುಭವಿಸಬೇಕು. ಅಪ್ನಾ ವತನ್ ಬನಾಯ. ಅವರು ಈ ನಾಡನ್ನ ಅವರ ಸ್ವಂತ ನಾಡನ್ನಾಗಿ ಪರಿವರ್ತನೆ ಮಾಡಿದರು. ಅರಬ್ ವರ್ತಕರು ಈ ದೇಶಕ್ಕೆ ಬಂದರು. ದಷ್ಟೇ ಅರಬ್ ಚುಟಾಯ, ಅರಬ್ ಮರುಭೂಮಿಯನ್ನ ತ್ಯಜಿಸಿ ಈ ದೇಶದಲ್ಲಿ ವಾಸ ಮಾಡುವ ತೀರ್ಮಾನಗಳನ್ನು ಮಾಡಿದರು. ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಇಂತಹ ಒಂದು ಸನ್ನಿವೇಶದಲ್ಲಿ ಯಾರು ಕೂಡ ಹೆದರಬೇಕಾದ ಅಗತ್ಯ ಇಲ್ಲ. ಯಾಕೆಂದ್ರೆ ನಮ್ಮನ್ನು ಓಡಿಸಲಿಕ್ಕೆ ಈ ಜಗತ್ತಲ್ಲಿ ಯಾವ ಶಕ್ತಿಯೂ ಕೂಡ ಸಾಧ್ಯವಿಲ್ಲ. ನಾವು ಈ ನಾಡಿನ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲ ಒಟ್ಟೊಟ್ಟಿಗೆ ನಿಂತುಕೊಂಡು ಹೋರಾಟ ಮಾಡ್ತಾ ಇದ್ದೇವೆ. ಈ ಹೋರಾಟದ ಮುಂಚೂಣಿಗಳಲ್ಲಿ ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ, ಅನೇಕ ಮುಸ್ಲಿಮೇತರ ಬಂಧುಗಳಲ್ಲಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಇದರಿಂದ ಅಪಾಯವಾಗಲಿಕ್ಕಿದೆ. CAA ಬಂದ ತಕ್ಷಣ ಕೇವಲ ಮುಸಲ್ಮಾನರು ಮಾತ್ರ ಸಿಟಿಜನ್ಶಿಪ್ ಔಟ್ ಅಂತ ಇಲ್ಲ. ಒಬ್ಬ ಹಿಂದೂವಿಗೆ ಪೌರತ್ವ ಸಿಗಬೇಕಾದರೆ ಆತ ಏನ್ ಮಾಡಬೇಕು? ಆತ ಅಫ್ಘಾನ್ದಿಂದ ಬಂದಿದ್ದೇನೆ, ಪಾಕಿಸ್ತಾನದಿಂದ ಬಂದಿದ್ದೇನೆ, ಬಾಂಗ್ಲಾದಿಂದ ಬಂದಿದ್ದೇನೆ ಅನ್ನೋ ಮೊದಲು ಸರ್ಟಿಫಿಕೇಟ್ ತರಬೇಕು. ಇಲ್ಲಿ ಹೋಗಿ ಒಂದು ಆದಾಯ ಸರ್ಟಿಫಿಕೇಟ್ಗೆ ಅಪೇಕ್ಷೆ ಕೊಟ್ಟು 3 ತಿಂಗಳು ಕಾಯುವ ಪರಿಸ್ಥಿತಿ ಇರುವಾಗ, ನನ್ನ ಸಹೋದರರೇ, ಪಾಕಿಸ್ತಾನಕ್ಕೆ ಹೋಗಿ ಯಾರಿಗಾದರೂ ನಾನಲ್ಲಿ ಅಪ್ಪನಪ್ಪ ಇದ್ದೇನೆ ಅಂತ ಸರ್ಟಿಫಿಕೇಟ್ ಸಲ್ಲಿಕೆ ಸಾಧ್ಯ ಆಗ್ತದ? ಬಾಂಗ್ಲಾದೇಶಕ್ಕೆ ಹೋಗಿ ತರಲಿಕ್ಕೆ ಸಾಧ್ಯ ಆಗ್ತದ? ಧಾರ್ಮಿಕ ಕಿರುಕುಳಕ್ಕೆ ಒಳಗಾದಂತಹ ಸರ್ಟಿಫಿಕೇಟ್ ತರಬೇಕು. ಎಲ್ಲಿಂದ ತರಬೇಕು? ಆದ್ದರಿಂದ ಸಹೋದರೇ, ನನ್ನ ಮಾತನ್ನು ಆಲಿಸುವ ಜನರೇ ಕೇಳಿ, ಮುಸಲ್ಮಾನರಿಗೆ ಸಮಸ್ಯೆ ಆಗುವುದಕ್ಕಿಂತ ಮುಂಚಿತವಾಗಿ CAA ಎನ್ನುವ ಈ ಆಕ್ಟ್ನಿಂದ ದೇಶದ ಆದಿವಾಸಿಯರಿಗೆ ಸಮಸ್ಯೆ ಆಗ್ತಾ ಇದೆ. ಅಂಬಾನಿಗೆ, ಅದಾನಿಗೆ ಈ ನಾಡಿನ ಹೆಕ್ಟೇರ್ ಗಟ್ಟಲೆ ಭೂಮಿಗಳನ್ನ ಕೊಡಬೇಕಾದರೆ ಆ ಭೂಮಿಗಳಲ್ಲಿ ವಾಸ ಮಾಡುವಂತಹ ಆದಿವಾಸಿಗಳನ್ನು ಹೊರಡಿಸಬೇಕು, ಅವರನ್ನಲ್ಲಿಂದ ಓಡಿಸಬೇಕು. ಅವರನ್ನು ಹೇಗೆ ಓಡಿಸಬೇಕು? ಅವರಿಗೆ ಓಡಿಸಲಿಕ್ಕೆ ಏನಾದರೂ ಟೈರ್ ಅನ್ನು ಹೊತ್ತಿಸಿ ಹೊಗೆ ಕೊಟ್ಟುಕೊಂಡು ಓಡಿಸಲಿಕ್ಕೆ ಆಗುವುದಿಲ್ಲ. ಪೊಲೀಸರಿಗೆ ಅವರು ಹೆದರುವುದಿಲ್ಲ. ಪೌರತ್ವ ಇಲ್ಲ ಅಂತ ಹೇಳಿ ಅವರನ್ನ ಡಿಟೆನ್ಷನ್ ಕ್ಯಾಂಪಿಗೆ ಕೊಂಡೋಗಿ ಅವರನ್ನಲ್ಲಿಗೆ ತಳ್ಳಬೇಕು. ಆ ಮೂಲಕ ಈ ನಾಡಿನ ಹೆಕ್ಟೇರ್ ಗಟ್ಟಲೆ ತೋಟಗಳನ್ನ, ಈ ನಾಡಿನ ಹೆಕ್ಟೇರ್ ಗಟ್ಟಲೆ ಭೂಮಿಗಳನ್ನ
ಕಾಡುಗಳನ್ನ ಅದಾನಿ ಅಂಬಾನಿ ಕಾರ್ಪೊರೇಟ್ ಕಂಪನಿಗೆ ಕೊಡಬೇಕು. ಸಹೋದರರೇ, ಆದಿವಾಸಿಗಳಿಗೆ, ಅನಕ್ಷರಸ್ಥರಿಗೆ, ಜಾಡಮಾಲಿಗಳಿಗೆ, ಅಲೆಮಾಲಿ ಜನಾಂಗಕ್ಕೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಕಾನೂನಿಂದ ತೊಂದರೆ ಇದೆ. ಆದ್ದರಿಂದ ಬ್ಯಾರಿಗಳ ಸಮಸ್ಯೆ, ಮುಸಲ್ಮಾನರನ್ನು ಮಾತ್ರ ಪರ್ವತದಿಂದ ಹೊರಟಿದ್ದಾರೆ ಅಂತ ಯಾರು ಭಾವಿಸಬೇಡಿ. ಈ ದೇಶದ ಪ್ರತಿಯೊಬ್ಬ ಮನುಷ್ಯ ಕೂಡ ಇದರ ಸಂತ್ರಸ್ತರಾಗುವ ಕಾಲ ಬರುವುದಕ್ಕಿಂತ ಮುಂಚಿತವಾಗಿ ಎಚ್ಚೆತ್ತುಕೊಳ್ಳುವುದು ನಮಗೆಲ್ಲರಿಗೂ ಕೂಡ ಅನಿವಾರ್ಯ ಅಂತ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಸ್ವಾಗತ ಭಾಷಣಕಾರರನ್ನು ಮಾತನ್ನು ಉಲ್ಲೇಖ ಮಾಡಿದರು. ಅದೇನೆಂದರೆ, ಹಿಟ್ಲರ್ ತನ್ನ ನ್ಯೂರಂಬರ್ಗ್ ಒಪ್ಪಂದದ ಪ್ರಕಾರ ಕರಾಳವಾದ ನಿಯಮವನ್ನು ತಂದುಕೊಂಡು ರಕ್ತ ಶುದ್ಧಿ ಇಲ್ಲದವರು ಯಹೂದ್ಯರು ಅವರನ್ನ ಈ ಜರ್ಮನ್ನಿಂದ ಹೊರಗಟ್ಟಬೇಕು ಅಂತ ರೀತಿಯಲ್ಲಿ ಕರೆ ನಿಯಮಗಳ ಕಾನೂನು ತರುವಂತಹ ಸಂದರ್ಭದಲ್ಲಿ ಆತ ಮೊದಲನೇದಾಗಿ ತಂದ ಕಾನೂನು ಯಾವುದು ಗೊತ್ತಾ ನಿಮಗೆ? ಪೌರತ್ವದ ಹಕ್ಕನ್ನು ನಿಷೇಧ ಮಾಡುವ ಕಾನೂನು, ಮತದಾನದ ಹಕ್ಕನ್ನು ನಿಷೇಧ ಮಾಡುವ ಕಾನೂನು. ಈ ಕಾನೂನುಗಳನ್ನು ತಂದುಕೊಂಡು ಒಬ್ಬೊಬ್ಬರನ್ನಾಗಿ ಹಿಟ್ಲರ್ನ ನಾಸಿ ಪಡೆ ಜರ್ಮನ್ ಭೂಮಿಯಿಂದ ಹೊರಗಟ್ಟುವ ಸಂದರ್ಭ ಬಂದಾಗ ಏನಾಯ್ತು ನಿಮ್ಗೆ ಗೊತ್ತಾ? 60 ಲಕ್ಷ ಯಹೂದ್ಯರನ್ನ ಕೊಂದು ಬಿಟ್ಟ ಈ ಹಿಟ್ಲರ್ ಜಗತ್ತು ಕಂಡ ಭೀಕರನಾದಂತಹ ಒಬ್ಬ ಸ್ವೇಚ್ಛಾಧಿಪತಿ. ಆತನ ಆತ್ಮಕಥೆ ಮೇನ್ ಕೆಂಫ್, ಅದನ್ನು ನೀವು ಓದಬೇಕು. ಮೇನ್ ಕೆಂಫ್ ಎನ್ನುವ ಆತ್ಮಕಥೆಯನ್ನು ಓದಿದಾಗ ಹಿಟ್ಲರ್ ಜರ್ಮನಿಯಲ್ಲಿ ಮಾಡಿದ ಮಾರಣ ಹೋಮಗಳೇನು ಎಂದು ನಿಮಗೆ ಅರ್ಥ ಆಗ್ತದೆ. ಈ ಜಗತ್ತು ಕಂಡ ಅತ್ಯಂತ ಭೀಕರವಾದ, ರಕ್ತಸಿಕ್ತವಾದ, ಅತ್ಯಂತ ಬೀಭತ್ಸವಾದ ಒಂದು ಆತ್ಮಕಥನ ಇದ್ದರೆ, ಅಟೋಬಯೋಗ್ರಫಿ ಇದ್ದರೆ, ಅದು ಅಡೋಲ್ಫ್ ಹಿಟ್ಲರ್ ಬರೆದ ಮೇನ್ ಕೆಂಫ್ ಎನ್ನುವ ಆತನ ಅಟೋಬಯೋಗ್ರಫಿ ಆಗಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾನು ಮುಗಿಸ್ತಾ ಇದ್ದೇನೆ. ಅದನ್ನ ವಿಮರ್ಶೆ ಮಾಡಿದ ಜನರು ಹೇಳ್ತಾ ಇದ್ದಾರೆ, ಸಾಹಿತ್ಯ ವಿಮರ್ಶಕರು, ಮೇನ್ ಕೆಂಫ್ ಎನ್ನುವ ಪುಸ್ತಕವನ್ನ ಓದಿ ಮುಗಿಸಿ ಕೆಳಗಿಟ್ಟಾಗ 1,20,00,000 ಜನರ ರಕ್ತದಿಂದ ನನ್ನ ಕೈಗಳು ತೊಯ್ದು ಹೋದವು ಅಂತ ಹೇಳ್ತಾರೆ. ಅಷ್ಟೊಂದು ಭೀಕರವಾದ ಮಾರಣ ಹೋಮಗಳನ್ನು ಮಾಡಿದ ಹಿಟ್ಲರ್ನ ಕ್ಯಾಂಪ್ನಲ್ಲಿ, ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿದ್ದಂತಹ ಪಾಸ್ಟರ್ ನಿಮೋಲರ್ ಎನ್ನುವಂತಹ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯನ್ನ ಹಿಟ್ಲರ್ ಸತ್ತ ಮೇಲೆ ಆ ವ್ಯಕ್ತಿಯನ್ನು ಬಿಡುಗಡೆ ಮಾಡಲಾಯಿತು. ಆ ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ಆತನೊಂದಿಗೆ ಸಂದರ್ಶನವನ್ನು ಇಂಟರ್ವ್ಯೂ ನಡೆಸಲಾಯಿತು. ಆ ಮನುಷ್ಯ ಆ ಸಂದರ್ಭದಲ್ಲಿ ಹೇಳಿದ ಒಂದು ಕವನ ಇವತ್ತು ಜಗತ್ತಿನ ಮನಸ್ಸಾಕ್ಷ್ಯವನ್ನು ಸಂಪೂರ್ಣವಾಗಿ ಬಡಿದೆಪ್ಪಿಸುವಂತಹ ಒಂದು ಕವನವಾಗಿದೆ. ಅದನ್ನು ಹೇಳಿದ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಅದೇನೆಂದರೆ, ಹಿಟ್ಲರ್ ಆ ಕ್ಯಾಂಪಿನಿಂದ ಹೊರಬಂದಂತಹ ಸಂದರ್ಭದಲ್ಲಿ ಆ ಪಾಸ್ಟರ್ ನಿಮೋಲರ್ ಎನ್ನುವಂತಹ ವ್ಯಕ್ತಿ ಹೇಳಿದ, ಸಹೋದರರೇ, ಮೊದಲು ಅವರು ಯಹೂದ್ಯರ ಕಡೆಗೆ, ಕಮ್ಯುನಿಸ್ಟರ ಕಡೆಗೆ ಬಂದರು. ಫಸ್ಟ್ ದೇ ಕೇಮ್ ಫಾರ್ ಕಮ್ಯುನಿಸ್ಟ್. ಅವರು ಮೊದಲು ಕಮ್ಯುನಿಸ್ಟರನ್ನು ನಾಶ ಮಾಡಲಿಕ್ಕೆ ಬಂದರು. ಕಮ್ಯುನಿಸ್ಟರನ್ನು ನಾಶ ಮಾಡಲಿಕ್ಕೆ ಅವರು ಬರುವ ಸಂದರ್ಭದಲ್ಲಿ ನಾನೇನು ಮಾತನಾಡಲಿಲ್ಲ. ಯಾಕೆಂದ್ರೆ ಐ ವಾಸ್ ಇನ್ ದ ಕಮ್ಯುನಿಸ್ಟ್, ನಾನೊಬ್ಬ ಕಮ್ಯುನಿಸ್ಟ್ ಆಗಿರಲಿಲ್ಲ. ಆದ್ದರಿಂದ ಕಮ್ಯುನಿಸ್ಟ್ ಅನ್ನು ಹೊಡೆಯಲಿ, ಬಡಿಯಲಿ, ದೂರ ಮಾಡಲಿ ಅಂತ ಹೇಳಿ ನಾನು ಸುಮ್ಮನೆ ಕೂತುಕೊಂಡೆ. ನಾನೊಬ್ಬ ಕಮ್ಯುನಿಸ್ಟ್ ಆಗಿರಲಿಲ್ಲ. ಕೊನೆಯದಾಗಿ ಎರಡನೇದಾಗಿ ಅವರು ಕಥೋಲಿಕರ ಮುಂದೆ ಬಂದರು. Then they came for Catholics. I didn't speak out because I was in the Christian. ಕೊನೆಯದಾಗಿ ಅವರಿಗೆ ಎರಡನೇದಾಗಿ ಅವರು ಕ್ರಿಶ್ಚಿಯನ್ರನ್ನು ನಾಶ ಮಾಡಲಿಕ್ಕೆ ಬಂದರು. ಕೈಸರ ಪೌರತ್ವವನ್ನು ಕಸಿದುಕೊಳ್ಳಲಿಕ್ಕೆ ಬಂದರು. ಕ್ರೈಸ್ತರನ್ನ ಡಿಟೆನ್ಷನ್ ಕ್ಯಾಂಪಿಗೆ ಆಗಲಿಕ್ಕೆ, ಕಾನ್ಸಂಟ್ರೇಷನ್ ಕ್ಯಾಂಪಿಗೆ ಆಗಲಿ ಬಂದರು. ಐ ಡಿಡಂಟ್ ಸ್ಪೀಕ್ ಔಟ್, ನಾನು ಮಾತನಾಡಲಿಲ್ಲ. ಯಾಕೆಂದ್ರೆ ಐ ವಾಸ್ ಇನ್ ದಿ ಕ್ರಿಶ್ಚಿಯನ್, ನಾನೊಬ್ಬ ಕ್ರೈಸ್ತನಾಗಿರಲಿಲ್ಲ. ಕೊನೆಯದಾಗಿ ಅವರು ಹೇಳ್ತಾ ಇದ್ದಾರೆ, ದೆನ್ ದೇ ಕೇಮ್ ಫಾರ್ ಜೂಸ್. ಕೊನೆಯದಾಗಿ ಅವರು ಜೂಗಳ ಬಳಿ ಬಂದರು, ಯಹೂದಿಗಳ ಬಳಿ ಬಂದರು. ಯಹೂದ್ಯರನ್ನ ನಾಶ ಮಾಡಲಿಕ್ಕೆ ಅವರು ಬಂದರು. ಐ ಡಿಡಂಟ್ ಸ್ಪೀಕ್ ಔಟ್ ಬಿಕಾಸ್ ಐ ವಾಸ್ ನಾಟ್ ಎ ಜೂ, ನಾನೊಬ್ಬ ಯಹೂದಿಯಾಗಿರಲಿಲ್ಲ. ಯಹೂದಿ ಅಲ್ಲದ, ಕ್ರೈಸ್ತನಲ್ಲದ, ಕಮ್ಯುನಿಸ್ಟ್ ಅಲ್ಲದ, ನಾನು ಏಕೆ ಹೋರಾಡಬೇಕು ಎನ್ನುವಂತಹ ಒಂದು ಭಾವನೆಯಲ್ಲಿ ಬಂತು. ಕೊನೆಯದಾಗಿ ಪಾಸ್ಟರ್ ನಿಮೋಲರ್ ಹೇಳ್ತಾರೆ, ದೆನ್ ದೇ ಕೇಮ್ ಫಾರ್ ಮೀ. ಕಟ್ಟಕಡೆಯದಾಗಿ ನನ್ನವರು ಕೊಲ್ಲಿಕ್ಕೆ ಬಂದರು. ಆ ಸಂದರ್ಭ and there was no one left to speak for me. ನನಗಾಗಿ ಮಾತನಾಡಲಿಕ್ಕೆ ಅಲ್ಲಿ ಯಾರೂ ಕೂಡ ಉಳಿದಿರಲಿಲ್ಲ. ಆದ್ದರಿಂದ ಹಿಂದೂಗಳೇ, ಕ್ರೈಸ್ತರೇ, ಬುದ್ಧರೇ, ಜೈನರೇ, ಆದಿವಾಸಿಗಳೇ, ಅಲೆಮಾರಿಗಳೇ, ಹಿಂದುಳಿದ ವರ್ಗಗಳವರೇ, ದಲಿತರೇ, ದಮನಿತರೇ, ಈ ನಾಡಿನ ಮೂಲ ನಿವಾಸಿಗಳೇ, ಕಾಡು ಮೇಡುಗಳಲ್ಲಿ ವಾಸ ಮಾಡುವವರೇ, ರೆಕಾರ್ಡ್ಗಳನ್ನು ಜೋಪಾನ ಮಾಡಲಿಕ್ಕೆ ಒಂದು ಕಪಾಟಿಲ್ಲದವರೇ, ಒಂದು ಫೈಲ್ ಇಲ್ಲದವರೇ, ಒಂದು ಕೋಣೆ ಇಲ್ಲದವರೇ, ಸ್ವಂತವಾಗಿ ಒಂದು ಮನೆ ಇಲ್ಲದವರೇ, ಒಂದು ಇಂಚು ಈ ಜಗತ್ತಲ್ಲಿ ಭೂಮಿಯ ದಾಖಲೆಗಳನ್ನು ಒದಗಿಸಲಿಕ್ಕೆ ಸಾಧ್ಯವಾಗಿರವರೇ, ನಿಮಗೆಲ್ಲರಿಗೂ ಈ ಕರಾಳವಾದ ಕಾನೂನಿನಿಂದ ಅಪಾಯವಿದೆ. ಆದ್ದರಿಂದ ಎಲ್ಲರೂ ಕೂಡ ಒಟ್ಟಾಗಿ ನಿಂತುಕೊಂಡು ಗಟ್ಟಿಯಾದ ಧ್ವನಿಯಲ್ಲಿ ನಾವು ಸಿಎಎ ವಿರೋಧ ಮಾಡ್ತೇವೆ. ನಮ್ಮ ನಾಡನ್ನು ಮತ್ತೆ ಕ್ಯೂನಲ್ಲಿ ನಿಲ್ಲಿಸುವುದು ಬೇಡ. ಅಸ್ಸಾಂನಲ್ಲಿ 1,500 ಕೋಟಿ ರೂಪಾಯಿ NRCಗಾಗಿ ಸರ್ಕಾರ ಖರ್ಚು ಮಾಡಿದರೆ
8,000 ಕೋಟಿ ರೂಪಾಯಿಗಳನ್ನು ಆಸಾಂ ಜನತೆ ಖರ್ಚು ಮಾಡಿದೆ ಈ ಫಂಕ್ಷನ್ಗಾಗಿ, ಇದರ ಪರ್ಮಿಷನ್ಗಾಗಿ, ಇದರ ಅರೇಂಜ್ಮೆಂಟ್ಸ್ಗಾಗಿ, ಜನರನ್ನು ತರುವುದಕ್ಕಾಗಿ, ಜನರು ಕೆಲಸ ಬಿಟ್ಟು ಬರುವುದಕ್ಕಾಗಿ, ವಾಹನಗಳ ಖರ್ಚುಗಾಗಿ, ಡೀಸೆಲ್ ಹಾಕುವುದಕ್ಕಾಗಿ, ಪೆಟ್ರೋಲ್ ಹಾಕುವುದಕ್ಕಾಗಿ ಕೋಟ್ಯಂತರ ರೂಪಾಯಿಗಳನ್ನು ದೇಶದಲ್ಲಿ ಖರ್ಚು ಮಾಡ್ತಾ ಇದ್ದಾರೆ. ಈ ಖರ್ಚುಗಳು ಯಾತಕ್ಕಾಗಿ ಆಗಬೇಕಾದ ಖರ್ಚುಗಳು? ದೇಶದ ಅಭಿವೃದ್ಧಿಯ ಬಗ್ಗೆ ಮಾತನಾಡುವುದಕ್ಕಲ್ಲ, ಇಲ್ಲಿನ ಆರೋಗ್ಯದ ಬಗ್ಗೆ ಚರ್ಚೆ ಮಾಡುವುದಕ್ಕಲ್ಲ, ಇಲ್ಲಿನ ಶೈಕ್ಷಣಿಕವಾದ ಅಭಿವೃದ್ಧಿಯ ಬಗ್ಗೆ ಮಾತನಾಡುವುದಕ್ಕಲ್ಲ. ಈ ದೇಶವನ್ನ ಆಳಿ ನಮ್ಮನ್ನ ಸಂರಕ್ಷಣೆ ಮಾಡಬೇಕಾದ ಒಂದು ಗುಂಪು ನಮ್ಮನ್ನು ಹೆದರಿಸಿ ಬೆದರಿಸಿ ನಾಡು ಬಿಡುವಂತೆ ಪ್ರೇರೇಪಣೆ ಮಾಡುವಾಗ ಅವರಿಗೆ ದಿಟ್ಟವಾದ ಭಾಷೆಯಲ್ಲಿ ತಾಕೀದನ್ನು ಕೊಡುವಂತಹ ಇಂತಹ 100 ಕ್ಯಾಂಪ್ಗಳು, ಇಂತಹ 100 ಸಭೆಗಳು ದೇಶಾದ್ಯಂತ ಮೊಳಗಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ನಮ್ಮ ಐಕ್ಯ ನಾಡಿನಾದ್ಯಂತ ಮೊಳಗಲಿ, ಐಕ್ಯದಿಂದ ಈ ನಾಡು ಮತ್ತೊಮ್ಮೆ ಸ್ವತಂತ್ರಗೊಳ್ಳಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಶತಾಯುಷಿಯಾಗಿದ್ದ ಸ್ವಾತಂತ್ರ್ಯ ಸಮರ ಸೇನಾನಿಯಾದ ಡಾಕ್ಟರ್ ಕಯ್ಯಾರ ಕಿಂಜಣ್ಣರಯ್ಯಳ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಆ ಭೇದ ಭಾವಿಸಿ, ಆ ಅಂಬೇಡ್ಕರ್ ವಾಲೆ, ಆ ಟಿಪ್ಪು ವಾಲೆ, ಆ ಸಂವಿಧಾನ से, ಆ ಗಾಂಧಿ ವಾಲೆ, ಆ ನೆಹರು ವಾಲೆ ಸಂವಿಧಾನಕ್ಕಾಗಿ, ಪ್ರಜಾಪ್ರಭುತ್ವಕ್ಕಾಗಿ NPR ವಿರುದ್ಧ, CAA ವಿರುದ್ಧ, NPR ವಿರುದ್ಧ, NRC ವಿರುದ್ಧ, ಸೌಹಾರ್ದ ಭಾರತಕ್ಕಾಗಿ, ಪ್ರೀತಿಯ ಸಮಾಜಕ್ಕಾಗಿ, ಪ್ರಜಾಪ್ರಭುತ್ವ ರಾಷ್ಟ್ರಕ್ಕಾಗಿ बोलो बोलो हुकुमारी से, प्यार से बोलो, जोर से बोलो. बीजेपी से, RSS से, पक्षवादी से, मिलकर बोलो. भेदभाव से, अंबेडकर वाले, टिप्पू वाले, संविधान से, गांधी वाले, नेहरू वाले ಸಂವಿಧಾನಕ್ಕಾಗಿ, ಪ್ರಜಾಪ್ರಭುತ್ವಕ್ಕಾಗಿ, NPR ವಿರುದ್ಧ, CAA ವಿರುದ್ಧ, NRC ವಿರುದ್ಧ, ಸ್ವತಂತ್ರ ಭಾರತಕ್ಕಾಗಿ, ಸೌಹಾರ್ದ ಭಾರತಕ್ಕಾಗಿ, ಕೋಮುವಾದದ ವಿರುದ್ಧ, ಪ್ರಜಾಪ್ರಭುತ್ವ ರಾಷ್ಟ್ರಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ हक हमारी, हक हमारी. अरे सुन लो मोदी, अरे सुन लो मोदी. अमित शाह सुन ले, अमित शाह सुन ले. अरे बोल रे भैया, अरे बहना बोले, अरे बच्चा बोले, सब मिलकर बोलो, जरा ऊंचा बोलो. अरे तुम भी बोलो, अरे हम भी बोले. ए हक हमारी, ए जान से प्यारी, ए जान से प्यारी, ए सबसे प्यारी. तुम पुलिस बुलाओ, तुम पुलिस बुलाओ, तुम डंडा मारो, तुम डंडा मारो, तुम गोली मारो, तुम गोली मारो, तुम जेल पे डालो, तुम जेल पे डालो, तुम फांसी चढ़ाओ, तुम फांसी चढ़ाओ. हम नहीं रुकेंगे, हम नहीं रुकेंगे, हम नहीं झुकेंगे, हम नहीं झुकेंगे. आजादी हम लेके रहेंगे, आजादी हम छीन के लेंगे, आजादी हम लड़के लेंगे, आजादी मोदी वाद से, आजादी फांसीवाद से, आजादी संघवाद से, आजादी मनुवाद से, आजादी इन गद्दारों से, आजादी भुखमारी से, आजादी सामंतवाद से, आजादी अंबेडकर वाली, आजादी टिप्पू वाली, आजादी गांधी जी की, आजादी मौलाना की, आजादी भगत सिंह की, आजादी अशफाक वाली, आजादी बेगम वाली, आजादी अब्बका वाली, आजादी भी अम्मा वाली, आजादी जौहर वाली, आजादी उमर खाली की, आजादी उस्ताद अली की, आजादी नेहरू वाली, आजादी हम नहीं झुकेंगे. ಈ ದೇಶದ ಅಖಂಡತೆಯನ್ನ, ಸಹೋದರತೆಯನ್ನ, ಭಾತೃತ್ವವನ್ನ ನಾಶಪಡಿಸುವುದಕ್ಕಾಗಿ ಈ ದೇಶದಲ್ಲಿ ತಂದಿರುವಂತ NRC ಮತ್ತು CAA ಅಂತಿರುವಂತಹ ಕಾಯ್ದೆಯನ್ನ ಇಲ್ಲಿ ಸೇರಿರುವಂತಹ ಜನ ಪಕ್ಷ ಭೇದ ಮರೆತು
ಸಂಘಟನಾ ತಾರತಮ್ಯವನ್ನ ಮರೆತು ಎಲ್ಲರೂ ಒಂದಾಗಿ ನೀವು ತಂದಿರುವ ಈ ಸಂವಿಧಾನ ವಿರೋಧಿಯಾದಂತಹ ಕಾಯ್ದೆಯನ್ನ ನಾವು ಅರಬ್ಬಿ ಸಮುದ್ರಕ್ಕೆ ಎಸೆದು ಹಾಕಿದ್ದೇವೆ ಅಂತ ಹೇಳುವಂತಹ ಸಂದೇಶವನ್ನ ಸಾರಲಿಕ್ಕಾಗಿ ನಾವಿಲ್ಲಿ ಹೊತ್ತು ಸೇರಿದ್ದೇವೆ. ಬಹುಶಃ ಈ ದೇಶದ ಪಾರ್ಲಿಮೆಂಟಿಗೆ ನಾವು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳುಹಿಸುವಂಥದ್ದು ಈ ದೇಶದ ಪ್ರಜೆಗಳ ಅಭಿವೃದ್ಧಿಯನ್ನ, ಈ ದೇಶದ ಜನರ ಅಭಿವೃದ್ಧಿಯನ್ನ ಮಾಡುವಂತ ಉದ್ದೇಶವನ್ನ ಇಟ್ಟುಕೊಂಡು ನಾವು ಪಾರ್ಲಿಮೆಂಟ್ಗೆ ಜನರನ್ನ ಕಳಿಸ್ತೇವೆ. ಆದರೆ ಪಾರ್ಲಿಮೆಂಟ್ಗೆ ಹೋದಂತಹ ಜನಪ್ರತಿನಿಧಿಗಳು ಈ ದೇಶದ ಜ್ವಲಂತವಾದ 106 ಸಮಸ್ಯೆಗಳು ನಮ್ಮ ಮುಂದೆ ಇದೆ. ಬೆಲೆ ಏರಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಈ ಹಿಂದೆ ಯಾವತ್ತೂ ಕಂಡರಿಯದ ರೀತಿಯ ದುಸ್ಥಿತಿಯ ಕಡೆಗೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಹೋಗ್ತಾ ಇದೆ. ಈ ದೇಶದಲ್ಲಿ ಪ್ರತಿನಿತ್ಯ ಸಾವಿರಾರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬಡವರು, ಕಾರ್ಮಿಕರು, ಅಲೆಮಾರಿಗಳು, ಆದಿವಾಸಿಗಳು, ಈ ರೀತಿಯ ಬಡ ಜನ, ಅದೇ ರೀತಿ ಮಧ್ಯಮ ವರ್ಗದ ವ್ಯಾಪಾರ ಮಾಡುವಂತ ವ್ಯಾಪಾರಸ್ಥರು, ಇವರೆಲ್ಲರೂ ಕೂಡ ಈ ಆರ್ಥಿಕ ಪರಿಸ್ಥಿತಿಯಿಂದ ಕಂಗೆಟ್ಟಿರುವಂತಹ ಈ ಸಂದರ್ಭದಲ್ಲಿ ಈ ಜನರ ಬಗ್ಗೆ ಚರ್ಚೆ ಮಾಡಬೇಕಾದ, ಈ ಜನರ ಅಭಿವೃದ್ಧಿಯ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆಗಳನ್ನ ಮಾಡಿ ಅದಕ್ಕಾಗಿ ಕಾಯ್ದೆಗಳನ್ನ ತರಬೇಕಾದ, ಅದಕ್ಕಾಗಿ ಯೋಜನೆಗಳನ್ನ ತರಬೇಕಾದಂತಹ ಪಾರ್ಲಿಮೆಂಟ್ ಅಲ್ಲಿ ಸಿಎಎ ಅಂತ ಹೇಳುವಂತ ಒಂದು ಕಾಯ್ದೆಯನ್ನ ತಂದಿದ್ದಾರೆ. ಈ ಕಾಯ್ದೆ ಏನು ಹೇಳ್ತಾ ಇದೆ? ಈ ಕಾಯ್ದೆ ಹೇಳ್ತಾ ಇರುವಂತದ್ದು ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಮತ್ತು ನಮ್ಮ ನೆರೆಯ ಪಾಕಿಸ್ತಾನದಿಂದ 2014 ಡಿಸೆಂಬರ್ 31ರವರೆಗೆ ಯಾರಾದರೂ ಮುಸ್ಲಿಮೇತರರು ಬಂದಿದ್ರೆ ಅವರಿಗೆ ನಾವು ಪೌರತ್ವವನ್ನು ಕೊಡ್ತೇವೆ ಅಂತೇಳಿ ಆಗಿರ್ತದೆ ಈ ಕಾಯ್ದೆ ಹೇಳುವಂಥದ್ದು. ಬಹುಶಃ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇವತ್ತಿನ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿದ್ರೆ ಒಂದು ವೇಳೆ ನಾವು ಈ 3 ದೇಶಗಳಿಂದ ಯಾರನ್ನಾದ್ರೂ ನೀವು ಭಾರತಕ್ಕೆ ಬನ್ನಿ ಅಂತ ಹೇಳಿದ್ರು ಕೂಡ ಬರ್ಲಿಕ್ಕೆ ಅಸಾಧ್ಯವಾದಂತಹ ಒಂದು ಪರಿಸ್ಥಿತಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಇದೆ ಅಂತ ಹೇಳುವಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಜನರನ್ನ ವಿಭಜಿಸುವ, ಜನರ ದಾರಿಯನ್ನ ತಪ್ಪಿಸುವ, ಈ ದೇಶದ ನಿಜವಾದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕಾದಂತಹ ಸಂದರ್ಭಗಳಲ್ಲಿ ಜನರ ಮಾತುಗಳನ್ನ ಡೈವರ್ಟ್ ಮಾಡಲಿಕ್ಕಾಗಿ ಇಲ್ಲಿನ ಸಂಘ ಪರಿವಾರ ಮತ್ತು ಪ್ರಾಯೋಜಿತವಾದಂತಹ ಯೋಜನೆ ಅಂತ ಹೇಳುವಂಥದ್ದು ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ಬಹುಶಃ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಈ ಸಿಎ ಅಂತ ಹೇಳುವಂತಹ ಕಾಯ್ದೆ ಇರಬಹುದು ಅಥವಾ NRC ಅಂತ ಹೇಳುವಂತಹ ಕಾಯ್ದೆ ಇರಬಹುದು. ಈ ಕಾಯ್ದೆ ಜಾರಿಯಾಗಿರುವಂತದ್ದು 2019ರಲ್ಲಿ. ಆದ್ರೆ ಈ ಕಾಯ್ದೆಯನ್ನ ಜಾರಿ ಮಾಡುವಂತ ತೀರ್ಮಾನವನ್ನ 1925ರಲ್ಲಿ RSSನ ಸ್ಥಾಪನೆಯೊಂದಿಗೆ ಅದು ಉಂಟಾಗಿದೆ ಅಂತ ಹೇಳುವಂತಹ ವಾಸ್ತವವನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಕೆಲವೊಮ್ಮೆ ಹೇಳುವುದುಂಟು, ನರೇಂದ್ರ ಮೋದಿ ಹೋಗಿಬಿಟ್ರೆ, ಅಮಿತ್ ಶಾ ಮುಗಿದು ಬಿಟ್ರೆ ಈ ದೇಶದ ಸಮಸ್ಯೆ ಮುಗಿಯುತ್ತದೆ ಅಂತೇಳಿ. ಖಂಡಿತ ಮುಗಿಯಲ್ಲ. ಎಲ್ಲಿಯವರೆಗೆ RSS ಈ ದೇಶದಿಂದ ನಿರ್ನಾಮ ಆಗುವುದಿಲ್ವೋ ಅಲ್ಲಿಯವರೆಗೆ ಈ ದೇಶದ ಸಮಸ್ಯೆ ಮುಗಿಯುವುದಿಲ್ಲ ಅಂತ ಹೇಳುವಂತಹ ವಾಸ್ತವವನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ನಮ್ಗೆ ಗೊತ್ತಿರಬಹುದು ಈ ಕಾಯ್ದೆಯ ಹಿಂದೆ ಇರುವಂತಹ ಉದ್ದೇಶ ಏನು, ಇದರ ಹಿಂದಿರುವಂತಹ ಹಿಡನ್ ಅಜೆಂಡಾ ಏನು. ಕೆಲವರು ಭಾವಿಸಿದ್ದಾರೆ ಇದು ಮುಸಲ್ಮಾನರಿಗೆ ಮಾತ್ರ ಸೀಮಿತವಾದಂತಹ ಸಮಸ್ಯೆ ಅಂತೇಳಿ. ನಮ್ಮ ಹಳ್ಳಿಗಳಲ್ಲಿ ಕೆಲವು ಹಿಂದೂಗಳನ್ನ ಆ ರೀತಿ ನಂಬಿಸಿದ್ದಾರೆ ಬಿಜೆಪಿಯವರು. ಏನು ಅಂತ ಹೇಳಿದ್ರೆ ಇದರಿಂದ ನಿಮಗೆ ಏನು ಸಮಸ್ಯೆ ಇಲ್ಲ. ಕೆಲವು ಕಡೆ ಹೇಳಿದ್ದಾರೆ ನೀವು ಬೇಕಾದ್ರೆ ಒಳ್ಳೊಳ್ಳೆ ಮುಸಲ್ಮಾನರ ಮನೆಗಳನ್ನ ನೋಡಿ ಇಡಿ, ನಾವು ಅವರನ್ನ ಪಾಕಿಸ್ತಾನಕ್ಕೋ ಬಾಂಗ್ಲಾದೇಶಕ್ಕೋ ಕಳಿಸ್ತೇವೆ, ಇನ್ನು ಮುಂದೆ ಅವರ ಮನೆಗಳು ನಿಮಗಾಗಿ ಖಾಲಿ ಇರ್ಲಿಕ್ಕಿದೆ ಅಂತೇಳಿ ಜನರನ್ನ ನಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ವಿಚಾರವನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಾವು ಈ ದೇಶದಲ್ಲೇ ಹುಟ್ಟಿದ್ದೇವೆ, ಈ ದೇಶದಲ್ಲೇ ನಾವು ಸಾಯ್ತೇವೆ. ಒಂದು ವೇಳೆ ನಮ್ಮನ್ನ ನೀವು ಹೊರದಬ್ಬುವಂತಹ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಹೋಗುವಾಗ ನಾವು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಒಟ್ಟಿಗೆ ನಿಮ್ಮನ್ನು ಕೂಡ ನಾವು ಕರ್ಕೊಂಡೇ ಹೋಗ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಈ ದೇಶ ನಮ್ಮ ಪೂರ್ವಜರು ರಕ್ತವನ್ನ ಹರಿಸಿ ಪ್ರಾಣವನ್ನ ಬಿಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ದೇಶ ಇದು. ಈ ದೇಶ ಬ್ರಿಟಿಷರ ವಿರುದ್ಧ ನಮ್ಮ ಪೂರ್ವಜರ ದೊಡ್ಡ ಶೃಂಖಲೆ ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಇತಿಹಾಸ ನಮಗೆ ಇದೆ. ನಮ್ಮ ಹತ್ರ ನೀವು ಪೌರತ್ವವನ್ನು ಸಾಬೀತುಪಡಿಸಿ ಅಂತೇಳಿ ಹೇಳುವ ಈ ಸಂಘ ಪರಿವಾರಕ್ಕೆ ಅಥವಾ ಬಿಜೆಪಿಯವರಿಗೆ ಈ ದೇಶದಲ್ಲಿ ಬ್ರಿಟಿಷರ ಬೂಟುಗಳನ್ನ ನಕ್ಕಿದ ಇತಿಹಾಸ ಮಾತ್ರ ಇದೆ ಅಂತ ಹೇಳುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮನ್ನ ಅಮಿತ್ ಶಾಮನ್ನ ಹೇಳಿದ್ರಂತೆ ಪಾರ್ಲಿಮೆಂಟ್ ಅಲ್ಲಿ, ಮುಸಲ್ಮಾನ್ರೆ
ನೀವು ಭಯ ಪಡಬೇಕಾದ ಅಗತ್ಯ ಇಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಬ್ರಿಟಿಷರ ಆ ಒಂದು ಗುಂಡಿನ ಮುಂದೆ, ಅವರ ಬಂದೂಕುಗಳ ಮುಂದೆ, ಅವರ ಶಸ್ತ್ರದ ಮುಂದೆ, ಅವರ ಸೈನಿಕರ ಮುಂದೆ ಎದೆಯೊಡ್ಡಿ ನಿಂತು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟವರು ನಾವು. ನಮಗೆ ನಿಮ್ಮ ಈ ಕೋಲುಗಳನ್ನ, ಲಾಠಿಗಳನ್ನ ಕಂಡು ಹೆದರಲಿಕ್ಕೆ ಈ ದೇಶದ ಮುಸಲ್ಮಾನರು, ಈ ದೇಶದ ಆದಿವಾಸಿಗಳು, ಈ ದೇಶದ ಮೂಲ ನಿವಾಸಿಗಳು ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನೇ ಅರ್ಥ ಮಾಡಿಕೊಳ್ಬೇಕಾಗಿದೆ. ನಾವು ಈ ದೇಶಕ್ಕಾಗಿ ಹೋರಾಟ ಮಾಡಿದವರು, ನಾವು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟವರು. ನಮ್ಮನ್ನ ನಿಮಗೆ ಭಯಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಇದೀಗ ಸಿಎಯ ಹೋರಾಟ ಆರಂಭ ಆದಂತಹ ಸಂದರ್ಭದಲ್ಲಿ ಬಿಜೆಪಿಯವರು ಅವರ ಸರ್ಕಾರ ಯಾವುದೆಲ್ಲ ರಾಜ್ಯಗಳಲ್ಲಿದೆಯೋ ಆ ರಾಜ್ಯಗಳಲ್ಲಿ ಪೊಲೀಸರನ್ನ ಬಳಸಿಕೊಂಡು ಈ ಹೋರಾಟ ಮಾಡುವಂತಹ ಹೋರಾಟಗಾರರಿಗೆ ಗೋಳಿಬಾರನ್ನ ಮಾಡಿ ಅವರನ್ನ ಕೊಲೆ ಮಾಡಿ ಆ ಮೂಲಕ ಈ ಹೋರಾಟವನ್ನ ಹತ್ತಿಕ್ಕುವಂತಹ ಪ್ರಯತ್ನವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಆದ್ರೆ ಒಂದು ವಿಚಾರ ಅವರು ತಿಳ್ಕೊಳ್ಬೇಕಾಗಿದೆ. ನಾವು ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕೇರಳದಲ್ಲಿ ವಾರಿಯಂ ಕುನ್ನತ್ ಅಹಮದ್ ಹಾಜಿ ಅಂತ ಹೇಳುವಂತಹ ಒಬ್ಬ ಮಹಾಪುರುಷರಿದ್ದಾರೆ. ಆ ವಾರಿಯಂ ಕುನ್ನತ್ ಅಹಮದ್ ಹಾಜಿ ಅವರನ್ನು ನಾವು ಆದರ್ಶವಾಗಿ ತೆಗೆದುಕೊಂಡವರು ಈ ದೇಶದ ಮೂಲ ನಿವಾಸಿಗಳು. ವಾರಿಯಂ ಕುನ್ನತ್ ಅಹಮದ್ ಹಾಜಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ಆ ಹೋರಾಟದ ಕೊನೆಯಲ್ಲಿ ಬ್ರಿಟಿಷರು ವಾರಿಯಂ ಕುನ್ನತ್ ಅಹಮದ್ ಹಾಜಿಯನ್ನ ಬಂಧಿಸ್ತಾರೆ. ಬಂಧಿಸಿದ ನಂತರ ಅವರಿಗೆ ವಧ ಶಿಕ್ಷೆಯನ್ನ ವಿಧಿಸಿದಂತಹ ಸಂದರ್ಭದಲ್ಲಿ ವಾರಿಯಂ ಕುನ್ನತ್ ಅಹಮದ್ ಹಾಜಿ ಬ್ರಿಟಿಷ್ ಸರ್ಕಾರದ ಮುಂದೆ, ಬ್ರಿಟಿಷ್ ಸೈನಿಕರ ಮುಂದೆ ಹೇಳಿದಂತಹ ಒಂದು ಮಾತಿದೆ. ಆ ಮಾತೇನು ಅಂತ ಹೇಳಿದ್ರೆ, ನೀವು ನಿಮ್ಮ ಗುಂಡುಗಳನ್ನ ಹಾರಿಸುವಾಗ, ನೀವು ನನ್ನ ಮೇಲೆ ಗುಂಡುಗಳನ್ನ ಹಾರಿಸುವಾಗ ನನ್ನ ಮುಖಕ್ಕೆ ಬಟ್ಟೆಯನ್ನ ಕಟ್ಟಬಾರದು, ನನ್ನ ಹಿಂಭಾಗದಿಂದ ನೀವು ಗುಂಡುಗಳನ್ನ ಹಾರಿಸಬಾರದು, ಬದಲಿಗೆ ನನ್ನ ಮುಂಭಾಗದಿಂದಲೇ ನಾನು ನೋಡ್ತಾ ಇರುವಾಗಲೇ ನನ್ನ ಎದೆಗೆ ಗುಂಡುಗಳನ್ನ ಹಾಕಿ ನನ್ನನ್ನ ಕೊಲ್ಲಬೇಕು ಅಂತ ಹೇಳಿ ವಾರಿಯಂ ಕುನ್ನತ್ ಅಹಮದ್ ಹಾಜಿ ಹೇಳಿದ್ರೆ, ಅವ್ರು ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು, ನಾನು ನನ್ನ ದೇಶಕ್ಕಾಗಿ ವೀರ ಮರಣವನ್ನಪ್ಪುವಂತಹ ಸಂದರ್ಭವನ್ನ ನಾನು ಅತ್ಯಂತ ಉತ್ಸಾಹದಿಂದ, ಅತ್ಯಂತ ಪ್ರೀತಿಯಿಂದ ನಾನು ಅದನ್ನು ಸ್ವೀಕರಿಸ್ತೇನೆ ಅಂತೇಳಿ. ಬಹುಶಃ ಆ ವಾರಿಯಂ ಕುನ್ನತ್ ಅಹಮದ್ ಹಾಜಿಯವರ ಆ ಒಂದು ಇತಿಹಾಸದಿಂದ ಬಂದಂತಹ ನಮ್ಮನ್ನ ನಿಮ್ಮ ಈ ಗೋಳಿಬಾರುಗಳಿಂದ, ನಿಮ್ಮ ಈ ಲಾಠಿ ಚಾರ್ಜ್ಗಳಿಂದ, ನಿಮ್ಮ ಈ ಪೊಲೀಸ್ ಅಟ್ರಾಸಿಟಿಗಳಿಂದ, ಪೊಲೀಸರು ಮನೆ ಮನೆಗೆ ನುಗ್ಗಿ ನಮ್ಮ ಯುವಕರನ್ನ ಬಂಧಿಸುವುದರಿಂದ, ಪೊಲೀಸರು ಬಂದು ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತೇಳಿ ಹೇಳಿ ಭಯಪಡಿಸುವುದರಿಂದ ನಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹೋರಾಟದಿಂದ ಹಿಂದೆ ಸರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಈ ಹೋರಾಟವನ್ನು ನಾವು ಮಂಗಳೂರಲ್ಲಿ ಪ್ರಾರಂಭ ಮಾಡಿದಾಗ ನಮ್ಮ ನೌಶೀರ್ ಮತ್ತು ಜಲೀಲ್ ಅಂತ ಹೇಳುವ ಇಬ್ಬರು ನಮ್ಮ ಸಹೋದರರು ಈ ಹೋರಾಟದಲ್ಲಿ ಶಹೀದಗಳಾಗಿದ್ದಾರೆ. ಖಂಡಿತವಾಗಿಯೂ ಕೂಡ ಈ ಶಹೀದಗಳಾದ ಇಬ್ಬರು ನಮ್ಮ ಸಹೋದರರಿಗೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿಯಲಿಕ್ಕಿದೆ ಅಂತ ಹೇಳುವಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಭಾವಿಸಿರಬಹುದು ನಮ್ಮ ಇಬ್ಬ ಸಹೋದರರನ್ನ ನೀವು ಕೊಂದು ಹಾಕಿದ ಮಾತ್ರಕ್ಕೆ ಈ ಹೋರಾಟ ನಿಂತು ಹೋಗ್ತದೆ ಅಂತ ಹೇಳಿ ಭಾವಿಸಿದ್ರೆ, ಈ ರಕ್ತ ಮಿಶ್ರಿತವಾದಂತಹ ಈ ಮಣ್ಣಿನಿಂದ ಇನ್ನಷ್ಟು ಹೋರಾಟಗಳು ಮುಂದೆ ತಲೆ ಎತ್ತಲಿಕ್ಕಿದೆ ಅಂತ ಹೇಳುವಂಥದ್ದನ್ನ ನೀವು ತಿಳ್ಕೊಳ್ಬೇಕಾಗಿದೆ. ನಿಮ್ಗೆ ಗೊತ್ತಿರಬಹುದು ಮಂಗಳೂರು ಗೋಳಿಬಾರಿನ ಸಮಸ್ಯೆ. ಇದರ ಬಗ್ಗೆ ಕೆಲವು ವಿಚಾರಗಳನ್ನ ನಾನು ಇಲ್ಲಿ ಹೇಳಲೇಬೇಕಾಗ್ತದೆ. ಪೊಲೀಸರು ಯಾವ ರೀತಿಯಲ್ಲಿ ಈ ಸಮುದಾಯವನ್ನ ಅನ್ಯಾಯಕ್ಕೊಳಪಡಿಸಿದ್ದಾರೆ ಅಂತ ಹೇಳುವುದರ ಬಗ್ಗೆ ನಾವಿಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಪೊಲೀಸ್ ಅಧಿಕಾರಿಗಳ ಮುಂದೆ ಕೇಳಬೇಕಾಗ್ತದೆ. ನಾನು ಮೊದಲನೇದಾಗಿ ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ನಮ್ಮ ಇಬ್ಬರು ಯುವಕರು ಇವತ್ತು ಗೋಳಿಬಾರಲ್ಲಿ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ರೆ, ಈ ಪ್ರಾಣ ಕಳ್ಕೊಳ್ಳುವುದಕ್ಕೆ ನಮ್ಮ ಜಿಲ್ಲೆಯ ಪೊಲೀಸ್ ಕಮಿಷನರ್ ಅವರ ಹಠಮಾರಿತನದ ಒಂದೇ ಕಾರಣದಿಂದ ಇಬ್ಬರು ನಮ್ಮ ಸಹೋದರರು ಶಹೀದಗಳಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅವರ ಹಠಮಾರಿತನ ಏನು? ಮಂಗಳೂರಲ್ಲಿ ಮಾತ್ರ ನೀವು ಕಾರ್ಯಕ್ರಮ ಮಾಡಬಾರದು. ಯಾವ ವಿಧಿ ಇದು? ಮಂಗಳೂರು ಕೋಮು ಸೂಕ್ಷ್ಮ ಪ್ರದೇಶ ಅಂತೇಳಿ ಹೇಳ್ತಾರೆ. ಬಹುಶಃ ಕಮಿಷನರ್ಗೆ ಗೊತ್ತಿರ್ಲಿಕ್ಕಿಲ್ಲ, ಕಳೆದ 20 ವರ್ಷಗಳ ಇತಿಹಾಸದಲ್ಲಿ ಸಂಘ ಪರಿವಾರದ ವಿರುದ್ಧ, RSS ವಿರುದ್ಧ ಹಲವಾರು ಪ್ರತಿಭಟನೆಗಳನ್ನ ಮಂಗಳೂರಿನಲ್ಲಿ ನಾವು ಮಾಡಿದ್ದೇವೆ. ಏನು ಕೂಡ ಮಂಗಳೂರಲ್ಲಿ ಆಗಲಿಲ್ಲ. ಈ ಪ್ರತಿಭಟನೆ ಏನು? ಇದು ಯಾವುದೋ ಒಂದು ಧರ್ಮದ ವಿರುದ್ಧ ನಡೆಸುವಂತಹ ಪ್ರತಿಭಟನೆ ಅಲ್ಲ. ಇದು ಯಾವುದೋ ಒಂದು ಜಾತಿಯ ವಿರುದ್ಧ ನಡೆಸುವಂತಹ ಪ್ರತಿಭಟನೆ ಅಲ್ಲ. ಇದು ಬದಲಿಗೆ ಈ ದೇಶದ ಪ್ರಜೆಗಳಾಗಿ, ಪ್ರಜೆಗಳ ಹಕ್ಕುಗಳಿಗೆ ವಿರುದ್ಧವಾಗಿ ಸರ್ಕಾರ ಕಾಯ್ದೆಗಳನ್ನ ಜಾರಿಗೆ ತರುವಾಗ ಆ ಕಾಯ್ದೆಗಳ ವಿರುದ್ಧ ನಡೆಯುವಂತಹ ಪ್ರತಿಭಟನೆ ಇದು.
ಇದು ಯಾವುದು ಕೋಮಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಇದು. ಹಾಗಿದ್ರೂ ಕೂಡ ಕೋಮು ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಅಲ್ಲಿ ಪ್ರತಿಭಟನೆಗಳನ್ನ ಮಾಡಲಿಕ್ಕೆ, ಅದನ್ನ ಖಂಡಿಸಲಿಕ್ಕೆ ಅವಕಾಶವನ್ನ ನಿರಾಕರಿಸಿದ ಕಾರಣಕ್ಕೆ ಮಂಗಳೂರಲ್ಲಿ ಈ ಒಂದು ಪರಿಸ್ಥಿತಿ ಗೋಳಿಬಾರ ಹಂತಕ್ಕೆ ತಲುಪಿದೆ ಅಂತ ಹೇಳುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಬಹುಶಃ ನಿನ್ನೆ ಮೊನ್ನೆ ನಮ್ಮ ರಾಜ್ಯದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಒಂದು ವಿಡಿಯೋವನ್ನ ಈಗಾಗಲೇ ಬಿತ್ತರಿಸಿದ್ದಾರೆ, ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋವನ್ನ ನೋಡಿ ಕಮಿಷನರ್ ಇವತ್ತಿನ ಪತ್ರಿಕೆಯಲ್ಲಿ ನೋಡಿದಂತೆ ನನಗೆ ಭಾಸವಾಗ್ತಾ ಇದೆ. ಕಮಿಷನರ್ ಹೇಳಿದ್ದಾರೆ, ನೀವು ಆಯ್ದ ವಿಡಿಯೋಗಳನ್ನ ಮಾತ್ರ ನೀವು ರಿಲೀಸ್ ಮಾಡಬಾರ್ದು ಅಂತೆ. ನಾನು ಕಮಿಷನರ್ ಹತ್ರ ಕೇಳ್ತಾ ಇದ್ದೇನೆ, ನೀವು ಮೊನ್ನೆ ಸುವರ್ಣ ನ್ಯೂಸ್ನವರಿಗೆ ಕೊಟ್ಟಂತ ಆ ವಿಡಿಯೋಗಳು ಯಾಕೆ ನೀವು ಆಯ್ದ ವಿಡಿಯೋಗಳನ್ನ ಮಾತ್ರ ನೀವು ರಿಲೀಸ್ ಮಾಡಿದ್ದೀರಿ ಅಂತ ಹೇಳುವಂಥದ್ದನ್ನ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಈ ವಿಡಿಯೋ ಅದು ಎಡಿಟ್ ಮಾಡಿದಂತ ವಿಡಿಯೋ ಅಂತೇಳಿ. ಬಹುಶಃ ಸಾಮಾನ್ಯ ಬುದ್ಧಿ ಇರುವಂತ ಒಬ್ಬ ವ್ಯಕ್ತಿಗೆ ಮಾನ್ಯ ಕುಮಾರಸ್ವಾಮಿಯವರು ಬಿಡುಗಡೆ ಮಾಡಿದಂತ ವಿಡಿಯೋ ಮತ್ತು ಮೊನ್ನೆ ಸುವರ್ಣ ಚಾನೆಲ್ ಸೇರಿದಂತ ಹಲವಾರು ಚಾನೆಲ್ಗಳಲ್ಲಿ ಬಿಡುಗಡೆ ಆದಂತ ವಿಡಿಯೋಗಳನ್ನ ನೀವು ಪರಿಶೀಲನೆ ಮಾಡಿದ್ರೆ ಒಂದು ಟೆಂಪೋ ಬರುವಂತ ಒಂದು ಪುರಾಣ ಇದೆ. ಆ ಟೆಂಪೋ ಬರುವ ವಿಡಿಯೋ ಯಾರು ಪೊಲೀಸರು ಮಾಧ್ಯಮದವರಿಗೆ ಕೊಟ್ಟಂತ ವಿಡಿಯೋ ಏನಿದೆ ಅದು ರಾತ್ರಿ 12 ಗಂಟೆ ಹೊತ್ತಿಗೆ ಯಾರು ಅಂತೇಳಿ ಪರಿಚಯ ಆಗದ ರೀತಿಯಲ್ಲಿ, ಆ ಟೆಂಪೋದ ನಂಬರ್ ಕೂಡ ತಿಳಿಯಲಿಕ್ಕೆ ಅಸಾಧ್ಯವಾದ ರೀತಿಯಲ್ಲಿ, ಆ ಟೆಂಪೋ ಯಾವ ಪ್ರದೇಶದಲ್ಲಿ ನಿಲ್ಲಿಸಿದ್ದಾರೆ ಅಂತೇಳಿ ಸರಿಯಾಗಿ ಗೊತ್ತಾಗದ ರೀತಿಯಲ್ಲಿ ಅರ್ಧಂಬರ್ಧವಾದ ಬ್ಲರ್ ಆದ, ಸರಿಯಾಗಿ ಕಣ್ಣಿಗೆ ಕಾಣದ ರೀತಿಯ ಮಧ್ಯರಾತ್ರಿಯ ವಿಡಿಯೋವನ್ನ ಪೊಲೀಸರ ಮೂಲಕ ಮಾಧ್ಯಮದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಿನ್ನೆ ರಿಲೀಸ್ ಮಾಡಿದಂತ ವಿಡಿಯೋವನ್ನ ನೀವು ನೋಡಿದ್ರೆ ಆ ವಿಡಿಯೋದಲ್ಲಿ ಆ ಟೆಂಪೋ ಯಾವ ಬಣ್ಣದ್ದು ಅಂತ ಹೇಳೋದ್ರಿಂದ ಗೊತ್ತಾಗ್ತದೆ. ಆ ಟೆಂಪೋ ಎಲ್ಲಿ ಬಂದು ನಿಲ್ಲಿಸಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಾಗ್ತದೆ. ಆ ಟೆಂಪೋವನ್ನ ನಿಲ್ಲಿಸಿದ ಸಮಯ ಎಷ್ಟು ಅಂತ ಹೇಳಿ ಗೊತ್ತಾಗ್ತದೆ. ಹೇಳಿದ್ರೆ ಸ್ಪಷ್ಟವಾದ, ಕಣ್ಣಿಗೆ ಯಾರು ಕೂಡ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುವ ರೀತಿಯ ವಾಸ್ತವ ವಿಡಿಯೋವನ್ನ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಪೊಲೀಸರು ಮಾಧ್ಯಮದ ಮೂಲಕ ಬಿಡುಗಡೆ ಮಾಡಿದಂತ ವಿಡಿಯೋ ಏನಿದೆ ಆ ವಿಡಿಯೋ ಎಡಿಟ್ ಮಾಡಿದ ವಿಡಿಯೋ ಅಂತ ಹೇಳುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಎಷ್ಟು ಸುಳ್ಳುಗಳನ್ನ ಹೇಳಿದ್ರು. 7,000 ಜನ ಮಂಗಳೂರಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ರು ಅಂತೇಳಿ. ಎಲ್ಲಿದ್ರು ಮಂಗಳೂರಿನ 7,000 ಜನ? ಬಂದರ್ ಠಾಣೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಬಂದಿದ್ದಾರೆ ಅಂತೇಳಿ ಒಂದು ಹೊಸ ಕಥೆಯನ್ನ ಕಟ್ಟಿ ಹಲವರ ಮೇಲೆ ಕೇಸುಗಳನ್ನ ದಾಖಲಿಸಿದರು. ನಾನು ಕೇಳ್ತಾ ಇದ್ದೇನೆ, ಬಂದರು ಠಾಣೆಯಲ್ಲಿ 360 ಡಿಗ್ರಿ ತಿರುಗುವಂತ ಕ್ಯಾಮರಾ ಇದೆ. ಆ ಕ್ಯಾಮರಾದಲ್ಲಿ ಯಾವ ರೀತಿಯಲ್ಲಿ ನಾವು ವಿಡಿಯೋವನ್ನ ಮಾಡ್ತೇವೆ ಅಷ್ಟು ಸ್ಪಷ್ಟವಾಗಿ ಅಲ್ಲಿ ಯಾರೆಲ್ಲ ಬಂದಿದ್ರು ಅಂತ ಹೇಳುವಂತದನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ಮಂಗಳೂರಿನ ಪೊಲೀಸ್ ಕಮಿಷನರ್ಗೆ ಇದುವರೆಗೆ ಆ ಕ್ಯಾಮರಾದ ಮೂಲಕ ಆ ಠಾಣೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಬಂದವರು ಯಾರು ಅಂತ ಹೇಳುವಂತದನ್ನ ಜನರ ಮುಂದೆ ತೋರ್ಪಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳುವುದಕ್ಕೆ ಅವರು ಉತ್ತರವನ್ನ ನೀಡಬೇಕಾಗಿದೆ. ನೀವು ಇದರಿಂದ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಕಳ್ಕೊಂಡದ್ದು 2 ಅಮಾಯಕ ಜೀವಗಳು. ಪ್ರತಿನಿತ್ಯ ಕೂಲಿ ಕೆಲಸ ಮಾಡಿ ತಿನ್ನುವ ಜಲೀಲ್ ಅಂತೇಳುವ ಅಮಾಯಕ ನಮ್ಮ ಸಮುದಾಯದ ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ. ಆ ಅಮಾಯಕನ ರಕ್ತ ಯಾವತ್ತೂ ಕೂಡ ಅದನ್ನ ನಾವು ವೇಸ್ಟ್ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಅದರ ಶಾಪ ನಿಮಗೆ ತಟ್ಟಿಯೇ ತಟ್ಟದೆ. ನೀವು ಎಷ್ಟು ಇದರಿಂದ ಹೊರಬರಲಿಕ್ಕೆ ಪ್ರಯತ್ನ ಮಾಡಿದ್ರು, ಇದರಿಂದ ಹೊರಬರಲಿಕ್ಕೆ ಎಷ್ಟು ಕಟ್ಟುಕತೆಗಳನ್ನ ನೀವು ಕಟ್ಟಿದ್ರು, ಇದರಿಂದ ಹೊರಬರಲಿಕ್ಕೆ ನೀವು ಯಾವ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಆ ಪ್ರಯತ್ನ ಯಾವತ್ತೂ ಕೂಡ ಸಫಲ ಆಗ್ಲಿಕ್ಕೆ ಹೋಗುವುದಿಲ್ಲ, ಅದು ವಿಫಲವಾಗ್ತದೆ ಅಂತ ಹೇಳುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು, ಈ ಹೋರಾಟವನ್ನ ನಾವು ಇಲ್ಲಿಗೆ ನಿಲ್ಲಿಸುವಂಥದ್ದಲ್ಲ. ಇದು ಹೋರಾಟದ ಪ್ರಾರಂಭ. ಇದು ಹೋರಾಟದ ಪ್ರಾರಂಭ. ಎಲ್ಲಿಯವರೆಗೆ ಈ ಕಾಯ್ದೆಯಿಂದ ಸರ್ಕಾರ ಹಿಂದಿರುಗುವುದಿಲ್ವೋ ಅಲ್ಲಿಯವರೆಗೆ ಈ ಹೋರಾಟವನ್ನ ಮುಂದುವರಿಸಬೇಕಾಗಿದೆ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಬಹುಶಃ ಇವತ್ತು ಬಿಜೆಪಿಯವರಿಗೂ ಕೂಡ ಗೊತ್ತಾಗಿದೆ ಏನು ಅಂತ ಹೇಳಿದ್ರೆ, ಇದು ಅಷ್ಟು ಸುಲಭದಲ್ಲಿ ಈ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಬಿಜೆಪಿಯವರಿಗೆ ಗೊತ್ತಾಗಿದೆ ಈ ಕಾಯ್ದೆಯನ್ನ ಈ ದೇಶದಲ್ಲಿ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಅವರಿಗೂ ಕೂಡ ಗೊತ್ತಾಗಿರುವ ಕಾರಣಕ್ಕೆ ಈಗ ಬಿಜೆಪಿಯವರು ಒಂದು ಹೊಸ ಕ್ಯಾಂಪೇನ್ ಅನ್ನ, ಒಂದು ಹೊಸ ಅಭಿಯಾನವನ್ನು ಆರಂಭಿಸಿದ್ದಾರೆ. ಈ ಅಭಿಯಾನ ಏನು ಅಂತ ಹೇಳಿದ್ರೆ, ಮುಸಲ್ಮಾನರ ಮನೆಗಳಿಗೆ ಬಂದು ಮುಸಲ್ಮಾನರ ಬಳಿ ಅವರು ಹೇಳ್ತಾರೆ,
ನಿಮಗೆ ಇದರಿಂದ ಏನು ಸಮಸ್ಯೆ ಇಲ್ಲ, ನಿಮಗೇನು ಸಮಸ್ಯೆ ಆಗುವುದಿಲ್ಲ. ಈ ಕಾಯ್ದೆಯಿಂದ ಯಾರಿಗೂ ಕೂಡ ಭಾರತೀಯ ಮುಸಲ್ಮಾನರಿಗೆ ತೊಂದರೆ ಇಲ್ಲ ಅಂತೇಳಿ ನಮ್ಮನ್ನ ನಂಬಿಸುವಂತ ಪ್ರಯತ್ನಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ನಾವು ತಿಳ್ಕೊಳ್ಬೇಕಾಗಿದೆ. ಅದು ಮಾತ್ರ ಅಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ಹೇಳಿದ್ರು, ಈ ದೇಶದ ಮುಸಲ್ಮಾನರೇ ನೀವು ಭಯಪಡಬೇಕಾದ ಅಗತ್ಯ ಇಲ್ಲ, ಯಾಕೆಂತ ಹೇಳಿದ್ರೆ ನಾವು ನಿಮಗೆ ಯಾವುದೇ ಸಮಸ್ಯೆ ಆಗದಾಗೆ ನೋಡಿಕೊಳ್ತೇವೆ ಅಂತ. ಇದು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಈಗ ಗೊತ್ತಾಗಿದೆ. ಏನು ಗೊತ್ತಾಗಿದೆ? ಈ ದೇಶದ ಜನ ಇವತ್ತು ಬೀದಿಯಲ್ಲಿದ್ದಾರೆ. RSS ಭಾವಿಸಿದ್ದೇನು ಅಂತ ಹೇಳಿದ್ರೆ ತ್ರಿವಳಿ ತಲಾಕ್ನ ಹಾಗೆ, ಬಾಬರಿ ಮಸೀದಿಯ ತೀರ್ಪಿನ ಹಾಗೆ ಇದು ಕೂಡ ಈ ದೇಶದಲ್ಲಿ ಅದು ಕೂಡ ಯಾರು ಕೂಡ ಪ್ರತಿಭಟಿಸದೆ ಅದು ಸಾಗಿ ಹೋಗ್ತದೆ ಅಂತೇಳಿ ಅವರು ಭಾವಿಸಿದ್ರು. ಆದ್ರೆ ಅವರ ಲೆಕ್ಕಾಚಾರ ಉಲ್ಟಾಗಿದೆ. ಅವರ ಲೆಕ್ಕಾಚಾರ ಉಲ್ಟಾಗಿದೆ. ಇವತ್ತು ದೇಶದ ಜನ ಬೀದಿಯಲ್ಲಿದ್ದಾರೆ. ದೇಶದ ಜನ ಇಡೀ ದೇಶದ ಉದ್ದಗಲದಲ್ಲೂ ಕೂಡ ಇದರ ವಿರುದ್ಧ ದೊಡ್ಡ ಕ್ರಾಂತಿಯನ್ನ, ದೊಡ್ಡ ಹೋರಾಟವನ್ನ ಆರಂಭಿಸಿದ್ದಾರೆ. ಈ ಹೋರಾಟವನ್ನ ಕಂಡು RSSಗೆ ಗೊತ್ತಾಗಿದೆ ಇದು ಅಷ್ಟು ಸುಲಭದಲ್ಲಿ ಈ ದೇಶದಲ್ಲಿ ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಹೋಗುವುದಿಲ್ಲ ಅಂತೇಳಿ. ಅದಕ್ಕಾಗಿ ಅವರು ಈ ಅಭಿಯಾನವನ್ನ ಪ್ರಾರಂಭಿಸಿದ್ದಾರೆ. ಈಗ ಎಲ್ಲ ಮನೆಗಳಿಗೆ ಭೇಟಿ ಕೊಟ್ಟು ಈ ಪೌರತ್ವ ಕಾಯ್ದೆ ಏನಿದೆ, ತಿದ್ದುಪಡಿ ಕಾಯ್ದೆ ಏನಿದೆ, ಈ ಕಾಯ್ದೆಯ ಬಗ್ಗೆ ಮುಸಲ್ಮಾನರನ್ನ ಅದೇ ರೀತಿ ಹೋರಾಟಗಾರರನ್ನ ಮನವರಿಕೆ ಮಾಡಿಸುವಂತಹ ಪ್ರಯತ್ನಕ್ಕೆ ಇವತ್ತು ಅವರು ಕೈ ಹಾಕಿದ್ದಾರೆ. ಆದ್ರೆ ಒಂದು ವಿಚಾರ ಅವರು ತಿಳ್ಕೊಳ್ಬೇಕಾಗಿದೆ, ನೀವು ಯಾವ ರೀತಿಯ ಮನವರಿಕೆ ಮಾಡಿದರೂ ಕೂಡ ನಿಮ್ಮ ಇತಿಹಾಸವನ್ನ ನಾವು ತಿಳ್ಕೊಂಡಿದ್ದೇವೆ. ನೀವು ಸುಳ್ಳುಗಳಿಂದಲೇ ಉಂಟಾದಂತಹ ಒಂದು ಸಂಘಟನೆ, ನಿಮ್ಮ ಮೂಲವಾದಂತಹ ಅಸ್ತ್ರ ಸುಳ್ಳು. ಅದು ಈ ಸುಳ್ಳು ಯಾವತ್ತೂ ಕೂಡ ಶಾಶ್ವತ ಅಲ್ಲ. ಈ ಸುಳ್ಳನ್ನ ಜನ ಅರಿತಾರೆ, ಈ ಸುಳ್ಳನ್ನ ಜನ ತಿರಸ್ಕರಿಸ್ತಾರೆ. ಬಹುಶಃ ಈ CAA ವಿರೋಧಿಯಾದಂತ ಈ ಹೋರಾಟ ಏನಿದೆ, ಈ ಹೋರಾಟ ಕೇವಲ CAA ವಿರುದ್ಧದ ಹೋರಾಟ ಮಾತ್ರವಾಗಿ ಉಳಿದಿಲ್ಲ, ಬದಲಿಗೆ ಇದು ಫ್ಯಾಸಿಸಂನ ವಿರುದ್ಧದ ಸಂವಿಧಾನದ ರಕ್ಷಣೆಗಾಗಿರುವಂತಹ ಹೋರಾಟವಾಗಿ ಇದು ಮುಂದುವರೆದಿದೆ. ಬಹುಶಃ ಈ ಒಂದು ಹೋರಾಟ, ಈ ಒಂದು ಐಕ್ಯತೆ, ಈ ಒಂದು ಸಂಘಟನಾತ್ಮಕವಂತಹ ಶಕ್ತಿ ಇದೇ ರೀತಿ ಮುಂದುವರಿದ್ರೆ RSS ಅನ್ನ ಈ ದೇಶದಿಂದ ಸಂಪೂರ್ಣವಾಗಿ ವಿನಾಶ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ ಅಂತ ಹೇಳುವಂತದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯರೇ, ನಿಮ್ಗೆ ಗೊತ್ತಿರಬಹುದು ಈ ಹೋರಾಟದ ಶಕ್ತಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ ಅಂತ ಹೇಳಿದ್ರೆ, ಈ ಹೋರಾಟದಲ್ಲಿ ಜನ ಬೀದಿಗಿಳಿಯುವಂತದ್ದನ್ನ ಕಂಡು ಸ್ವತಃ BJP ಆಳ್ವಿಕೆ ನಡೆಸುವಂತ ರಾಜ್ಯಗಳೇ ಇವತ್ತು NRCಯನ್ನ ಜಾರಿಗೆ ತರಲಿಕ್ಕೆ ಹಿಂದೇಟು ಹಾಕುವಂತ ಒಂದು ಸಂದರ್ಭವನ್ನ ನಾವು ನೋಡ್ತಾ ಇದ್ದೇವೆ. ನಮ್ಮ ದೇಶದ ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ, 1 ಇಂಚು ಕೂಡ ಈ ಕಾಯ್ದೆಯಿಂದ ನಾವು ಹಿಂದೆ ಸರಿಯುವುದಿಲ್ಲ ಅಂತೇಳಿ. ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇನ್ನು ಹಿಂದೆ ಸರಿಲಿಕ್ಕೆ ಜಾಗ ಇಲ್ಲ. ಯಾಕೆಂತ ಹೇಳಿದ್ರೆ ಎಷ್ಟು ಹಿಂದೆ ಸರಿಬೇಕೋ ಅಷ್ಟು ಹಿಂದೆ ಬಂದಾಗಿದೆ. ಇನ್ನು ಹಿಂದೆ ಬಂದ್ರೆ ಅವರು ಪಾತಾಳಕ್ಕೆ ಬಿದ್ದು ಅವರು ನಾಶ ಆಗಿ ಹೋಗ್ತಾರೆ ಅಂತ ಹೇಳುವಂಥದ್ದನ್ನ ನಿಮ್ಗೆ ಗೊತ್ತಿರಬಹುದು. ಈ ಜನಾಕ್ರೋಶವನ್ನ ಕಂಡು ಸ್ವತಃ BJP ಆಡಳಿತ ನಡೆಸುವಂತ ರಾಜ್ಯಗಳೇ ಹೇಳ್ತಾ ಇದೆ, ನಮ್ಮಲ್ಲಿ NRCಯನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಗೋವಾದ ಮುಖ್ಯಮಂತ್ರಿ ಹೇಳಿದ್ರು, ಗೋವಾದಲ್ಲಿ NRC ಅಗತ್ಯ ಇಲ್ಲ ಅಂತೇಳಿ. ತ್ರಿಪುರಾದ ಮುಖ್ಯಮಂತ್ರಿ ಹೇಳಿದ್ರು, ಇಲ್ಲಿ ನಮಗೆ NRC ಬೇಕಾಗಿಲ್ಲ ಅಂತೇಳಿ. ಇನ್ನು ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಈ CAA ಪರವಾಗಿ ಮತ ಹಾಕಿದಂತ JDU ನಿತೀಶ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ, ಈಗ ಜನ ಬೀದಿಗಿಳಿದಾಗ ನಮ್ಮ ರಾಜ್ಯದಲ್ಲೂ ಕೂಡ ನಾವು NRCಯನ್ನ CAA ಮಾಡುವುದಿಲ್ಲ. ಇನ್ನು ಕೇರಳದಲ್ಲಿ ಮಾಡುವುದಿಲ್ಲ, ತಮಿಳುನಾಡಲ್ಲಿ ಮಾಡುವುದಿಲ್ಲ, ಅದೇ ರೀತಿ ತೆಲಂಗಾಣದಲ್ಲಿ ಮಾಡುವುದಿಲ್ಲ. ದೇಶದ ಬಹುತೇಕ ಯಾವ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಈ NRCಯನ್ನ ನಾವು ಜಾರಿಗೆ ಮಾಡ್ತೇವೆ ಅಂತೇಳಿ ಹೇಳಲಿಕ್ಕೂ ಕೂಡ ಭಯಪಡುವಂತ ಒಂದು ಸಂದರ್ಭ ಇವತ್ತು ಸೃಷ್ಟಿಯಾಗಿದೆ ಅಂತ ಹೇಳುವಂತದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಆದ್ದರಿಂದ ನಾವು ಭಯಪಡಬೇಕಾದ ಅಗತ್ಯ ಇಲ್ಲ, ನಾವು ಆತಂಕಕ್ಕೊಳಗಾಗಬೇಕಾದಂತ ಅಗತ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಇದು ಈ ದೇಶದ ಸಂವಿಧಾನದ ರಕ್ಷಣೆಗಾಗಿರುವಂತಹ ಹೋರಾಟ, ಇದು ಸತ್ಯಕ್ಕಾಗಿರುವಂತಹ ಹೋರಾಟ, ಇದು ನ್ಯಾಯಕ್ಕಾಗಿರುವಂತಹ ಹೋರಾಟ. ಈ ಹೋರಾಟವನ್ನ ಗೋಳಿಬಾರ್ನಿಂದ, ಲಾಠಿ ಚಾರ್ಜ್ನಿಂದ, ನಿಮ್ಮ ಪೊಲೀಸ್ ದೌರ್ಜನ್ಯದಿಂದ ಖಂಡಿತವಾಗಿಯೂ ಕೂಡ ದಮನಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತದ್ದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಅದೇ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ವಿಚಾರವನ್ನ ತಿಳ್ಕೊಳ್ಬೇಕಾಗಿದೆ. ಯಾವುದೇ ಹೋರಾಟವನ್ನ ನೀವು ಇತಿಹಾಸವನ್ನ ಸ್ವಲ್ಪ ಅಧ್ಯಯನ ಮಾಡಬೇಕಾಗಿದೆ. ಇತಿಹಾಸದಲ್ಲಿ ಎಲ್ಲೂ ಕೂಡ ಹೋರಾಟಗಳನ್ನ ಲಾಠಿ ಚಾರ್ಜ್, ಗೋಳಿಬಾರ್, ಸೂಟು ಬೂಟಿನ ಶಕ್ತಿಯಿಂದ, ಅಧಿಕಾರದ ಶಕ್ತಿಯಿಂದ ಯಾವುದೇ ಹೋರಾಟವನ್ನ ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ಕೂಡ
ದಮನಿಸಿದಂತ ಉದಾಹರಣೆಗಳಿಲ್ಲ ಅಂತ ಹೇಳುವಂಥದ್ದನ್ನ ನೀವು ತಿಳ್ಕೊಳ್ಬೇಕಾಗಿದೆ ಅಂತೇಳಿ ಮಾತ್ರ ನಿಮ್ಮಲ್ಲಿ ಹೇಳ್ತಾ ಇದೆ. ಬದಲಿಗೆ ಹೋರಾಟಗಾರರಿಗೆ ಬೇಕಾದ್ದು ಅವರ ಬೇಡಿಕೆಗಳಿಗೆ ಸ್ಪಂದಿಸಲಿಕ್ಕೆ, ಅವರ ಬೇಡಿಕೆಗಳನ್ನ ಕೇಳಲಿಕ್ಕೆ, ಅದಕ್ಕೆ ಪರಿಹಾರವನ್ನ ಕಂಡು ಹುಡುಕ್ಲಿಕ್ಕೆ. ಅದಕ್ಕೆ ನಿಮಗೆ ಸಾಧ್ಯವಾದರೆ ಮಾತ್ರ ಈ ಹೋರಾಟವನ್ನ ತಣಿಸಬಹುದೇ ಹೊರತು ಅದರ ಹೊರತಾದ ಯಾವುದೇ ಮಾರ್ಗಗಳಿಂದ ಈ ಹೋರಾಟವನ್ನ ದಮನಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನೀವು ತಿಳ್ಕೊಳ್ಬೇಕು. ನಿಮಗೆ ಕಣ್ಣ ಮುಂದೆ ಉದಾಹರಣೆ ಇದೆ. ನಿಮ್ಮದೇ ರಾಜ್ಯದ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿರುವ ಯುಪಿಯಲ್ಲಿ ನಮ್ಮ 20 ಮಂದಿ ಈ ಹೋರಾಟಗಾರರನ್ನ ನೀವು ಗುಂಡಿಕ್ಕಿ ಕೊಲೆ ಮಾಡಿದ್ದೀರಿ. ಆ ಗುಂಡಿಕ್ಕಿ ಕೊಲೆ ಮಾಡಿದ ಮನೆಯವರು ಸಹಿತ ಇವತ್ತು ಬೀದಿಯಲ್ಲಿದ್ದಾರೆ. ಅವರು ಹೆದರಿ ಮನೆಯ ಒಳಗಡೆ ಕೂತ್ಕೊಳ್ಳಿಲ್ಲ. ಯುಪಿಯಲ್ಲೂ ಕೂಡ ಹೋರಾಟ ಇವತ್ತು ಕೂಡ ನಿಲ್ಲಿಲ್ಲ, ಬದಲಿಗೆ ಹೋರಾಟ ಹೆಚ್ಚಾಗ್ತಾ ಇದೆ. ನಮ್ಮ ದೇಶದ ವಿಶ್ವವಿದ್ಯಾನಿಲಯಗಳು ಸ್ತಬ್ಧವಾಗಿದೆ. ವಿದ್ಯಾರ್ಥಿಗಳು ಈ ಚಳವಳಿಯಲ್ಲಿದ್ದಾರೆ. ಪಕ್ಷ ಭೇದ, ಧರ್ಮ, ಜಾತಿ ಎಲ್ಲ ಬಿಟ್ಟು ಈ ದೇಶದ ಪ್ರಜೆಗಳು ಒಂದಾಗಿ ತ್ರಿವರ್ಣ ಧ್ವಜದೊಂದಿಗೆ ಮತ್ತೊಂದು ಸ್ವಾತಂತ್ರ್ಯ ಸಮರಕ್ಕೆ ಸಿದ್ಧರಾಗಿ ನಿಮ್ಮ ಮುಂದೆ ಇದ್ದಾರೆ ಅಂತ ಹೇಳುವಂಥದ್ದನ್ನ ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಆದ್ದರಿಂದ ಇಲ್ಲಿನ ಅಧಿಕಾರಿಗಳು, ಇಲ್ಲಿನ ಸರ್ಕಾರ, ಇಲ್ಲಿನ ಪೊಲೀಸರು ನೀವು ನಮಗೆ ಅನ್ಯಾಯ ಮಾಡುವಂಥದ್ದನ್ನ, ತಾರತಮ್ಯ ಮಾಡುವಂಥದ್ದನ್ನ ನಿಲ್ಲಿಸಿ ನಮ್ಮ ಹಕ್ಕುಗಳಿಗೆ ಗೌರವಯುತವಾದಂತಹ ಬೆಲೆಯನ್ನ ಕೊಡುವುದರ ಮೂಲಕ ಮಾತ್ರ ಈ ಒಂದು ಹೋರಾಟವನ್ನ ತಣಿಸಬಹುದು ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಎಚ್ಚರಿಕೆಯನ್ನ ಕೊಡುತ್ತಾ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಈ ಸಮಾವೇಶದ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಪಾರ್ಲಿಮೆಂಟ್ ಅಲ್ಲಿ ಮಂಡಿಸಿರುವಂತಹ CAA ಮತ್ತು ನೀವು ತರಲು ಉದ್ದೇಶಿಸಿರುವಂತಹ NRC, ಇದು ಎರಡನ್ನೂ ಕೂಡ ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿರುವಂತಹ ಸರ್ವ ಜನರು ಕೂಡ ಅದನ್ನ ಅರಬ್ಬಿ ಸಮುದ್ರಕ್ಕೆ ಎಸೆದು ಆಗಿದೆ. ಇನ್ನು ಅದನ್ನ ನಮಗೆ ಜಾರಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ದಾಖಲೆಗಳನ್ನ ಕೊಡ್ಲಿಕ್ಕೆ ತಯಾರಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ. ಕೂಡ ಅರಬ್ಬಿ ಸಮುದ್ರದ ಕಡಲ ಕಿನಾರಕ್ಕೆ ದೂಡಿ ಹಾಕ್ತಿದೆ ಎನ್ನುವುದನ್ನ ಸ್ಪಷ್ಟಪಡಿಸ್ತಾ ಇದೀಗ ಬೆಲೂನನ್ನ, ಅದೇ ರೀತಿ ಪಾರಿವಾಳವನ್ನು ಕೂಡ ಮುಕ್ತಿಗೊಳಿಸುವುದರೊಂದಿಗೆ ಈ ಒಂದು ಕಾರ್ಯಕ್ರಮ ಸಂಪನ್ನಗೊಂಡಿದೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದೆ ഒരു ബില്ലിനെ മാറ്റിമറിക്കാനല്ല, ഭാരതീയ ജനതാ പാർട്ടിയുടെ സർക്കാരിനെതിരെ ഉള്ള സമരത്തിനല്ല, മറിച്ച് ഇവിടെ തടിച്ചുകൂടിയിരിക്കുന്ന ഈ പുരുഷാരം ഇന്ത്യയുടെ രണ്ടാം സ്വാതന്ത്ര്യ സമര പോരാട്ടത്തിന് വേണ്ടിയുള്ള ആളുകളായിട്ടാണ് ഞാൻ കാണുന്നത്. ഈ ജനസാഗരത്തിന് മുമ്പിൽ കണ്ണടക്കാൻ അമിത്ഷായ്ക്കും നരേന്ദ്രമോദിക്കും തൽക്കാലത്തേക്ക് കഴിഞ്ഞു എന്ന് വരും. പക്ഷേ മുഹമ്മദ് നബി സല്ലല്ലാഹു അലൈഹി വസല്ലം നിങ്ങളോട് പറഞ്ഞിട്ടുണ്ട്, ധിക്കാരിയായ ഒരു മനുഷ്യന്റെ മനസ്സിൽ ദൈവം ഭയം നിറക്കും എന്ന്. നിങ്ങൾ കണ്ടില്ലേ, ആസാമിന്റെ മണ്ണിൽ ഈ ബിൽ അവതരിപ്പിച്ച് 3ാമത്തെ ദിവസം ഒരു സമ്മേളനം നടക്കുമ്പോ ആ സമ്മേളനത്തിൽ പങ്കെടുക്കേണ്ടവന്റെ പേരായിരുന്നു അമിത്ഷാ. പക്ഷെ വെറും 3 ദിവസം കൊണ്ട് താൻ ഭരിക്കുന്ന രാജ്യത്തിന്റെ ഒരു സംസ്ഥാനത്ത് നടക്കുന്ന സമ്മേളനത്തിൽ പങ്കെടുക്കാൻ അമിത്ഷായ്ക്ക് സാധിക്കാതെ പോയത് അദ്ദേഹത്തിന്റെ മനസ്സിൽ ദൈവം ഭയം നിറച്ചു എന്നുള്ളത് കൊണ്ടാണ്. ഇപ്പോഴിതാ ഗുവാഹട്ടിയിൽ ഖേലോ എന്ന് പറയുന്ന സ്പോർട്സ് മാമാങ്കം അരങ്ങേറുകയാണ്. ആ സ്പോർട്സ് മാമാങ്കം ഉദ്ഘാടനം ചെയ്യേണ്ടിയിരുന്നത് ഈ രാജ്യത്തിന്റെ പ്രധാനമന്ത്രി നരേന്ദ്രമോദിയാണ്. പക്ഷെ ഇപ്പോൾ നമ്മൾ അറിയുന്നു, ഭയം കൊണ്ട് ഖേലോ എന്ന സ്പോർട്സ് മാമാങ്കത്തിന്റെ ഉദ്ഘാടന ചടങ്ങിൽ പങ്കെടുക്കാതെ അദ്ദേഹം മാറി നിൽക്കുകയാണ് എന്ന്. ഒരു തർക്കവും വേണ്ട. ധിക്കാരം കൊണ്ട് ഇന്ത്യൻ പാർലമെന്റിന്റെ 2 സഭകളിൽ നിങ്ങൾക്ക് ഈ ബില്ല് പാസാക്കിയെടുക്കാൻ സാധിച്ചിട്ടുണ്ടാകും. 545 അംഗ സഭയിൽ ഭൂരിപക്ഷം അംഗങ്ങൾ കൈപൊക്കി എന്നുള്ളത് കൊണ്ട് നിങ്ങൾക്കിതിനെ ഒരു ബില്ലും നിയമവുമാക്കി മാറ്റിയെടുക്കാൻ സാധിച്ചിട്ടുണ്ടാകാം. പക്ഷെ ഈ രാജ്യത്തിന്റെ ക്യാമ്പസുകൾ നിങ്ങളോട് വിളിച്ചു പറയുന്നു, ഈ രാജ്യത്തിന്റെ അതിതീക്ഷ്ണതയിൽ നിറഞ്ഞാടുന്ന യുവതയുടെ പെരുമാറ്റം കൊണ്ട് ഇവിടത്തെ നാഗരികതയും ഇവിടത്തെ തെരുവുകളും നിങ്ങളോട് വിളിച്ചു പറയുന്നു. അനന്ത കോടി ഇന്ത്യക്കാർ അധിവസിക്കുന്ന ലോകത്തിന്റെ വിവിധ രാജ്യങ്ങളിലെയുള്ള പരസഹസ്രം ആളുകൾ നിങ്ങളോട് വിളിച്ചു പറയുന്നു, മിസ്റ്റർ മോദി, മിസ്റ്റർ അമിത്ഷാ, 1000 ജന്മം നരനായി നരിയായി നരസിംഹമായി ജനിച്ചാലും ഈ നിയമം ഇന്ത്യ രാജ്യത്തിന്റെ മണ്ണിൽ നടപ്പിലാക്കാൻ നിങ്ങൾക്ക് സാധിക്കില്ല എന്ന്. ഒരു ഹൈന്ദവൻ എന്നുള്ള രീതിയിൽ ഞാൻ നിങ്ങളെ സാക്ഷി നിർത്തി പറയട്ടെ,
ഹിന്ദുവും മുസൽമാനും തമ്മിലുള്ള സമഞ്ജസമായ സമ്മേളനത്തിന്റെ പേരാണ് ഭാരതം എന്ന് പറയുന്നത്. ഈ ഭാരതത്തിൽ ജീവിക്കുന്ന നമ്മളെ നോക്കിക്കൊണ്ട് തൊഴിലെവിടെ സർക്കാർ എന്ന് ചോദിച്ചാൽ നരേന്ദ്രമോദി പറയുന്നു പാകിസ്ഥാനിലേക്ക് പോകാൻ. ഇവിടത്തെ GST നടപ്പിലാക്കിയതിനെ എതിർക്കുമ്പോ പറയുന്നു പാകിസ്ഥാനിലേക്ക് പോകാൻ. പണപ്പെരുപ്പം പരാജയപ്പെട്ടപ്പോ പറയുന്നു പാകിസ്ഥാനിലേക്ക് പോകാൻ. ഇവിടെ ബില്ല് നടപ്പിലാക്കിയപ്പോ നമ്മളോട് പറയുന്നു പാകിസ്ഥാനിലേക്ക് പോകാൻ. ഒരു കാര്യം നമുക്ക് തുടർച്ചയായി ഒരു മനുഷ്യൻ ഒന്നിന്റെ തന്നെ ആവേശ പ്രവാചകനായി മാറുമ്പോ ഒരു കാര്യം നമുക്ക് മനസ്സിലാക്കുകയാണ്, നിങ്ങളും ഞാനും ഈ ഇന്ത്യക്കാരനായി ജീവിക്കുമ്പോ പാകിസ്ഥാൻ എന്ന് പറയുന്ന രാജ്യത്തിന്റെ ബ്രാൻഡ് അംബാസഡറായി ഇന്ത്യ രാജ്യത്തിന്റെ പ്രധാനമന്ത്രി നരേന്ദ്രമോദി മാറിക്കൊണ്ടിരിക്കുന്ന കാഴ്ചയാണ് നമ്മൾ കാണുന്നത്. അതുകൊണ്ട് നിങ്ങളുടെ തുണി പൊക്കി ചിലപ്പോൾ നിങ്ങളുടെ പൗരത്വം തെളിയിക്കാൻ ഇവിടുത്തെ സർക്കാർ പറഞ്ഞു എന്ന് വരും. ആ തുണി പൊക്കി നിങ്ങളുടെ പൗരത്വം തെളിയിക്കാൻ പറയുന്നവനോട് അഭിമാനപൂർവം നിങ്ങളുടെ നെറ്റി ചൂണ്ടിക്കാണിച്ചിട്ട് പറയണം, ഇതാ എന്റെ നെറ്റിയിൽ നിങ്ങൾക്ക് 2 കറുത്ത പാടുകൾ കാണാം. ഈ 2 കറുത്ത പാടുകൾ എന്ന് പറയുന്നത് നിസ്കാര തഴമ്പാണ്. ആ നിസ്കാര തഴമ്പ് എന്റെ നെറ്റിയിൽ ഉണ്ടാക്കിയത് ഞാൻ പരമപൂജ്യനായി കാണുന്ന സർവശക്തനായ ദൈവത്തിനെ ഉണർത്താൻ വേണ്ടി എന്റെ മണ്ണിൽ, എന്റെ പൂഴിയിൽ, എന്റെ പള്ളിയിടങ്ങളിൽ കുത്തിയുണ്ടാക്കിയതാണ്. അതല്ലാതെ ഇത് പാകിസ്ഥാനിൽ കുത്തിയുണ്ടാക്കിയതല്ല, അമേരിക്കയിൽ കുത്തിയുണ്ടാക്കിയതല്ല, മോദി പറയുന്ന രാജ്യത്ത് കുത്തിയുണ്ടാക്കിയതല്ല. ഈ മുസൽമാന്റെ നെറ്റിയിൽ കാണുന്ന നിസ്കാര തഴമ്പ് അവന്റെ പൂർവികന്മാർ അവന് സമ്മാനിച്ച ഭാരതത്തിന്റെ മണ്ണിൽ കുത്തിയുണ്ടാക്കിയതാണ്. ഇതാണ് എന്റെ പൗരത്വത്തിന്റെ തെളിവ് എന്ന് അവരെ നോക്കി പറയാൻ നിങ്ങൾക്ക് സാധിക്കണം. ഇവിടുത്തെ ഹിന്ദുവിനെയും മുസൽമാനെയും രണ്ടാക്കി മാറ്റാനുള്ള ശ്രമമാണ് നടത്തുന്നത്. ഇന്ത്യയുടെ പ്രഥമ വിദ്യാഭ്യാസ വകുപ്പ് മന്ത്രിയായിരുന്ന മൗലാന അബ്ദുൽ കലാം ആസാദ് അദ്ദേഹം ഒരിക്കൽ സൂചിപ്പിക്കുകയുണ്ടായി, പാകിസ്ഥാൻ എന്ന് പറയുന്ന രാജ്യമുണ്ടായപ്പോ ആ പാകിസ്ഥാന് വേണ്ടി 15% മുസൽമാന്മാർ മാത്രമാണ് വോട്ട് ചെയ്തത്. ആ 15% എന്ന് പറയുന്നത് ഇന്ത്യയിലെ ജമീന്ദാർമാർ, ഇന്ത്യയിലെ ഭൂവുടമകൾ, ഇന്ത്യയിലെ ഏറ്റവും പ്രഗത്ഭരായ ആളുകൾ മാത്രമായിരുന്നു. ബാക്കിയുള്ള 85% മുസൽമാന്മാർ. മോദി അറിയണം, അമിത്ഷാ അറിയണം, നമ്മളെ പാഠം പഠിപ്പിക്കാൻ വേണ്ടി വരുന്ന ബ്രിട്ടീഷുകാരന്റെ കാലഘട്ടത്തിൽ അവന്റെ ജയിലറയിൽ പോയി ഈ രാജ്യത്തിന്റെ ധീരദേശാഭിമാനിയായി ഇന്ത്യൻ നാഷണൽ കോൺഗ്രസ് ഉൾപ്പെടെയുള്ള പ്രസ്ഥാനത്തിന്റെ ആളുകൾ ധീരരക്തസാക്ഷിത്വം വരിക്കുമ്പോ അവന് മാപ്പെടുത്തി കൊടുത്തി ബ്രിട്ടീഷുകാരന്റെ ചെരുപ്പ് നക്കിയ വീർ സവർക്കർ എന്ന് പറയുന്നവന്റെ പ്രത്യയശാസ്ത്രത്തിൽ ജീവിക്കുന്ന ആളുകളുണ്ടല്ലോ, ആ ആളുകൾ ഇവിടെ നടത്തുന്ന പ്രവർത്തനങ്ങൾ, പ്രചരണങ്ങളൊക്കെയാണ് നമ്മളിപ്പോൾ കണ്ടുകൊണ്ടിരിക്കുന്നത്. അതുകൊണ്ട് അത്തരം ആളുകൾക്കെതിരെയുള്ള പോരാട്ടമാണ് നമ്മൾ ഇവിടെ സംസാരിച്ചു കൊണ്ടിരിക്കുന്നത്. ആ അബ്ദുൽ കലാം ആസാദ് നമ്മളോട് പറഞ്ഞ ഒരു കാര്യം എന്താ? ഇന്ത്യയിലെ ഹിന്ദുവും ഇന്ത്യയിലെ മുസൽമാനും എന്ന് പറയുന്നത് ഒരു പുഴയൊഴുകും പോലെ ഒഴുകുന്നതാണ്. അതൊരു ചെറിയ അരുവിയായി, ചെറിയൊരു പ്രവാഹമായി, ഒരു പുഴയായി, സ്നേഹമാകുന്ന വൻകടലിൽ ഒരുമിച്ച് അതിനകത്ത് ഹിന്ദുവാര്, അതിനകത്ത് മുസൽമാൻ ആര് എന്ന് തിരിച്ചറിയാതെ ഒഴുകി ലയിക്കുന്നവന്റെ പേരാണ് ഈ രാജ്യത്തെ ഹിന്ദുവും ഈ രാജ്യത്തെ മുസൽമാനും. അതുകൊണ്ട് ആ ഹിന്ദുവിനെയും ആ മുസൽമാനെയും രണ്ടാക്കി ഭാഗിച്ച് നിർത്താനുള്ള ശ്രമമാണ് ഈ രാജ്യം ഭരിക്കുന്ന സർക്കാർ ശ്രമിക്കുന്നത് എങ്കിൽ ആ സർക്കാരിനെ നോക്കി ഒരു ഹിന്ദു എന്നുള്ള രീതിയിൽ ഞാൻ പറയട്ടെ, ഞങ്ങളെ പോലുള്ള ആയിരക്കണക്കിന് പരശകർഷം മതേതരവാദികളായ ഹൈന്ദവ ജനവിഭാഗത്തിന്റെ ശവത്തിൽ ചവിട്ടിയല്ലാതെ ഈ ബില്ല് ഈ രാജ്യത്ത് നടപ്പിലാക്കാൻ നരേന്ദ്രമോദിക്കും അമിത്ഷായ്ക്കും സാധിക്കില്ല എന്നുള്ളതാണ് സത്യം. നിങ്ങൾ പറയുന്ന ഈ ബില്ല് മുസൽമാനെ മാത്രം ബാധിക്കുന്ന ബില്ലല്ല, അത് ഈ രാജ്യത്തെ ഹിന്ദുവിനെ ബാധിക്കുന്ന ബില്ലാണ്, ഈ രാജ്യത്തെ പിന്നോക്ക സമുദായക്കാരനെ ബാധിക്കുന്ന ബില്ലാണ്, ഈ രാജ്യത്തെ ദളിത് വംശജരെ ബാധിക്കുന്ന ബില്ലാണ്, ഈ രാജ്യത്തെ SC ST വിഭാഗത്തിൽ പെടുന്നവരെ ബാധിക്കുന്ന ബില്ലാണ്. കാരണം നിങ്ങൾ കൊണ്ടുവരുന്നത് ഗോൾവാൾക്കർ എന്ന് പറയുന്ന RSSന്റെ സ്ഥാപക നേതാക്കന്മാരിൽ ഒരാൾ കൊണ്ടുവന്ന് നടപ്പിലാക്കാൻ 100 വർഷങ്ങൾക്ക് മുൻപ് ആഗ്രഹിച്ച മനുസ്മൃതി ഈ രാജ്യത്ത് നടപ്പിലാക്കാൻ ആഗ്രഹിക്കുന്നവരാണ്. ആ മനുസ്മൃതിയിലാണ് പറയുന്നത് നസ്ത്രീ സ്വാതന്ത്ര്യം അർഹതി എന്ന് പറയുന്നത്, സ്ത്രീക്ക് സ്വാതന്ത്ര്യമില്ല എന്നാണ്. ഗോൾവാൾക്കർ പറയുന്നത് എന്താ?
സ്ത്രീ എന്ന് പറയുന്നത് 2 കർമ്മങ്ങൾ നിർവഹിക്കാൻ വേണ്ടി മാത്രം ഉത്തരവാദിത്തമുള്ളവരാണ്. ഒന്ന്, ഉത്തമനായ ഒരു ഹിന്ദുവിനെ പ്രസവിച്ച് ഹിന്ദു രാഷ്ട്രമുണ്ടാക്കാൻ ഒരു പുത്രനെ നൽകുന്നവൾ. രണ്ടാമത്തേത്, ആ ധീരനായ പുത്രനെ വളർത്തി വലുതാക്കുന്നവൾ. അങ്ങനെ 2 കർമ്മങ്ങളാണ് മനുസ്മൃതി ഇന്ത്യയിലെ സ്ത്രീകൾക്ക് വേണ്ടി നൽകുന്നത്. ശൂദ്രനോട് പറഞ്ഞിരിക്കുന്നത് എന്താ? ശൂദ്രൻ ഇവിടത്തെ വേദങ്ങൾ കേൾക്കാൻ പാടില്ല എന്ന് മനുസ്മൃതി പറയുന്നു. ഏതെങ്കിലും ശൂദ്രൻ മനുസ്മൃതി കേൾക്കുകയാണെങ്കിൽ അവന്റെ ചെവിയിൽ ഈയം കത്തിച്ച് അത് ഒലിച്ച് അവന്റെ ചെവിയിൽ കൊണ്ടുപോയി നിക്ഷേപിക്കണം എന്നാണ് മനുസ്മൃതി പറയുന്നത്. അതിന്റെ അർത്ഥം ബ്രാഹ്മണ്യത്തിന്റെ കുലപതികളായി സവർണ മേധാവിത്വത്തിന്റെ അപ്പോസ്തലന്മാരായി ഈ രാജ്യത്ത് ജീവിക്കുക എന്നുള്ളതാണ്. നിങ്ങൾ കണ്ടില്ലേ, ഇന്ത്യൻ പാർലമെന്റിൽ ഉള്ളിയുടെ വില വർദ്ധിപ്പിച്ചപ്പോ നിർമ്മല സീതാരാമൻ എന്ന പാലക്കാട്ടുകാരിയായ ഒരു വനിത എന്താ പറഞ്ഞത്? ഞാൻ ഉള്ളി കഴിക്കാറില്ല എന്നുള്ളതാണ്. അതിന്റെ അർത്ഥം മനുസ്മൃതിയിൽ പറയുന്നു, ബ്രാഹ്മണ്യ വിഭാഗത്തിൽപ്പെട്ട ആളുകൾ ഉള്ളി ഉൾപ്പെടെയുള്ള ഭക്ഷണ പദാർത്ഥങ്ങൾ കഴിക്കാൻ പാടില്ല എന്ന്. ഒരു രാജ്യത്തിന്റെ ധനകാര്യ വകുപ്പ് മന്ത്രി മതേതരത്വവും മതസഹിഷ്ണുതയും നിറഞ്ഞു നിൽക്കുന്ന ഇന്ത്യൻ പാർലമെന്റിനകത്ത് ധിക്കാരിയായി പറയുന്നു, ഉള്ളി കഴിക്കാൻ എനിക്ക് സാധിക്കില്ല, കാരണം ഉള്ളി കഴിക്കാത്ത കുടുംബത്തിൽ പിറന്നവരാണ് ഞാൻ എന്ന് പറയുമ്പോ ഈ രാജ്യത്ത് മനുസ്മൃതി നടപ്പിലാക്കി അതുവഴി ഒരു വിഭാഗം ഹിന്ദുക്കളെയും മഹാഭൂരിപക്ഷം വരുന്ന മുസ്ലിം സമുദായത്തെയും ഈ മണ്ണിൽ നിന്ന് ഇല്ലായ്മ ചെയ്യാനുള്ള ശ്രമമാണ് ഭാരതീയ ജനതാ പാർട്ടിയുടെ നേതൃത്വത്തിൽ അവർ നടത്തിക്കൊണ്ടിരിക്കുന്നത്. ഈ വലിയ പോരാട്ടത്തിൽ നമുക്ക് ഒരുമിച്ച് ചേരണം. ഈ പോരാട്ടം അതിശക്തമായി മുമ്പോട്ട് കൊണ്ടുപോകണം. അതിനുള്ള സമാരംഭമാണ്. നിങ്ങൾ ഒരുപക്ഷെ വിചാരിക്കുന്നുണ്ടാകും, ഈ സമരം 2 ദിവസം കൊണ്ട് അവസാനിപ്പിക്കാൻ കഴിയുന്നതാണോ? ഈ വെയിൽ കൊള്ളൽ 2 ദിവസം അവസാനിപ്പിക്കാൻ കഴിയുന്നതാണോ? 22-ാം തീയതി സുപ്രീം കോടതിയുടെ ഒരു വിധിക്ക് വേണ്ടി നമ്മൾ വളരെ കൗതുകത്തോടുകൂടി ആകാംക്ഷയോടുകൂടി പ്രാർത്ഥനാപൂർവം കാത്തു നിൽക്കുകയാണ്. കാരണം സുപ്രീം കോടതി നോക്കണം, അമേരിക്കയിലേക്ക് ഡൊണാൾഡ് ട്രംപ് അമേരിക്കയുടെ പ്രസിഡന്റായി കടന്നു വന്ന നിമിഷം ആ ഡൊണാൾഡ് ട്രംപ് പറഞ്ഞു, 6 മുസ്ലിം രാഷ്ട്രങ്ങളിലെ മുസ്ലിം സമുദായത്തിൽപ്പെട്ട ആളുകൾക്ക് അമേരിക്കയിലേക്ക് വിസ നിഷേധിക്കാൻ വേണ്ടി ആ രാജ്യവും അവിടുത്തെ ഭരണകൂടവും തീരുമാനിച്ചു. പക്ഷേ അമേരിക്കൻ കോൺഗ്രസ് അതിശക്തമായി അതിനെ എതിർത്തു. പക്ഷേ ഡൊണാൾഡ് ട്രംപിന്റെ ഈ മുസ്ലിം വിരുദ്ധ സമീപനത്തെ എതിർത്തുകൊണ്ട് അമേരിക്കയുടെ സുപ്രീം കോടതി വിധി ലോകത്തിന്റെ മുമ്പിൽ ഒരിക്കൽ കൂടി നീതിന്യായ വ്യവസ്ഥിതിയുടെ ഏറ്റവും സുന്ദരമായ നിമിഷങ്ങൾ സമ്മാനിച്ചു. അതുകൊണ്ട് ഇന്ത്യ രാജ്യത്തിന്റെ സുപ്രീം കോടതിയുടെ ബെഞ്ചുകളിൽ ഇരിക്കുന്നവർ അവർ ഹിന്ദുവായാലും മുസൽമാനായാലും ക്രിസ്ത്യാനിയായാലും പാഴ്സിയായാലും ജൈനനായാലും അവരിലെല്ലാം നമ്മൾ കാണുന്നത് ഭാരതപുത്രൻ എന്ന് പറയുന്ന ഒരേ ഒരു അടയാളമാണ്. അതുകൊണ്ട് അത്തരം ജഡ്ജിമാരുടെ നാവിൽ നിന്ന്, അവരുടെ തൂലികയിൽ നിന്ന് നമ്മൾ പ്രതീക്ഷിക്കുന്നു, ഈ രാജ്യത്തെ 2ആയി വെട്ടിമാറ്റി ഈ രാജ്യത്തെ ഇല്ലായ്മ ചെയ്യാൻ ശ്രമിക്കുന്ന നരേന്ദ്രമോദിയുടെയും അമിത്ഷായുടെയും ഹിറ്റ്ലേറിയൻ തത്വങ്ങൾക്കെതിരായി, മുസോളിനിസത്തിനെതിരായുള്ള ഏറ്റവും വലിയ ഒരു വിധി ഇന്ത്യൻ സുപ്രീം കോടതിയിൽ നിന്ന് ഉണ്ടാകും എന്ന് ഈ സമരത്തിൽ പങ്കെടുക്കുന്നവരെല്ലാം ആഗ്രഹിക്കുന്നു. ഇനി അഥവാ അതുണ്ടായില്ലെങ്കിലും നമുക്ക് ഈ സമരം മുമ്പോട്ട് കൊണ്ടുപോകണം. അതുകൊണ്ടാണ് ഞാൻ ആദ്യം സൂചിപ്പിച്ചത്, ഇത് 2ാം സ്വാതന്ത്ര്യ സമരമാണ്. ഈ സമരത്തിൽ മുമ്പോട്ട് പോകുമ്പോ നിങ്ങൾക്ക് കല്ല്, കരട്, മൂർഖൻ പാമ്പിനെ എല്ലാം കണ്ടു എന്ന് വരും. റോബർട്ട് ഫോസ്റ്റിന്റെ വിഖ്യാതമായ കവിതയുണ്ട്, Woods are lovely, dark and deep, but I have promises to keep, and miles to go before I sleep, and miles to go before I sleep. കാനനം മഹാവനം ഇരുട്ടഗാധമെങ്കിലും താണ്ടിടേണ്ടതുണ്ട് എനിക്ക് മാമക പ്രതീക്ഷകൾ. ഇന്ത്യയുടെ പ്രഥമ പ്രധാനമന്ത്രിയായിരുന്ന പണ്ഡിറ്റ് ജവഹർലാൽ നെഹ്റുവിന്റെ മേശപ്പുറത്ത് സൂക്ഷിച്ചു വെച്ച വരികളാണ്. അതുകൊണ്ട് എന്റെ മുമ്പിൽ തടിച്ചുകൂടിയിരിക്കുന്ന 10,000-കണക്കിന് വിശ്വാസികളോട്, ഈ രാജ്യത്തിന്റെ പൗരന്മാരോട് എനിക്ക് വിനീതമായി അഭ്യർത്ഥിക്കാനുള്ളത്, നിങ്ങളുടെ വഴികളിൽ എല്ലാ തടസ്സങ്ങളും ഉണ്ടാകാം. ഇരുട്ട് നിറഞ്ഞ വഴികൾ ഉണ്ടാകാം, അഗാധമായ ഗർത്തങ്ങൾ ഉണ്ടാകാം, ഇരുട്ട് നിറഞ്ഞ കാനനപാതകൾ ഉണ്ടാകാം. അതിനെയെല്ലാം അതിജീവിച്ച് ഈ രാജ്യത്ത് എല്ലാ പൗരനെയും ഒന്നാക്കി കാണാൻ കഴിയുന്ന അവസാന ശ്വാസം വരെ ഈ സമരാങ്കണത്തിൽ നിങ്ങളെല്ലാവരും നിറഞ്ഞു നിൽക്കണം എന്നാണ് വിനീതമായി അഭ്യർത്ഥിക്കാനുള്ളത്. RSS 100 വർഷം മുമ്പ് ആരംഭിച്ചതാണ് അവരുടെ ഹിന്ദുത്വവാദം അല്ലെങ്കിൽ ഹിന്ദു രാഷ്ട്രവാദം എന്നുള്ളത്. പക്ഷെ ഈ പ്രസംഗം കേൾക്കുന്ന എന്റെ കൂട്ടത്തിൽ ആരെങ്കിലും ഉണ്ടെങ്കിൽ
വിശ്വാസികളായ ഹിന്ദുക്കൾ ആരെങ്കിലും ഉണ്ടെങ്കിൽ അവരോട് ഒരു കാര്യം ഈ സന്ദർഭത്തിൽ സൂചിപ്പിക്കാൻ ഞാൻ ആഗ്രഹിക്കുന്നു. മുസ്ലിം രാഷ്ട്രത്തിന് വേണ്ടി നിലകൊണ്ട ജിന്ന, ഇന്ത്യ രാജ്യത്തിന് വേണ്ടി, ഹിന്ദു രാജ്യത്തിന് വേണ്ടി നിലകൊണ്ട സവർക്കർ, ഈ രണ്ടുപേരും വിശ്വാസികളായിരുന്നില്ല എന്ന സത്യം ഇവിടെ കൂടിയിരിക്കുന്ന ആളുകൾ തിരിച്ചറിയണം. അപ്പൊ ദൈവവിശ്വാസിയല്ലാത്തവൻ മതത്തിന്റെ പേരിൽ ഒരു രാജ്യമുണ്ടാക്കാൻ ശ്രമിക്കുമ്പോ നമ്മൾ ഓർമ്മിക്കേണ്ടത് അവൻ ഉണ്ടാക്കുന്നത് വിശ്വാസത്തിന്റെ രാജ്യമല്ല, മറിച്ച് കച്ചവടത്തിന്റെ അദമ്യമായ മോഹം കൊണ്ടുണ്ടാക്കുന്ന രാഷ്ട്രമാണ് എന്ന് നിങ്ങൾ ഓർമ്മിക്കണം. നിങ്ങൾ ഓർമ്മിക്കേണ്ടത് ഗുജറാത്തിന്റെ മണ്ണിൽ വികസനത്തിന് വേണ്ടി ഏറ്റവും കൂടുതൽ അമ്പലങ്ങൾ പൊളിച്ചു മാറ്റിയ മുഖ്യമന്ത്രി ആരാണ് എന്ന് നാളെ PSC പരീക്ഷയ്ക്ക് ചോദിച്ചാൽ നിങ്ങൾക്കും എനിക്കും ഉത്തരം പറയാൻ വേണ്ടി കഴിയും. ഹിന്ദുവിന്റെ പേരിൽ മുതല കണ്ണീരൊടുക്കുന്ന നരേന്ദ്ര ദാമോദർ ദാസ് മോദി എന്ന് പറയുന്ന ഇന്ത്യയുടെ പ്രധാനമന്ത്രിയാണ് ഏറ്റവും കൂടുതൽ അമ്പലങ്ങൾ പൊളിച്ചു മാറ്റിയത്. അതല്ലാതെ ഇവിടുത്തെ മുസൽമാനല്ല ഇവിടുത്തെ ഹിന്ദു ക്ഷേത്രങ്ങൾ പൊളിച്ചു മാറ്റിയിട്ടുള്ളത്. അതുകൊണ്ട് ഞാൻ അവസാനിപ്പിക്കുകയാണ് പ്രിയപ്പെട്ടവര്, നമുക്ക് രണ്ടാകാൻ പറ്റില്ല. ഞാൻ വരുന്ന കാസർഗോഡ് ഹിന്ദുക്കളുടെയും മുസൽമാന്റെയും സംഗമദേശമാണ്. സപ്തദേശ ഭാഷകളുടെ സംഗമ ഭൂമിയാണ് കാസർഗോഡ്. ഞങ്ങളുടെ നാട്ടിൽ ഞങ്ങളുടെ തെയ്യമാണ് ഹിന്ദുക്കളുടെ ഏറ്റവും വലിയ ആരാധനാമൂർത്തി. ആ ആരാധനാമൂർത്തിയായിട്ടുള്ള ശ്രീ വയനാട്ടുകുലവൻ, അവിടുത്തെ ഒരു ദൈവത്തിന്റെ പേരാണ്. ആ വയനാട്ടുകുലവൻ ദൈവം കെട്ട് മഹോത്സവം നടക്കുമ്പോ അവിടെ ഒരു പ്രധാനപ്പെട്ട ചടങ്ങുണ്ട്, ബപ്പിടൽ ചടങ്ങ്. ആ ചടങ്ങ് നടക്കുമ്പോ ഹിന്ദുക്കളുടെ ആരാധനാമൂർത്തിയായിട്ടുള്ള ദൈവം അവിടെ വന്ന് ഉച്ചത്തിൽ വിളിക്കും, മാടായി നഗരേ എന്ന്. ആരെയാ അന്വേഷിക്കുന്നത്? ബാഗ്ദാദിൽ നിന്ന് നൂറ്റാണ്ടുകൾക്ക് മുമ്പ് ഈ രാജ്യത്തിലേക്ക് വന്ന അലി എന്ന് പറയുന്ന, കുഞ്ഞാലി എന്ന് പറയുന്ന ആ ദൈവത്തിന്റെ സന്തത സഹചാരിയായി ഈ മലബാറിന്റെ പ്രാന്തപ്രദേശങ്ങളിൽ ജീവിച്ച ആ അലിയെ ഓർമ്മിപ്പിച്ചുകൊണ്ടാണ് മാടായി നഗരേ എന്ന് വിളിക്കുന്നത്. ഒരു മുസൽമാൻ ഇല്ലെങ്കിൽ ഞങ്ങൾക്ക് ആ ഉത്സവം പൂർത്തീകരിക്കാൻ കഴിയില്ല. പക്ഷേ ഞങ്ങൾക്കൊരു കാര്യം ഉറപ്പുണ്ട്, ഒരു RSSകാരൻ വന്നില്ലെങ്കിൽ, ഒരു BJPക്കാരൻ വന്നില്ലെങ്കിൽ ഞങ്ങൾക്ക് ആ ഉത്സവം പൂർത്തീകരിക്കാൻ സാധിക്കും എന്ന സത്യം നിങ്ങളെ അറിയിക്കാൻ ഞാൻ ഈ സന്ദർഭം ഉപയോഗിക്കുകയാണ്. മഞ്ചേശ്വരം മുതൽ തൃക്കരിപ്പൂർ വരെ നീണ്ടു നിൽക്കുന്ന നിരവധിയായ മുച്ചിലോട്ട് ഭഗവതി ക്ഷേത്രങ്ങളുണ്ട്. ആ മുച്ചിലോട്ട് ഭഗവതിയുടെ തിരുമുടി ഉയരണമെങ്കിൽ, ആ ഉത്സവാദി കർമ്മങ്ങൾ ആരംഭിക്കണമെങ്കിൽ, ആ ഉത്സവാദി കർമ്മങ്ങൾ ആരംഭിക്കണമെങ്കിൽ ആ ഉത്സവത്തിന് മുന്നോടിയായി ഒരു കയറും ഒരു പാലിയും ഒരു കുടത്തിൽ ഇത്തിരി ഉപ്പും കൊടുക്കണം. ആരാ കൊടുക്കേണ്ടത്? ഒരു മുസൽമാൻ കൊടുക്കണം എന്നുള്ളതാണ്. അത് കൊടുക്കാൻ ഒരു മുസൽമാൻ ഇല്ലാത്ത ദിവസം ആ ഉത്സവം മുടങ്ങും. RSSകാരനില്ലെങ്കിൽ മുടങ്ങില്ല, BJPക്കാരനില്ലെങ്കിൽ മുടങ്ങില്ല എന്ന സത്യം നിങ്ങളെ അറിയിക്കുകയാണ്. അതുകൊണ്ട് ഈ രാജ്യത്തെ നേരത്തെ ഞാൻ സൂചിപ്പിച്ചതുപോലെ ഒരു സ്നേഹസാഗരമായി ഒഴുകി നടക്കുന്ന ഹിന്ദുവും മുസൽമാനും, ആ ഹിന്ദുവിനെയും മുസൽമാനെയും രണ്ടാക്കി മാറ്റുക എന്നുള്ളത് സവർക്കറുടെ നീതിയാണ്. നിങ്ങൾ ഓർമ്മിക്കുന്നുണ്ടാകും, 1947 ഓഗസ്റ്റ് 14-ാം തീയതി അർദ്ധരാത്രി ഇന്ത്യ രണ്ട് രാജ്യങ്ങളായി വിഭജിക്കപ്പെടുകയാണ്. പാകിസ്ഥാൻ എന്ന പേരിൽ ഒരു രാജ്യം, ഇന്ത്യ എന്ന പേരിൽ മറ്റൊരു രാജ്യം. ഇന്ത്യ ഉണ്ടാകുമ്പോ ഇതുപോലെ 3 കസേരകൾ ഇട്ടിരിക്കുന്നു. എവിടെയാ? ഇന്ത്യയുടെ ചെങ്കോട്ടയിൽ. നരേന്ദ്രമോദിയെ സാക്ഷി നിർത്തി ഒരു കാര്യം കൂടി പറയട്ടെ, നിങ്ങൾ ഒരു ഹിന്ദുവിനെ ഹിന്ദു രാഷ്ട്രമാക്കി മാറ്റാൻ ശ്രമിച്ച് ഇന്ത്യയുടെ ദേശീയ പതാക ഉയർത്തുന്ന ചെങ്കോട്ടയുണ്ടല്ലോ, ആ ചെങ്കോട്ടയിൽ അഭിമാനപൂർവ്വം നിങ്ങൾ നിൽക്കുമ്പോ ഒരു കാര്യം നിങ്ങൾ ഓർമ്മിക്കണം. ആരാ ഈ ചെങ്കോട്ട പണിതത്? ഇന്ത്യയിൽ 367 വർഷക്കാലം ഭരിച്ച മുഗൾ സാമ്രാജ്യ ചക്രവർത്തിയായ ഷാജഹാൻ പണിതതാണ് ഈ ചെങ്കോട്ട എന്ന കാര്യം നിങ്ങൾ ഓർമ്മിക്കണം. ആ ചെങ്കോട്ടയിൽ 3 കസേരകൾ ഇട്ടിരിക്കുന്നു. ഒരു കസേരയിൽ ബ്രിട്ടീഷുകാരന്റെ അവസാനത്തെ ഗവർണർ ജനറൽ മൗണ്ട് ബാറ്റൻ പ്രഭു ഇരിക്കുന്നു. മറ്റൊരു കസേരയിൽ ഇന്ത്യയുടെ പ്രഥമ പ്രധാനമന്ത്രി പണ്ഡിറ്റ് ജവഹർലാൽ നെഹ്റു ഇരിക്കുന്നു. ഈ 2 കസേരകൾക്കിടയിൽ ഒരു കസേര മാത്രം ശൂന്യമായി നിൽക്കുന്നു. നിങ്ങൾക്കും എനിക്കും അറിയാം ആരാ കസേരയിൽ ഇരിക്കേണ്ടത്? ഇന്ത്യയുടെ പ്രിയങ്കരനായ ബാപ്പുജി. പക്ഷേ ഗാന്ധിജിയെ എവിടെയും അന്വേഷിച്ച് കാണുന്നില്ല. ഒടുവിൽ മനസ്സിലായി, ഹിന്ദുക്കളും മുസൽമാനും ആ രാത്രിയിൽ പരസ്പരം പോരടിച്ച് മരിച്ചപ്പോ ഏറ്റവും കൂടുതൽ മുസൽമാന്മാർ മരിച്ചു വീണ പശ്ചിമ ബംഗാളിലെ നവഖാലിയിൽ തന്റെ പൗത്രിമാരായ ആവാ ഗാന്ധിയുടെയും മനു ഗാന്ധിയുടെയും ചുമലിൽ കൈവച്ച് നഗ്നവാദനായി ഗാന്ധിജി നടന്നുപോയി.
അപ്പോഴാണ് മുസ്ലിം ഭരണാധികാരിയായ സുഹ്റവർദി അവിടേക്ക് ഓടി വന്നത്. സുഹ്റവർദി പറഞ്ഞു, ബാപ്പുജി അങ്ങ് ഡൽഹിയിലേക്ക് പോകണം, ബ്രിട്ടീഷുകാരന്റെ യൂണിയൻ ജാക്ക് താഴേക്ക് വരുന്നു, ഇന്ത്യക്കാരന്റെ അഭിമാനമായ ദേശീയ പതാക വാനിലേക്ക് ഉയരാൻ വേണ്ടി കാത്തിരിക്കുന്നു. ഈ സുന്ദരമായ നിമിഷത്തിന്റെ സാക്ഷ്യം വഹിക്കാൻ അങ്ങ് ഡൽഹിയിലേക്ക് പോകണം. ഇന്ത്യയിലെ 36 കോടി ജനങ്ങൾ സ്വാതന്ത്ര്യത്തിന്റെ പൊൻപുലരിക്കായി കാത്തു നിൽക്കുന്നു എന്ന് പറഞ്ഞപ്പോ ഈ ലോകത്തോട് ഗാന്ധിജി പറഞ്ഞ ഒരു വാക്കുണ്ട്, എന്റെ 2 കണ്ണിലെ കൃഷ്ണമണികൾ പോലെ എനിക്ക് പ്രിയപ്പെട്ടവരാണ് ഈ രാജ്യത്തെ ഹിന്ദുവും ഈ രാജ്യത്തെ മുസൽമാനും. ആ ഹിന്ദുവും മുസൽമാനും പരസ്പരം പോരടിച്ചു മരിക്കുന്ന ഈ രാത്രിയിലെ സ്വാതന്ത്ര്യ സമ്മേളനത്തിൽ പങ്കെടുക്കാൻ കഴിയില്ല എന്ന് പറഞ്ഞ ഗാന്ധിജി ഒടുവിൽ ഗാന്ധിജിക്ക് നിയന്ത്രണം സഹിക്കാൻ വയ്യാതെയായി. ഞാൻ അവസാനിപ്പിക്കുകയാണ്. തൊട്ടടുത്ത കെട്ടിടത്തിന്റെ 2ാമത്തെ നിലയിലേക്ക് സുഹ്റവർദി എന്ന് പറയുന്ന മുസ്ലിം ഭരണാധികാരിയോടൊപ്പം ഗാന്ധിജി പോകുന്നു. വീണ്ടും സുഹ്റവർദിയോട് ചോദിച്ചു, സമയം എത്രയായി? സുഹ്റവർദി പറഞ്ഞു, ബാപ്പുജി നിയന്ത്രിക്കണം, സമയം ഇതാ 12 മണിയാകുന്നു. നീണ്ട 13 വർഷക്കാലം ജയിലിൽ കിടന്നു നേടിയ സ്വാതന്ത്ര്യം, സൂര്യനസ്തമിക്കാത്ത ബ്രിട്ടീഷ് സാമ്രാജ്യത്തിനെതിരെ അർദ്ധനഗ്നനായ ഫക്കീറായി നേടിയെടുത്ത സ്വാതന്ത്ര്യം, ആ സ്വാതന്ത്ര്യത്തിന്റെ സമൂഹനമായ നിമിഷത്തിൽ അതിൽ പങ്കെടുക്കാൻ കഴിയാതെ ഹിന്ദുക്കളും മുസൽമാനും പരസ്പരം പോരടിച്ചു മരിക്കുന്ന രാത്രിയിൽ ഗാന്ധിജി ആ 12 മണിക്ക് പൊട്ടിക്കരഞ്ഞു. ഒടുവിൽ ഗാന്ധിജി തന്റെ കൂടെ കൊണ്ടുപോകുന്ന 3 ഗ്രന്ഥങ്ങളുണ്ട്, ഭഗവത്ഗീത, ഖുർആൻ, ബൈബിൾ. ഈ 3 ഗ്രന്ഥങ്ങൾ ഒരുമിച്ച് അവിടെ എടുത്തു വെച്ചു. എന്നിട്ട് ഭഗവത്ഗീതയിലെ 1ാമത്തെ അധ്യായത്തിലെ 1ാമത്തെ ശ്ലോകം, ധർമ്മക്ഷേത്രേ കുരുക്ഷേത്രേ സമവേദായുത്സവ മാമക പാണ്ഡവം ചൈവ കിം കുറുവന സഞ്ജയ. ധർമ്മക്ഷേത്രമാകുന്ന കുരുക്ഷേത്രത്തിനകത്ത് സഹോദരപുത്രന്മാരായ കൗരവന്മാരും പാണ്ഡവന്മാരും പരസ്പരം പോരടിച്ചു മരിക്കുമ്പോ അത് കാണാൻ കഴിയാതെ പൊട്ടിക്കരഞ്ഞ കണ്ണില്ലാത്ത ധൃതരാഷ്ട്രരെ പോലെ ഈ രാജ്യത്തെ ഹിന്ദുവും മുസൽമാനും പരസ്പരം പോരടിച്ചു മരിക്കുമ്പോ കരഞ്ഞ മഹാനുഭാവന്റെ പേരാണ് മഹാത്മാഗാന്ധി. ആ ഗാന്ധിയെ കൊന്ന ഗൂഢാലോചന കേസിലെ 7ാമത്തെ പ്രതിയാണ് ഈ ചെരുപ്പ് നക്കിയ സവർക്കർ എന്ന കാര്യം നിങ്ങളും ഞാനും ഓർമ്മിക്കണം. ആ സവർക്കർക്ക് ഈ ഇന്ത്യ രാജ്യം കൊടുക്കണമോ എന്നുള്ളതാണ് നമ്മുടെ ചോദ്യം. ആ ഗാന്ധിജിയെ വെടിവെച്ച് കൊന്ന നാഥൂറാം വിനായക ഗോഡ്സെയ്ക്കും അദ്ദേഹത്തിന്റെ സഹോദരനായ ഗോപാല ഗോഡ്സെയ്ക്കും ഇന്ത്യ രാജ്യം പണയം വയ്ക്കണമോ എന്നുള്ളതാണ് നമ്മുടെ ചോദ്യം. ആ ചോദ്യത്തിന്റെ മുമ്പിൽ ഉത്തരം നൽകാനുള്ള ഈ സ്വാതന്ത്ര്യ സമര പോരാട്ടത്തിൽ, ഈ 2ാം സ്വാതന്ത്ര്യ സമര പോരാട്ടത്തിൽ നിങ്ങൾ ഐക്യദാർഢ്യം പ്രകടിപ്പിക്കാൻ വേണ്ടി മാത്രമാണ് കാസർഗോഡ് നിന്ന് ഞാനിവിടെ എത്തിച്ചേർന്നത്. അതുകൊണ്ട് ഒരിക്കൽ കൂടി നിങ്ങളെ സാക്ഷി നിർത്തി പറയട്ടെ, ഒരു സുന്ദരമായ ഹൈന്ദവ കുടുംബത്തിൽ ജനിച്ച് പൂജാതി കർമ്മങ്ങളിൽ വിശ്വസിച്ച് ദൈവങ്ങളെ ഉണർത്താൻ രാപ്പകലില്ലാതെ അധ്വാനിക്കുന്ന ഞാൻ ഉൾപ്പെടെയുള്ള ആളുകൾ ഞങ്ങളുടെ ശവത്തിൽ ചവിട്ടിയല്ലാതെ ഈ ബില്ല്, ഈ നിയമം ഈ രാജ്യത്തിനകത്ത് നടപ്പിലാക്കാൻ നരേന്ദ്രമോദിക്ക് സാധിക്കില്ല. അതുകൊണ്ട് നിങ്ങൾക്കും എനിക്കും ചെയ്യാൻ കഴിയുന്ന ഒരു കാര്യം, ഈ നിയമം നടപ്പിലാക്കാൻ കൊണ്ടുവരുന്നവന്റെ മുഖത്ത് അത് വലിച്ചു കീറാനും അതിനെ അറബിക്കടലിൽ തള്ളാനുമുള്ള ആർജവത്വം, തന്റേടം, ധീരത നിങ്ങൾക്കുണ്ടാകണം എന്നാണ് പറയുന്നത്. ഡയർ എന്ന് പറയുന്ന ജനറൽ ഡയർ എന്ന് പറയുന്ന മനുഷ്യനെ നിങ്ങൾ ഓർമ്മിക്കുന്നുണ്ടാകും. ആ ജനറൽ ഡയർ പഞ്ചാബിന്റെ മണ്ണിൽ ആയിരങ്ങളെ കൂട്ടക്കുരുതി കൊടുത്ത ആളാണ് ജാലിയൻ വാലാബാഗിൽ. ആ ജനറൽ ഡയറിനെ അദ്ദേഹത്തിന്റെ ജന്മനാട്ടിൽ പോയി വെടിവെച്ച് കൊന്നവന്റെ നാടിന്റെ പേരാണ് ഇന്ത്യ എന്ന് പറയുന്നത്. ഈ മലയാള നാടുണ്ടാക്കിയ വാര്യം കുന്നത്ത് കുഞ്ഞമ്മദ് ഹാജി എന്ന് പറയുന്ന ധീരനായ രക്തസാക്ഷിയുടെ മണ്ണാണ് ഈ മണ്ണ് എന്ന് പറയുന്നത്. ആ കുഞ്ഞമ്മദ് ഹാജിയോട് ഇവിടത്തെ ഭരണകൂടം പറഞ്ഞു, മക്കയിൽ പോയി നിങ്ങൾക്ക് ജീവിക്കാൻ അവസരം തരാം, ഈ മലയാള നാട് എന്ന് പറയുന്ന നാടിനെ പിരിച്ചുവിട്ട് ഞങ്ങളോടൊപ്പം ചേരണം എന്ന് പറഞ്ഞപ്പോ അദ്ദേഹം പറഞ്ഞു, മക്ക എനിക്ക് പ്രിയപ്പെട്ടതാണ്, മക്ക എന്റെ മതത്തിൽപ്പെട്ടവർക്കും പ്രിയപ്പെട്ടതാണ്. പക്ഷേ ഈ സന്ദർഭത്തിൽ മക്കയിലേക്ക് പോകാനല്ല ആഗ്രഹം, എന്റെ പിറന്ന മണ്ണിൽ നിങ്ങളുടെ വെടിയുണ്ടകൾ പിടഞ്ഞ് ഈ മണ്ണിൽ മരിച്ചു, ഈ മണ്ണോട് ചേരാനാണ് എനിക്ക് ആഗ്രഹം എന്ന് പറഞ്ഞ വാര്യം കുന്നത്ത് കുഞ്ഞാമത് ഹാജിയുടെ പിൻതലമുറക്കാരാണ് എന്റെ മുമ്പിലിരിക്കുന്നവർ എന്നെനിക്കറിയാം. അതുകൊണ്ട് അവസാനമായി ബ്രിട്ടീഷുകാരൻ ചോദിച്ചു, നിങ്ങളുടെ ആഗ്രഹം എന്താണ്? ആ കാലഘട്ടത്തിൽ ബ്രിട്ടീഷുകാരൻ ആ ചങ്ങല കൊണ്ട് കൈ പിറകിൽ കെട്ടി പിറകിൽ നിന്ന് വെടിവെച്ചാണ് ആളുകളെ കൊന്നിരുന്നത്. അദ്ദേഹം പറഞ്ഞു, നിങ്ങൾ ഈ വെടിവെക്കുമ്പോ എന്റെ മുമ്പിൽ നിന്ന് എന്റെ വെടിവെക്കണം, എന്നിട്ട് ഈ രാജ്യത്തിന് വേണ്ടി ഞാൻ മരിക്കുമ്പോ നിങ്ങളുടെ വെടിയുണ്ടകൾ എന്റെ ഹൃദയ
കുട്ടികൾ എങ്ങനെയാണ് തുളച്ചു കയറുന്നത് എന്ന് കാണാൻ എനിക്ക് ആഗ്രഹമുണ്ട്. എന്നിട്ട് ചോദിച്ചു, അവസാനമായി നിങ്ങളുടെ ആഗ്രഹം എന്താണ്? അപ്പൊ പറഞ്ഞു, എനിക്ക് ഇത്രയും നല്ല മനോഹരമായ അവസരം, എന്റെ രാജ്യത്തിന് വേണ്ടി മരിക്കാൻ കിട്ടിയ ഈ അവസരം ഉണ്ടാക്കിയ പടച്ച തമ്പുരാൻ അദ്ദേഹത്തിന്റെ മുമ്പിൽ പ്രാർത്ഥിക്കാൻ വേണ്ടി 2 റക്അത്ത് പ്രാർത്ഥിക്കാനുള്ള അവസരം എനിക്ക് ഉണ്ടാക്കി തരണം എന്ന് പറഞ്ഞു. അങ്ങനെ പള്ളിയിൽ പോയി 2 റക്അത്ത് പ്രാർത്ഥിച്ച് ബ്രിട്ടീഷുകാരന്റെ വെടിയുണ്ട സ്വന്തം ഇടനെഞ്ചിൽ ഏറ്റുവാങ്ങി ഈ മണ്ണിൽ ലയിച്ചു ചേർന്ന വാര്യം കുന്നത്തിന്റെ പിൻഗാമികളായ നിങ്ങളോട് ഞാൻ പറയട്ടെ, ജയിക്കും വരെ നമുക്ക് പോരാടാം. പരാജയം അത് നമ്മെ സംബന്ധിച്ചില്ല. നമ്മുടെ ആത്യന്തികമായ ലക്ഷ്യം എന്ന് പറയുന്നത് വിജയമാണ്. ഇന്നല്ലെങ്കിൽ നാളെ ആ വിജയം നിങ്ങളുടെയും എന്റെയും കാൽ ചുവട്ടിൽ കൊണ്ടുവന്ന് വയ്ക്കാൻ നരേന്ദ്രമോദിക്കും അമിത്ഷായ്ക്കും സാഹചര്യമുണ്ടാകും എന്ന് പറഞ്ഞുകൊണ്ട് ആ നല്ല നാളെയുടെ സുന്ദരമായ സ്വപ്നങ്ങൾ പൂവണിയുന്ന ദിവസം ഒരിക്കൽ കൂടി വിജയാഘാത ദിനമായി നിങ്ങൾ ഈ യോഗം സംഘടിപ്പിക്കുകയാണെങ്കിൽ യുടി ഖാദർ ഉൾപ്പെടെയുള്ളവരോടൊപ്പം ആ സമ്മേളനത്തിൽ പങ്കെടുക്കാനുള്ള സൗഭാഗ്യം ഉണ്ടാകട്ടെ എന്ന് മാത്രം പ്രാർത്ഥിച്ചുകൊണ്ട് പങ്കെടുക്കാനാകാത്ത വിധം ഒതുങ്ങിക്കൊണ്ടിരിക്കുന്ന വാർത്തകളാണ് ഈ രാജ്യത്ത് പുറത്തു വന്നുകൊണ്ടിരിക്കുന്നത്. നേരത്തെ എൻ്റെ തൊട്ടു മുമ്പ് പ്രിയങ്കരനായ ഞങ്ങളുടെ നാട്ടുകാരൻ വളരെ മനോഹരമായ ബാലകൃഷ്ണൻ സാർ ഇവിടെ സംസാരിക്കുകയുണ്ടായി. ഈ 2ാം സ്വാതന്ത്ര്യ സമരത്തിൽ ആദ്യമായി 2 രക്തസാക്ഷികളെ സംഭാവന ചെയ്തത് ഈ മംഗലാപുരമാണ്. 2 പേരെ നമ്മളെ കൂട്ടത്തിൽ നിന്ന് ഇവിടുത്തെ പോലീസ് വെടിവെച്ച് വീഴ്ത്തിയപ്പോൾ കർണാടക ഗവൺമെന്റും ഇന്ത്യ ഗവൺമെന്റും കരുതിയത് അതോടുകൂടെ സമരത്തിൽ നിന്നെല്ലാം പിന്മാറി നമ്മളെല്ലാം വീട്ടിലിരിക്കുമെന്നതാണ്. ഞാനിങ്ങനെ ആലോചിക്കുകയാണ്. അതിനുശേഷവും ഒരുപാട് സമരങ്ങൾ ഈ കർണാടകയിൽ അരങ്ങേറി. ഒരു പ്രകോപനവുമില്ലാതെ മംഗലാപുരത്ത് 2 പേരെ വെടിവെച്ച പോലീസിന് പിന്നെ തോക്ക് പൊന്തിക്കാനുള്ള ധൈര്യം വരാത്തത് എന്തുകൊണ്ട് എന്ന് ഞാനിങ്ങനെ ആലോചിക്കുകയായിരുന്നു. അങ്ങനെ ഒരു സൈഡിൽ നിന്ന് കൊന്നു തീർക്കാൻ നിങ്ങൾ ഒരുങ്ങുകയാണെങ്കിൽ മറുതലക്കുന്ന് രാജ്യത്തെ 130 കോടിയോളം വരുന്ന ജനത മുഴുവനും ഈ പവിത്രമായ മണ്ണിന് വേണ്ടി മരിക്കാൻ തയ്യാറായിരിക്കുന്നു എന്ന ആ വലിയ ഒരു സത്യത്തിന്റെ മുന്നിലാണ് ഈ ഗവൺമെന്റ് തോറ്റുപോയത്. നമ്മൾ ഒറ്റക്കാകുമെന്ന് ഗവൺമെന്റ് കരുതിയതെങ്കിൽ ആ കരുതിയ ആളുകൾ മാത്രം ഒറ്റക്കാവുകയും രാജ്യസഭയിലും ലോക്സഭയിലും ഈ ബില്ലിന് അനുകൂലമായി വോട്ട് ചെയ്തവർ പോലും തിരിച്ചു നാട്ടിലേക്ക് എത്തിയപ്പോ ഈ നിയമത്തിന്റെ കൂടെ നിലകൊള്ളാൻ ഞങ്ങൾക്ക് സാധ്യമല്ല എന്ന് പറഞ്ഞ് പേടിച്ചു പിന്മാറുന്ന ഒരു കാഴ്ചയാ കണ്ടത്. എല്ലാ കാലത്തും ഫാഷിസം തോറ്റിട്ടുള്ളത് ജനങ്ങളുടെ മുന്നിൽ തന്നെയാണ്. അതുകൊണ്ട് പ്രിയപ്പെട്ടവരെ, ആത്യന്തികമായി നമ്മൾ ഈ പോരാട്ടത്തിൽ വിജയിക്കുക തന്നെ ചെയ്യും. ആ വിജയം വരെയും ഒരു ശക്തിയുടെ മുന്നിലും പേടിക്കാതെ മുട്ടുപറക്കാതെ സ്വാതന്ത്ര്യ സമരകാലത്ത് നട്ടെല്ല് നിവർത്തിപ്പിടിച്ച ഒരു ജനതയുടെ പിൻതലമുറ അഭിനവ ഫാഷിസ്റ്റുകളുടെ മുന്നിലും അതേ ഇസ്സത്തോടുകൂടെ അതേ അന്തസ്സോടുകൂടെ തല ഉയർത്തി തന്നെ ഈ രാജ്യത്തിന്റെ നന്മക്ക് വേണ്ടി ഈ പോരാട്ട ഭൂമികളിൽ മുഴുവനും നിറഞ്ഞു നിൽക്കുമെന്ന കാര്യത്തിൽ ഒരു സംശയവുമില്ല. ആ തരത്തിൽ ഈ പോരാട്ടം മുന്നോട്ട് പോകേണ്ടത് അങ്ങനെയാണ്. നോക്കൂ, ദേർലക്കട്ടയിൽ ഈ സദസ്സ് നിങ്ങൾക്കൊരു പക്ഷേ ഇതിന്റെ വലുപ്പം എത്രയുണ്ട് എന്ന് മനസ്സിലാകുന്നുണ്ടാവില്ല. ഈ വലിയ ജനാവലിയുടെ അറ്റം ഞാൻ ഇവിടെ ഈ സ്റ്റേജിന്റെ മേലെ ഈ മൈക്കിന്റെ മുന്നിൽ നിൽക്കുമ്പോൾ പോലും അങ്ങേ തലക്കൽ ഈ സദസ്സിന്റെ അറ്റം കാണാത്ത വിധത്തിൽ വളരെ വലിയ ഒരു ജനസാഗരമാണ് ഇവിടെ തടിച്ചുകൂടിയിരിക്കുന്നത്. ഇത് ഓരോ നാട്ടിലും കാണുന്ന കാഴ്ചയാണ്. ഓരോ നാട്ടിലും കാണുന്ന കാഴ്ചയാണ്. മംഗലാപുരം നഗരത്തിൽ ആത്മാർത്ഥതയോടുകൂടെ രാജ്യത്തിന് വേണ്ടി ഒത്തുകൂടാൻ ഇപ്പോഴും ഗവൺമെന്റ് കൃത്യമായ ഒരു സൗകര്യം ഒരുക്കി തന്നിട്ടില്ല. ഞങ്ങൾ ക്ഷമയോടെ കാത്തു നിൽക്കുകയാണ്. രാജ്യത്തിന് വേണ്ടിയുള്ള ഞങ്ങളുടെ ഈ പോരാട്ടം ഈ ജില്ലയുടെ ആസ്ഥാനത്ത് ഇതുപോലെ ലക്ഷക്കണക്കിന് ആളുകളെ തടിച്ചുകൂട്ടിയിട്ട് വളരെ കൃത്യമായിട്ട് നടപ്പിലാക്കുന്നത് വരെ ഞങ്ങൾ ഈ പോരാട്ട രംഗത്ത് തുടരുക തന്നെ ചെയ്യും. മടുത്തു പിന്മാറുമെന്ന് കരുതിയെങ്കിൽ കണ്ണൻ ഗോപിനാഥൻ പറഞ്ഞതുപോലെ
ആരെങ്കിലും ഈ സമരത്തിൽ തോറ്റു പിന്മാറുമെങ്കിൽ അത് മോദിയും അമിത്ഷയും മാത്രമായിരിക്കുമെന്ന് സാന്ദർഭികമായിട്ട് സൂചിപ്പിക്കുകയാണ്. നോക്കൂ പ്രിയപ്പെട്ടവരെ, ഇന്ത്യ രാജ്യത്തിന്റെ വളരെ മനോഹരമായ ഈ ത്രിവർണ പതാക കയ്യിൽ പിടിച്ചുകൊണ്ട് ഈ ജനത ഉയർത്തി പിടിക്കുന്ന മുദ്രാവാക്യങ്ങള് എത്ര കൃത്യമാണ്. ലാഘവത്തോടുകൂടെ നിങ്ങൾക്ക് തള്ളിക്കളയാനാവില്ല. നമ്മൾ ആവശ്യപ്പെടുന്നത് ഞങ്ങൾക്ക് ഇവിടെ സ്വാതന്ത്ര്യം വേണമെന്നാണ്, ഫാഷിസത്തിൽ നിന്ന് സ്വാതന്ത്ര്യം വേണമെന്നാണ്, എല്ലാവിധ അനീതികളിൽ നിന്നും സ്വാതന്ത്ര്യം വേണമെന്നാണ്, ഭരണകൂട ഭീകരതയിൽ നിന്ന് സ്വാതന്ത്ര്യം വേണമെന്നാണ്, NRCയിൽ നിന്ന് CAയിൽ നിന്ന് സ്വാതന്ത്ര്യം വേണമെന്നാണ്. ഇതാരാവശ്യപ്പെടുന്നത്? ഈ രാജ്യത്തെ ജനങ്ങളാണ്. ഈ സമരത്തിന് മതത്തിന്റെ നിറമില്ല പ്രിയപ്പെട്ടവരെ, ജാതിയുടെ നിറമില്ല പ്രിയപ്പെട്ടവരെ. തെരുവിലിറങ്ങിയ ആളുകളെ അവരുടെ വേഷം കണ്ടാ തിരിച്ചറിയാമെന്ന് പറഞ്ഞത് രാജ്യത്തിന്റെ പ്രധാനമന്ത്രിയാണ്, മിസ്റ്റർ നരേന്ദ്രമോദിയാണ്. സ്നേഹത്തോടെ ഓർമ്മപ്പെടുത്തട്ടെ, 15 വർഷം നിങ്ങൾ ഭരിച്ച ഗുജറാത്ത് അല്ല ഇന്ത്യ എന്ന് മനസ്സിലാക്കാൻ നിങ്ങൾക്ക് തെറ്റുപോയിരിക്കുന്നു, നിങ്ങൾക്ക് തെറ്റുപറ്റിയിരിക്കുന്നു. രാജ്യത്തിന്റെ ക്യാമ്പസുകൾ ഉണർന്നു. എല്ലാവരും പോണോലിട്ട ബ്രാഹ്മണർ പോലും കുപ്പായം അഴിച്ചു വെച്ചുകൊണ്ട് രാജ്യത്തിന്റെ തെരുവുകളിലേക്ക് ഇറങ്ങി. അവർ ഈ പറയുന്നത് എന്താ? ഞങ്ങളെ വേഷം കണ്ടാൽ നിങ്ങൾക്ക് തിരിച്ചറിയാനാകുമോ? ഹൈന്ദവ സഹോദരിമാർ പർദ്ദ ധരിച്ചുകൊണ്ട് സമരത്തിനിറങ്ങി. എന്നിട്ട് പ്രധാനമന്ത്രിയോട് ചോദിക്കുകയാണ്, ഞങ്ങളുടെ വേഷം കണ്ടാൽ നിങ്ങൾക്ക് ഞങ്ങളെ തിരിച്ചറിയാനാകുമോ? എന്റെ പ്രിയപ്പെട്ടവരെ, ഭിന്നിപ്പിച്ചു ഭരിക്കാമെന്നത് ബ്രിട്ടീഷുകാരൻ നൂറ്റാണ്ടുകൾക്ക് മുമ്പ് പയറ്റിയ തന്ത്രമായിരുന്നു. ഒരളവോളം അവർ ജയിച്ചിരുന്നു. ആധുനിക ഇന്ത്യയിൽ ഭിന്നിപ്പിച്ച് ഭരിക്കാൻ നിങ്ങളെ കൊണ്ട് സാധ്യമല്ല എന്നാണ് ഇവിടെ തടിച്ചുകൂടിയ ഈ പുരുഷാരത്തിന് പറയാനുള്ളത്. എന്റെ ഹൈന്ദവ സഹോദരങ്ങൾ, അവർ ഇതിന്റെ അപകടം മനസ്സിലാക്കിയിട്ടുണ്ട്. NRC എന്ന് പറയുന്നത് രാജ്യത്തിന്റെ ആഭ്യന്തരമന്ത്രി പറഞ്ഞു. രാജ്യസഭക്കത്ത് അകത്ത് വെച്ചുകൊണ്ട് ആഭ്യന്തരമന്ത്രിയാ പറഞ്ഞത്, ഈ രാജ്യത്തെ ഈ പറയുന്ന നിയമത്തില് ഒരു മുസ്ലിമും പേടിക്കേണ്ടതില്ല. അന്ന് നമ്മൾ പറയാൻ ആഗ്രഹിച്ച ഒരു മറുപടി ഉണ്ടായിരുന്നു. ആ മറുപടി പ്രിയങ്കരനായ കപിൽ സിബല് രാജ്യസഭക്കകത്ത് തന്നെ അമിത്ഷയുടെ മുഖത്ത് നോക്കിയിട്ട് പറഞ്ഞിട്ടുണ്ട്. നിങ്ങൾ ഒരൽപ്പം മുമ്പ് പറഞ്ഞുവല്ലോ, ഈ നിയമത്തെ മുസ്ലിങ്ങൾ ആരും പേടിക്കേണ്ടതില്ലെന്ന്. ഈ രാജ്യത്തെ ഒരു മുസൽമാനും നിങ്ങളെ പേടിയില്ല എന്ന് വളരെ കൃത്യമായിട്ട് അദ്ദേഹം പറഞ്ഞു. എന്റെ വിഷയം അതല്ല പ്രിയപ്പെട്ടവര്, എന്റെ വിഷയം അതല്ല. ഇന്ത്യ രാജ്യത്തൊരു നിയമം കൊണ്ടുവരുമ്പോ രാജ്യത്തിന്റെ ആഭ്യന്തരമന്ത്രി ജനാധിപത്യത്തിന്റെ ശ്രീകോവിൽ എന്ന് വിശേഷിപ്പിക്കപ്പെടുന്ന ആ പാർലമെന്റിനകത്ത് കയറി നിങ്ങൾ പേടിക്കേണ്ടതില്ല എന്ന് ഒരു മതവിഭാഗത്തോട് പറയേണ്ടി വരിക എന്നത് രാജ്യത്തെ സംബന്ധിച്ചിടത്തോളം, ജനാധിപത്യ ഇന്ത്യയെ സംബന്ധിച്ചിടത്തോളം, 70 വർഷങ്ങൾക്ക് മുമ്പ് സ്വാതന്ത്ര്യം നേടിയ ഇന്ത്യയെ സംബന്ധിച്ചിടത്തോളം ഏറ്റവും വലിയ അപമാനകരമായ കാര്യമാണ്. എന്തിനാണ് അങ്ങനെ പറഞ്ഞത്? എന്തിനാണ് അങ്ങനെ പറഞ്ഞത്? ഭൂരിപക്ഷ സമുദായത്തെ കൂടെ കൂട്ടാനാണ്. മുസ്ലിങ്ങൾ പേടിക്കേണ്ടതില്ല എന്ന് പറയുമ്പോ ഹിന്ദുക്കൾ ഏതായാലും പേടിക്കേണ്ടതില്ല, ക്രൈസ്തവർ ഏതായാലും പേടിക്കേണ്ടതില്ല, സിഖുകാർ ഏതായാലും പേടിക്കേണ്ടതില്ല, നിങ്ങൾ ഞങ്ങളോടൊപ്പം നിന്നോളൂ എന്നാണ് ആഭ്യന്തരമന്ത്രി കരുതിയതെങ്കിൽ രാജ്യത്തിന്റെ ജനത തിരിച്ചറിഞ്ഞു. ഞാനൊരു സഹോദരൻ, പ്രഗത്ഭനായ ഒരു ചിന്തകന്റെ ഒരു പോസ്റ്റ് വായിക്കുകയാണ്. അദ്ദേഹം പറയുന്നത്, യു ആർ എ ഹിന്ദു as long as there are Muslims in this country. Once they are gone, you will not be a Hindu anymore. You will be Brahmins, Kshatriyas, Vaishyas, Shudras, Dalits, Untouchables, etc. അദ്ദേഹം കൃത്യമായിട്ട് പറയുന്നത് ഹൈന്ദവ സഹോദരന്മാരോടാണ്. ഇന്ത്യയിലെ ഹിന്ദുക്കളെ മനസ്സിലാക്കണം, ഇവിടെ മുസ്ലിങ്ങളുള്ള കാലത്തോളം മാത്രമേ നിങ്ങൾ ഉണ്ടാവുകയുള്ളൂ. മുസ്ലിങ്ങൾ ഉണ്ടാകുന്ന കാലത്തോളം, മുസ്ലിങ്ങൾ പോയി കഴിഞ്ഞാൽ പിന്നെ ഹിന്ദു എന്ന് പറയാൻ ഒരാളുണ്ടാവില്ല. പിന്നെ ബാക്കി ഉണ്ടാകുന്നവർ അവര് കളം വരച്ച് ആളുകളെ വേർതിരിക്കാൻ തുടങ്ങും. ഞങ്ങൾ ബ്രാഹ്മിൻസ് ആണ്, നിങ്ങൾ ക്ഷത്രിയരാണ്, മറ്റുള്ളവര് വൈശ്യരാണ്, അപ്പുറത്തുള്ളവര് ശൂദ്രരാണ്. ശൂദ്രരായ ആളുകൾ വഴിമാറി നടക്കേണ്ടി വരും. പൊതുവായ സ്ഥലങ്ങളിൽ ഒന്നിച്ചിരിക്കാനോ പൊതുവായ സൗകര്യങ്ങൾ ഉപയോഗപ്പെടുത്താനോ പറ്റാത്ത വിധം പതിറ്റാണ്ടുകൾക്ക് മുമ്പ്, സഹസ്രാബ്ദങ്ങൾക്ക് മുമ്പ് ഇന്ത്യ രാജ്യത്ത് നിലനിന്നിരുന്ന ഒരു വൃത്തികെട്ട ജാതീയമായ സംവിധാനം, ആ സംവിധാനത്തെ ഈ രാജ്യത്ത് തിരിച്ചു കൊണ്ടുവരണമെന്നാണ് ഗവൺമെന്റ് ആഗ്രഹിക്കുന്നത്. NRC വരുമ്പോ കടലാസ് ചോദിക്കുന്നത് മുസ്ലിങ്ങളോട് മാത്രമല്ല, എല്ലാവരോട് ചോദിക്കും, ഓരോരുത്തരോട് ചോദിക്കും. എന്താ ചോദിക്കുന്നത്? നിങ്ങൾ ഈ രാജ്യത്തെ പൗരനാണോ എന്നതാണ്. നിങ്ങൾ ഈ രാജ്യത്തെ പൗരനാണോ?
ഞാനൊരു ഉദാഹരണത്തിന് മാത്രം പറഞ്ഞ് ഞാൻ പെട്ടെന്ന് അവസാനിപ്പിക്കാം. നമ്മൾ ദേർലക്കട്ടയിലെ ഒരു ജോസഫ് എന്ന സഹോദരനോട് അല്ലെങ്കിൽ ഒരു ശേഖരൻ എന്ന സഹോദരനോട് NRCയുടെ ഉദ്യോഗസ്ഥൻ ചോദിക്കുന്നത് എന്താ? നിങ്ങൾ ഇന്ത്യക്കാരനാണോ? എത്രമേൽ അപമാനകരമായ ചോദ്യമാണ്. നിങ്ങൾ ഈ രാജ്യത്തെ പൗരനാണോ എന്ന് ചോദിക്കുന്നത്. സ്വാതന്ത്ര്യം നേടിയിട്ട് 72 വർഷം പിന്നിടുമ്പോ ഈ രാജ്യത്തെ ജനതയോട് നിങ്ങൾ ഇന്ത്യക്കാരനാണോ എന്ന് ചോദിക്കാൻ ഈ ഗവൺമെന്റിന് ആരാധികാരം തന്നിട്ടുള്ളത്? അധികാരം നൽകിയത് ഭരണഘടനയാണെങ്കിൽ ഭരണഘടനയ്ക്ക് അധികാരം നൽകിയത് ജനങ്ങളാണെങ്കിൽ ജനങ്ങൾ എന്ന് പറയുന്നത് ഈ തടിച്ചുകൂടിയ പുരുഷാരമാണെങ്കിൽ ഞങ്ങൾ ഉറക്കെ ഒരേ കണ്ടമാനത്തോടുകൂടെ പറയട്ടെ, ഞങ്ങൾ തന്ന അധികാരത്തെ അതിലേറെ വേഗതയിൽ തിരിച്ചെടുക്കാൻ ഈ രാജ്യത്തെ ജനങ്ങൾക്ക് അറിയുമെന്ന് സാന്ദർഭികമായിട്ട് സൂചിപ്പിക്കുകയാണ്. എന്താ ചോദിക്കുന്നത്? നിങ്ങൾ ഈ രാജ്യത്തെ പൗരനാണോ? എന്റെ പ്രിയപ്പെട്ടവരെ, ഇത് നമ്മളോട് മാത്രമുള്ള ചോദ്യമല്ല. ഇത് ജോസഫിനോട് ചോദിക്കുമ്പോ രേഖ കാണിക്കണം. എന്താ കാണിക്കുന്നത്? എന്റെ കയ്യിൽ പാസ്പോർട്ട് ഉണ്ട്. ആഭ്യന്തര മന്ത്രാലയത്തിന്റെ നിർദ്ദേശമാണ്. പാസ്പോർട്ട് പൗരത്വത്തിന്റെ തെളിവല്ല. അമേരിക്കയിൽ പോകുമ്പോ നിങ്ങൾ ഇന്ത്യക്കാരനാണ്. എന്താ തെളിവ്? നിങ്ങളെ പാസ്പോർട്ടാണ്. നിങ്ങൾ ലണ്ടനിലേക്ക് പോകുമ്പോ നിങ്ങൾ ഇന്ത്യക്കാരനാണ്. എന്താ തെളിവ്? നിങ്ങളെ പാസ്പോർട്ടാണ്. നിങ്ങൾ ഇന്ത്യയിലേക്ക് വരുമ്പോ നിങ്ങൾ ഇന്ത്യക്കാരനാണെന്നതിന് നിങ്ങളെ പാസ്പോർട്ട് മതിയാവില്ലത്രേ. പിന്നെന്താ കയ്യിലുള്ളത്? എന്റെ കയ്യിൽ ആധാർ കാർഡ് ഉണ്ട്. ഒരു മൊബൈൽ ഫോണിന്റെ സിം വാങ്ങണമെങ്കിൽ ആധാർ വേണമെന്ന് പറഞ്ഞു. റേഷൻ കാർഡ് എടുക്കണമെങ്കിൽ ആധാർ വേണമെന്ന് പറഞ്ഞു. ഒരു ഭൂമി രജിസ്റ്റർ ചെയ്യണമെങ്കിൽ ആധാർ കാർഡ് വേണമെന്ന് പറഞ്ഞു. ഓരോന്നിനും ജീവിതത്തിന്റെ ബാങ്ക് അക്കൗണ്ട്, അതുപോലെ ഓരോന്നും പാൻ നമ്പർ, പെർമനന്റ് അക്കൗണ്ട് നമ്പർ എല്ലാം ആധാറുമായിട്ട് ബന്ധിപ്പിച്ചു. ഞാൻ ആ ജോസഫ് എന്ന് പറയുന്ന സഹോദരൻ ആധാർ കാർഡ് കാണിച്ചിട്ട് പറയും, ഞാൻ ഇന്ത്യക്കാരനാണ്, എന്റെ കയ്യിൽ ആധാർ നമ്പർ ഉണ്ട്. അപ്പോൾ എന്താ പറയുന്നത്? ആധാർ പൗരത്വത്തിന്റെ തെളിവല്ല. അപ്പൊ പറഞ്ഞു, എന്റെ കയ്യില് വോട്ടർ ID ഉണ്ട്. ഈ വോട്ടർ ID വെച്ച് ഒരുപാട് ഇലക്ഷനിൽ ഞാൻ വോട്ട് ചെയ്തിട്ടുണ്ട്. ഞാൻ വോട്ട് ചെയ്ത എന്റെ ID കാർഡാണ്. ഏറ്റവും വലിയ കൗതുകം എന്ന് പറയുന്നത്, ജനങ്ങള് വോട്ടർ ID ഉപയോഗിച്ച് വോട്ട് ചെയ്തപ്പോഴാണ് ഈ ഗവൺമെന്റ് അധികാരത്തിൽ വന്നത്. അധികാരം കയ്യിൽ വന്നപ്പോ അതേ ഗവൺമെന്റ് പറയുകയാ, നിങ്ങളെ കയ്യിലുള്ള വോട്ടർ ID പൗരത്വത്തിന്റെ തെളിവല്ല എന്ന്. പിന്നെ ചോദിക്കുന്നത്, എന്താ നിങ്ങളെ കയ്യിൽ വേറെ ഡോക്യുമെന്റ്സ് ഉള്ളത്? നിസ്സഹായനായി, ഒന്നുമില്ല, എന്താ കാണിക്കേണ്ടത്? അപ്പൊ പറയുന്നു, 1971 മാർച്ച് 24 മുമ്പ് നിങ്ങൾ ഇന്ത്യയിൽ ഉണ്ടായിരുന്നു എന്നതിന്റെ രേഖ കാണിക്കണം. അപ്പൊ പറഞ്ഞു, ഞാൻ ജനിച്ചത് 1980 അല്ലെങ്കിൽ 85. അപ്പൊ പറഞ്ഞു, നിങ്ങളുടെ ഫാദർ, നിങ്ങളുടെ അച്ഛൻ ആ കാലത്ത് ജനിച്ച ആളാണ് എന്നതിന്റെ രേഖ കാണിക്കണം. അച്ഛന്റെ കടലാസുമായിട്ട് പോയി ഇവിടെയുള്ള ഗവൺമെന്റ്, കർണാടക ഗവൺമെന്റ് ഒക്കെ പറയുന്നുണ്ട്, എന്തിനാ നിങ്ങൾ പേടിക്കുന്നത്? അവർ ചോദിക്കുന്ന കടലാസ് കാണിച്ചു കൊടുത്താ പോരെ, എന്തിനാ പേടിക്കുന്നത്? നിങ്ങൾ അറിയോ, ആസാമിന്റെ 1980 മുതൽ ആസാമിന്റെ മുഖ്യമന്ത്രിയായിരുന്ന സയ്യിദ് അൻവർ എന്ന് പറയുന്ന സയ്യിദ് അൻവർ തൈമൂർ ഈ രാജ്യത്തെ പൗരത്വ പട്ടികക്ക് പുറത്താണ്. പ്രിയപ്പെട്ടവരെ, ഇന്ത്യ രാജ്യത്ത് 4 വട്ടം MP ആയിരുന്നവർ, ഒരുപാട് തവണ MLA ആയിരുന്നവർ, ഒരു വട്ടം മുഖ്യമന്ത്രി ആയിരുന്നവർ, ഒരു സംസ്ഥാനത്തിന്റെ മുഖ്യമന്ത്രി കസേരയിൽ ഇരുന്നവർ, അവർക്ക് പൗരത്വം തെളിയിക്കാനായിട്ടില്ല എങ്കിൽ ഈ രാജ്യത്തെ സാധാരണക്കാരന് അത് സാധ്യമാകുമെന്ന് കരുതുന്നുവോ? രാഷ്ട്രപതിയുടെ കുടുംബത്തിന് സാധിക്കാത്തത് കാർഗിൽ യുദ്ധത്തിലെ വീരചരിത പോരാട്ടങ്ങൾ കൊണ്ട് രാഷ്ട്രപതിയുടെ വിശിഷ്ട സേവനത്തിന്റെ മെഡൽ സ്വീകരിച്ചിട്ടുള്ള മുഹമ്മദ് സനാഉള്ളാഹ്ക്ക് സാധിക്കാത്തത് നമ്മളെ കൊണ്ട് സാധ്യമാകുമെന്നാണോ ഈ പറയുന്നത്? അവിടെയാണ് അപകടം അടങ്ങിയിട്ടുള്ളത്. എല്ലാവരും കടലാസ് കാണിക്കേണ്ടി വരും. കടലാസില് സ്പെല്ലിംഗ് മിസ്റ്റേക്ക് വന്നാൽ അതോടെ നമ്മൾ രാജ്യത്തെ പൗരനല്ല. ഉദ്യോഗസ്ഥന് തോന്നുകയാണ് ഇവനെ ഇന്ത്യക്ക് വേണ്ട എന്ന്, എന്നാൽ അവന് രാജ്യത്തെ പൗരനല്ല. നിങ്ങൾക്ക് തോന്നുന്നവരെ അകത്താക്കാനും നിങ്ങൾക്ക് തോന്നുന്നവരെ പുറത്താക്കാനും ഇന്ത്യ നിങ്ങളുടെ തറവാട് സ്വത്തല്ല എന്ന് സൂചിപ്പിക്കാൻ ആഗ്രഹിക്കുകയാണ്. ഇന്ത്യ ഹിന്ദുസ്ഥാൻ തോണിയെ അങ്ങനെ ഒരാളുടെ തന്തയുടെ വകയല്ല ഈ രാജ്യം എന്ന് പറയുന്നത്. ഞങ്ങൾ അഭിമാനപൂർവം ഞങ്ങളെ ചോര കൊടുത്തുണ്ടാക്കിയതാണ് ഈ മണ്ണ്. ഞങ്ങളെ ചോര കൊടുത്ത് ഇവിടെ ഈ തടിച്ചു കൂടിയ പുരുഷാരത്തിലേക്ക് നിങ്ങൾ നോക്കൂ. 60 കഴിഞ്ഞവരുണ്ട്, 70 കഴിഞ്ഞവരുണ്ട്, 80 കഴിഞ്ഞവരുണ്ട്. ഈ പ്രായത്തിലും പോരാട്ട വീര്യത്തോടുകൂടെ വെയിൽ കൊള്ളാൻ അവർ വന്നത് തമാശക്ക് വേണ്ടിയല്ല. ജീവൻ കൊടുത്ത സ്വാതന്ത്ര്യം അഭിമാനപൂർവ്വം നിലനിർത്താനാണ്. നിങ്ങളെ കൊണ്ടാവില്ല. ആവർത്തിച്ചു പറയുകയാണ്, ഒരു 100 നരജന്മമെടുത്താലും നരേന്ദ്രമോദിക്ക് ഈ രാജ്യത്ത് NRC നടപ്പിലാക്കാനാവില്ല. ഒരു
പോലും ഈ രാജ്യത്ത് തടിമിടുക്കുകൊണ്ട് ഇങ്ങനെ ഭിന്നിപ്പിക്കാൻ ആഭ്യന്തരമന്ത്രി നിങ്ങളെ കൊണ്ട് സാധ്യമല്ല. ഇത് ഇന്ത്യയാണ്, നിങ്ങൾ മനസ്സിലാക്കാഞ്ഞിട്ടാണ്. ഇതിന്ത്യയാണ്. ആവർത്തിച്ച് ഞങ്ങൾ പറയുന്നു, നിങ്ങൾ കയ്യിലിരിക്കുന്ന അധികാരമുണ്ടല്ലോ, ഈ അധികാരം തന്ന ഭരണഘടനയുണ്ടല്ലോ, സൗകര്യമുണ്ടെങ്കിൽ എഴുത്തും വായനയും അറിയുമെങ്കിൽ ഈ NRCയെ പറ്റി ആഭ്യന്തരമന്ത്രി പറഞ്ഞത് നാഷണൽ സിറ്റിസൺസ് രജിസ്റ്റർ ഓഫ് സിറ്റിസൺസ് ഇതാ പറഞ്ഞത്. രാജ്യത്തെ ആഭ്യന്തരമന്ത്രിയുടെ വിദ്യാഭ്യാസം, ഞാൻ ആ ഭാഗത്തേക്ക് പോകുന്നില്ല. ധനകാര്യ വകുപ്പിന്റെ ബജറ്റ് ചർച്ച നടക്കുമ്പോ ധനകാര്യ മന്ത്രിയെ കാണുന്നില്ല. റെയിൽവേ മന്ത്രി ധനകാര്യത്തെ പറയുകയും ആഭ്യന്തരമന്ത്രി വിദേശകാര്യ പറയുകയും രാജ്യത്തിന്റെ പ്രധാനമന്ത്രി എന്ത് പറയണമെന്നറിയാതെ നട്ടോട്ടം ഓടുകയും ചെയ്യുമ്പോ ഭരണ പരാജയം മറച്ചുവെക്കാൻ ഞാൻ അങ്ങോട്ടേക്കൊന്നും പോകുന്നില്ല. ഇന്ത്യ മഹാരാജ്യത്തിന്റെ ലോകത്തിന്റെ മുന്നിൽ അഭിമാനപൂർവം ഈ ഇന്ത്യയെ ലോകത്തിന്റെ മുമ്പിൽ, ഈ സഹസ്രാബ്ദങ്ങളുടെ പാരമ്പര്യമുള്ള രാജ്യത്തെ ലോകത്തിന്റെ മുമ്പിൽ അഭിമാനപൂർവ്വം തലയുയർത്തിപ്പിടിക്കാൻ പ്രാപ്തമാക്കുന്ന ആ മനോഹരമായ കോൺസ്റ്റിറ്റ്യൂഷൻ, അതിന്റെ ആമുഖം തുടങ്ങുന്നത് വി ദി പീപ്പിൾ ഓഫ് ഇന്ത്യ എന്നാണ്. നാം ഭാരതീയർ, ഞങ്ങൾ ഇന്ത്യക്കാർ, വി ദി പീപ്പിൾ ഓഫ് ഇന്ത്യ. അതുകൊണ്ട് രാജ്യത്തിന്റെ തെരുവുകളിൽ മുഴുവനും തടിച്ചുകൂടിക്കൊണ്ട് ഈ ജനാവലി പറയുകയാണ്, വി ദി പീപ്പിൾ ഓഫ് ഇന്ത്യ, ഞങ്ങൾ ഈ ഭാരതീയർ, ഞങ്ങൾ ഈ ഇന്ത്യക്കാർ നിങ്ങളെയാണ് പുറത്താക്കാൻ വേണ്ടി പോകുന്നത്. കടലാസ് കയ്യിൽ വെച്ചോളൂ, ആവശ്യമുള്ളത് മുഴുവനും എടുത്തു വെച്ചോളൂ. നിങ്ങളോട് പൗരത്വം തിരിച്ചു ചോദിക്കാനാണ് ഈ ജനത ആഗ്രഹിക്കുന്നത്. ഇന്ത്യ നിങ്ങളോട് ചോദിക്കുകയാ, സവർക്കറുടെ പിൻതലമുറയോട്, ഷൂനക്കികളുടെ പിൻതലമുറയോട്, ബ്രിട്ടീഷുകാരനോട് മാപ്പ് പറഞ്ഞവരോട്, ഈ രാജ്യത്തിന്റെ സ്വാതന്ത്ര്യത്തിൽ നിങ്ങൾക്ക് അവകാശപ്പെടാൻ ഒരു കടുക് മണിയുടെ ഇടമുണ്ടോ എന്ന് ഈ രാജ്യം തിരിച്ചു ചോദിക്കുകയാണ്. അതുകൊണ്ട് എന്റെ പ്രിയപ്പെട്ടവരെ, ജനാധിപത്യം അർത്ഥപൂർണമാകുന്നത് ജനങ്ങൾ ഇടപെടുമ്പോഴാണ്. നമ്മൾ ഇടപെടണം പ്രിയപ്പെട്ടവരെ. ആരുടെയെങ്കിലും മുന്നിൽ തല താഴ്ത്തിപ്പിടിക്കേണ്ടവരല്ല നമ്മൾ. ആരെങ്കിലും പേടിപ്പിക്കുമ്പോ പേടിക്കേണ്ടവരല്ല നമ്മൾ. ഈ രാജ്യത്താണ് പറഞ്ഞതെങ്കിൽ, ഈ നിമിഷം വരെ ഈ രാജ്യത്താണ് ജീവിച്ചതെങ്കിൽ, ഇനിയും അങ്ങോട്ട് മരിക്കുമെന്നല്ല പറയേണ്ടത്, ഇനിയും അങ്ങോട്ട് തല ഉയർത്തി അഭിമാനപൂർവം ഈ ത്രിവർണ്ണ പതാക നെഞ്ചോട് ചേർത്ത് പിടിച്ചുകൊണ്ട് ഈ ജനത ഇവിടെ തന്നെ ഉണ്ടാകും. ഇന്നലകളിൽ സൂര്യനസ്തമിക്കാത്ത ബ്രിട്ടീഷ് സാമ്രാജ്യത്തിന് നേരെ സ്വാതന്ത്ര്യത്തിന്റെ പടധ്വനിയുമായിട്ട് രണഭൂമികളിലേക്ക് ആവേശത്തിന്റെ തേര് തെളിയിക്കാൻ ഈ തടിച്ചുകൂടിയ ജനതയുടെ മുൻ തലമുറയായിരുന്നു ഉണ്ടായിരുന്നതെങ്കിൽ, ആധുനിക ഇന്ത്യയെ ഹിറ്റ്ലറുടെ ജർമ്മനി പോലെ നശിപ്പിക്കാൻ വരുന്ന ഈ ദിനോസറുകളോട് പറയാനുള്ളത്, നിങ്ങളുടെ നാളുകൾ എണ്ണപ്പെട്ട് കഴിഞ്ഞു, കരുതിയിരുന്നോളൂ എന്നതാണ്. രാജ്യത്തിന്റെ പൗരബോധം ഉയരുന്ന സമയത്ത് പിന്നെ പിടിച്ചു നിൽക്കാനാവില്ല. അത്തരം നല്ല ദിനങ്ങൾക്ക് വേണ്ടി സമാധാനപൂർണമായ സമരത്തിന്റെ വഴികളിൽ നമ്മൾ സദാ ജാഗ്രതയോടുകൂടെ നിലകൊള്ളണമെന്ന് മാത്രം സൂചിപ്പിച്ചുകൊണ്ട് ഞാൻ എന്റെ വാക്കുകൾ അവസാനിപ്പിക്കുന്നു. ജയ് ഹിന്ദ്, അസ്സലാമു അലൈക്കും. ವಾಲಂಟಿಯರ್ ಮಿತ್ರರೇ, ಇದರ ಸಂಚಾಲಕರ ಸರ್ದಾರ್ ಮತ್ತು ಎಲ್ಲ ನಮ್ಮ ಹರಿವು ದುಡಿದಂತಹ ನಮ್ಮ ಈ ಸಮಿತಿಯ ಸರ್ವ ಸದಸ್ಯರೇ, ಇಲ್ಲಿ ಸೇರಿರುವ ನನ್ನ ಎಲ್ಲ ಹಿರಿಯ ಸೋದರರೇ, ಆತ್ಮೀಯ ಹಿತೇಶ್ ವರ್ಗದೇವ್ರ ಮಾಧ್ಯಮದ ಸೋದರರೇ, ಖಂಡಿತವಾಗಿಯೂ ದೀರ್ಘವಾಗಿ ಮಾತಾಡದೇ ಇಲ್ಲ. ಯಾಕೆ ಮಾತಾಡಲ್ಲ ಅಂತ ಹೇಳಿದರೆ, ಒಂದು ನಮ್ಮ ಮಿತ್ರ ಸುಧೀರ್ ಮರಳಿ ಬಹಳಷ್ಟು ನಿಮಗೆ ಮಾತಾಡಲಿಕ್ಕಿದ್ದಾರೆ. ಎರಡದ್ದು ಯಾಕೆ ನಾನು ಇವತ್ತು ಜಾಸ್ತಿ ಮಾತಾಡಲ್ಲ ಅಂತ ಹೇಳಿದರೆ, ಇದು ಪ್ರಾರಂಭಿಕದ ಹೋರಾಟ ಮಾತ್ರ, ಇದು ಅಂತ್ಯದ ಹೋರಾಟ ಅಲ್ಲ. ಇನ್ನು ಬಹಳಷ್ಟಿಗೆ ಮಾತಾಡಲಿಕ್ಕೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇಲ್ಲಿ ನಿಂತು ನಾವು ಇವತ್ತು ಕೇಂದ್ರ ಸರ್ಕಾರ ಜೊತೆ, ಅಮಿತ್ ಶಾ ಮತ್ತು ಮೋದಿ ಜೊತೆ ನಾವಿಲ್ಲಿ ಏನು ಭಿಕ್ಷೆ ಬೇಡ್ತಾ ಇಲ್ಲ. ಈ ಪೌರದ ಹಿಂತೆಗೊಳ್ಳಿ ಅದಕ್ಕೆ ನಾವಿಲ್ಲಿ ಕೂತ್ಕೊಳ್ಳಿಲ್ಲ. ನಾವಿವತ್ತು ಧೈರ್ಯವಾಗಿ ಇಲ್ಲಿ ಕೂತ್ಕೊಂಡಿದೆ ಅಂತ ಹೇಳಿದ್ರೆ, ಭಾರತ ಏನಂತೆ ನಿಮ್ಗೆ ಕಳಿಸ್ತೇವೆ ಅಂತೇಳಿ ನಾವಿಲ್ಲಿ ಕೂತ್ಕೊಂಡಿದ್ದೇವೆ ಹೇಳುತ್ತಿದ್ದಂತ. ಭಾರತ ಅಂತ ಹೇಳಿದ್ರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಸಹೋದರರು, ಎಲ್ಲಾ ಜಾತಿ ಮತ್ತು ವರ್ಗದವರು ಈ ರೀತಿ ಸೇರಿಕೊಂಡು ಬಹುಶಃ ದೇಹ ಕಟ್ಟಡ ಪ್ರದೇಶದಲ್ಲಿ ಈ ಒಂದು ಸಮಯ ಹಮ್ಮಿಕೊಳ್ತಿದ್ದಾರಲ್ಲ, ಇದು ಭಾರತ, ಇದು ನಿಮ್ಗೆ ತಕ್ಕವಾದ ಪಾಠವನ್ನು ಕಲಿಸ್ತಾ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೇವೆ, ಬಹುಶಃ ನೀವು ಅಧಿಕಾರಕ್ಕೆ ಬಂದ ನಂತರ
ನೀವು GST ಅಂತಂದ್ರಿ, ನಾವೆನಿಸಿದೆವು GST ಏನೋ ದರ ವಿಚಾರ ಆಗ್ತದೆ ಅಂತೇಳಿ. ಆರ್ಥಿಕ ಪರಿಸ್ಥಿತಿ GDP 9.7 ಇದ್ದದ್ದು ನೇರವಾಗಿ 4ರಿಂದ 3ಗೆ ನಿಂತು ಇವತ್ತು ನಿರುದ್ಯೋಗ ಇದ್ದು ಆರ್ಥಿಕ ಸಂಕಷ್ಟವಾದ ಪರಿಸ್ಥಿತಿಯನ್ನು ಬಂದು ನಿಲ್ಲುವಂತ ವಿಚಾರ ಆಗಿದೆ. ಪ್ರತಿ ದಿವಸ ಜನರು ಇವತ್ತು ನೇತ್ರಾವತಿ ನದಿಯಲ್ಲಿ ದಿವಸಕ್ಕೊಬ್ಬ ಬೈಕ್ ನಿಲ್ಲಿಸಿ ಹಾರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇಳಿದ್ರೆ ಹೇಳ್ತಾರೆ ಬಹುಶಃ ಆರ್ಥಿಕ ಮುಗ್ಗಟ್ಟಿನಿಂದ ಇವತ್ತು ಜೀವ ಕಲಿಯುವಂತ ಪರಿಸ್ಥಿತಿ ಬಂದಿದೆ ಅಂತೇಳಿ. ನಾನಿವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೇಳ್ತೇನೆ, ಅತ್ಯಂತ ಶ್ರೀಮಂತ ಸಿದ್ಧಾರ್ಥ ಅವರು ಇವತ್ತು ನೇತ್ರಾವತಿ ತನ್ನ ಪ್ರಾಣವನ್ನು ಕಳ್ಕೊಂಡ್ರು. ಬೊಳ್ಳಿಯವರ ಪ್ರಭಾಕರ್ ಆಚಾರ್ಯ ಮೈತ್ರಿ ಅತ್ಯುತ್ತಮ ವ್ಯಕ್ತಿ, ಬಹುಶಃ ಅವತ್ತು ಅವರು ತಮ್ಮ ಜೀವನದಲ್ಲಿ ಕಳ್ಕೊಂಡ್ರು. ಮೊನ್ನೆ ಕುತ್ತಾರ್ನ ಒಬ್ಬ ಯುವಕ ಕೊಟ್ಟಾರಿ ಬಹುಶಃ ಇವತ್ತು ಅವರು ಜೀವನ ಕಳ್ಕೊಂಡ್ರು. ಯಾಕಂತ ಕೇಳಿದ್ರೆ ಮಾಧ್ಯಮ ನೋಡಿದ್ರೆ ಆರ್ಥಿಕದ ಪರಿಸ್ಥಿತಿ ಮುಗ್ಗಟ್ಟಿನಿಂದಾಗಿ ಬಹುಶಃ ಪ್ರತಿಯೊಬ್ಬರು ತಮ್ಮ ಜೀವನ ಇವತ್ತು ಕಳ್ಕೊಳ್ತಿದ್ದಾರೆ. ಬಹುಶಃ ಇವತ್ತು ಅದನ್ನು ಸರಿಪಡಿಸಿಕೊಂಡು ಎಲ್ಲರಿಗೆ ನೆಮ್ಮದಿಯ ಜೀವನ ಕೊಡಿ ಅಂತ ಹೇಳಿದ್ರೆ ಇದರ ಬಗ್ಗೆ ಒಂದೇ ಒಂದು ಆಲೋಚನೆ ಕೂಡ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಿಲ್ಲ. ಇವತ್ತು ಡೋಟ್ ಬ್ಯಾನ್ ಮಾಡಿದ್ದು ನಾವೆಲ್ಲ ಒಪ್ಪಿದೆವು. ಏನೋ ಕಪ್ಪನೆಲ್ಲ ಬರ್ತದೆ, ದೇಶಕ್ಕೆ ಸರಿ ಆಗ್ತದೆ, ಸರಿ ಇದ್ದವರಿಗೆ ಸರಿ ಆಗ್ತದೆ, ತಪ್ಪಿದವ್ರಿಗೆ ಕಷ್ಟ ಆಗ್ತದೆ ಹೇಳಿ ಇದನ್ನು ಕೂಡ ಎಲ್ಲರೂ ಕೂಡ ಈ ದೇಶದವರು ಸಹಿಸಿದ್ರು. ಕಪ್ಪನೆ ತಂದು ಬಹುಶಃ ಇವತ್ತು ಯಾರೇ ಒಬ್ಬ ನೋಟ್ ಬ್ಯಾನ್ ಮಾಡಿ ಒಬ್ಬನೇ ಒಂದು ನಯ ಪೈಸೆ ಕಪ್ಪನ ಕೂಡ ಇವತ್ತು ಬಹುಶಃ ನಮ್ಗೆ ಯಾರು ಕೂಡ ಕಂಡಿಡ್ಲಿಕ್ಕೆ ಆಗ್ಲಿಲ್ಲ. ಇವರ ಕೇಂದ್ರದಲ್ಲಿದ್ದಂತ ಕಪ್ಪು ಹಣವನ್ನು ವೈಟ್ ಮಾಡಲಿಕ್ಕೆ ಬೇಕಾಗಿದ್ದಂತ ಕಾನೂನು ಅಂತ ಬೇರೆ ಸ್ಪಷ್ಟವಾಗಿ ಇವತ್ತು ತೀರ್ಮಾನ ಮಾಡಿದ ವಿಚಾರ ಇವತ್ತಾಗಿ. ಇವತ್ತು ಆರ್ಟಿಕಲ್ 370 ತಂದ್ರು. ಬಹುಶಃ ಇವತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಕಾಶ್ಮೀರ ಬಲಿಷ್ಠಗೊಳ್ತದೆ, ಅಲ್ಲಿಯ ಜನರಿಗೆ ಪ್ರಯೋಜನ ಆಗ್ತದೆ ಅಂತ ಹೇಳಿ ಅದರ ಬಗ್ಗೆ ಯಾರು ಕೂಡ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಬಹುಶಃ ಇವತ್ತು ಬಾಬರಿ ಮಸೀದಿ ಮತ್ತು ರಾಮ ಜನ್ಮಭೂಮಿಗೆ ಸಂಬಂಧಪಟ್ಟಂತ ಆ ತಕ್ಕ ತೀರ್ಮಾನ ಕೊಟ್ಟರು. ಬಹಳಷ್ಟು ನೋವಿದ್ರು ಕೂಡ ಅದರ ಬಗ್ಗೆ ಯಾರು ಕೂಡ ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಹೇಳಿದ್ರು ಇದು ದೇಶಕ್ಕೆ ಕೊಡುವಂತ ತೀರ್ಮಾನ, ಎಲ್ಲಾ ಜಾತಿ ಎಲ್ಲ ಮಕ್ಕಳ ವರ್ಗದ ಅತ್ಯಂತ ಪ್ರೀತಿಯಿಂದ ನಾವು ಮುಂದೆ ನಡ್ಕೊಂಡು ಹೋಗುವಂತ ಆ ಒಂದು ಸಂದರ್ಭ ಇನ್ನು ಮುಂದಕ್ಕೆ ಬರಲಿ ಅಂತ ಹೇಳಿ ಎಲ್ಲರೂ ಕೂಡ ಸಮಾನತೆಯಿಂದ ಬಹುಶಃ ತೀರ್ಕೊಂಡು ಒಪ್ಪುವಂತ ವಿಚಾರ ಆಗಿದೆ. ಆದ್ರೆ ಇವತ್ತು ಯಾವಾಗ ಇದು ಭಾರತದ ಸಂವಿಧಾನವನ್ನು ಭಾರತ ದೇಶವನ್ನು ಚಿತ್ರ ಮಾಡಲಿಕ್ಕೆ ತರುವಂತಹ ಈ ಪೌರತ್ವ ಕಾನೂನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಇಲ್ಲಿಂದ ನಾವು ಕೋರುವಂತ ವಿಚಾರ ಹೇಳಲಿಕ್ಕೆ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಯಾವ ರೀತಿ ಇವತ್ತು ಕಾನೂನು ಇವತ್ತು ತಂದಿದ್ದಾರೆ ಈ ದೇಶದ ಜನರು ಇವತ್ತು ಯಾರ ಜೊತೆ NRC ಅಂತ ಕೇಳಿದಾರ, ಈ ದೇಶದ ಜನರು ಇವತ್ತು ಯಾರು CI ಇವತ್ತು ಕೇಳಿದಾರ. ಈ ದೇಶ ಜನತೆ ಕೇಳಿದ್ದು ನಮ್ಗೆ ಊಟಕ್ಕೆ ಬಹುಶಃ ಹೊಟ್ಟೆಗೆ ನಮ್ಗೆ ಅನ್ನ ಕೊಡಿ, ಕೆಲಸಕ್ಕೆ ನಮ್ಗೆ ದುಡಿಯೋ ಕೈಗಳಿಗೆ ಇವತ್ತು ಕೆಲಸ ಕೊಡಿ, ಮಕ್ಕಳಿಗೆ ಇವತ್ತು ಶಿಕ್ಷಣ ಕೊಡಿ, ಮಹಿಳೆಯರಿಗೆ ಇವತ್ತು ರಕ್ಷಣೆ ಕೊಡಿ, ಜನಸಾಮಾನ್ಯ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಅಂತ ಹೇಳಿ ಕೇಳಿದ್ರೆ ಇವತ್ತು ಅದನ್ನು ಯಾವುದನ್ನು ಕೂಡ ಮಾಡದೆ ನೇರವಾಗಿ ಬಹುಶಃ NRC ತಂದು ಈ ದೇಶವನ್ನು ಚಿತ್ರಗೊಳಿಸುವಂತ ಪ್ರಯತ್ನಕ್ಕೆ ಹಾಕಿದ್ರೆ ಬಹುಶಃ ಇದು ಅದು ಅಮಿತ್ ಶಾ ಮತ್ತು ಮೋದಿಯ ಹಗಲುಗನಸಿದ್ದನ್ನು ಯಾರು ಕೂಡ ಒಪ್ಪುವುದಿಲ್ಲ ಅಂತೇಳಿ ಸ್ಪಷ್ಟವಾದ ತೀರ್ಮಾನ ಕೊಡುವಂತ ವಿಚಾರಕ್ಕೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಮೊನ್ನೆ ಹೇಳಿದೆ, ಬಹುಶಃ ಇವತ್ತು ಪೌರತ್ವ ಕಾನೂನು ಯಾರಿಗೆ ಅಂತ ಒಬ್ಬರಿಗೆ ಮಾತ್ರ ತೊಂದರೆ ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇವತ್ತು ತೊಂದರೆ ಆಗುವಂತ ವಿಚಾರ ಇವತ್ತು ಆಗ್ತದೆ. ನಾನು ಮೊನ್ನೆ ಕೂಡ ಹೇಳಿದ್ದೆ, ಇವತ್ತು ನನ್ನ ಹತ್ರ ಬಂದು ನಿನ್ನ ಸರ್ಟಿಫಿಕೇಟ್ ತೋರಿಸಂತ ಹೇಳಿದ್ರೆ ನನ್ನ ಹತ್ರ ಸರ್ಟಿಫಿಕೇಟ್ ಇದ್ರೆ ನಾನು ತೋರಿಸ್ತೇನೆ. ನಿನ್ನ ತಂದೆಯ ಸರ್ಟಿಫಿಕೇಟ್ ತೋರಿಸಂತ ಹೇಳಿದ್ರೆ ನನ್ನ ತಂದೆ ಸ್ವಲ್ಪ ಕಲ್ತಿದ್ದಾರೆ, ಅವರ ಸರ್ಟಿಫಿಕೇಟ್ ತೋರಿಸಲಿಕ್ಕೆ ಸಾಧ್ಯ ಇದೆ. ನಿನ್ನ ಅಜ್ಜನ ಸರ್ಟಿಫಿಕೇಟ್ ತಗೊಂಡು ಬನ್ನಿ ಅಂತ ಹೇಳಿದ್ರೆ ನಾನು ನನ್ನ ಅಜ್ಜನ ಸರ್ಟಿಫಿಕೇಟ್ ಎಲ್ಲಿಂದ ತರಲಿ, ನನ್ನ ಅಜ್ಜನ ಗೋರಿಯನ್ನು ಹೋಗಿ ತೋರಿಸ್ಬೇಕಿದೆ, ಇವರು ಇದ್ದಾರೆ ಮಾರಾಯ ನೋಡಿ ಅಂತ ಹೇಳೋ ಪರಿಸ್ಥಿತಿ ಅಲ್ಲದೆ ನಮಗೆ ಯಾರಿಗೂ ಸರ್ಟಿಫಿಕೇಟ್ ತರಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇವತ್ತು ಒಬ್ಬೊಬ್ಬರು ಒಂದೊಂದು ವಿಚಾರ ಇದೆ. ಇವತ್ತು ನಮ್ಮ ಬ್ಯಾಂಕ್ ಸರ್ಟಿಫಿಕೇಟ್ ನಲ್ಲಿ ನನ್ನ ಒಂದು ಹೆಸರಿದೆ, ಸ್ಕೂಲ್ ಸರ್ಟಿಫಿಕೇಟ್ ನನ್ನ ಒಂದು ಹೆಸರಿದೆ, ವೋಟರ್ ನನ್ನ ಲಿಸ್ಟ್ ಅಲ್ಲಿ ಇದೆ, ನನ್ನ ಬ್ಯಾಲೆಟ್ ಪೇಪರ್ UT ಖಾದರ್ ಅಂತಿದೆ, ನನ್ನ ಸ್ಕೂಲ್ ಸರ್ಟಿಫಿಕೇಟ್ ನನ್ನ ತಂದೆಯ ವರ್ತನೆ ಅಬ್ದುಲ್ ಖಾದರ್ ಅಲ್ಲಿ U ಅಂತ ಕೊಟ್ಟಿದ್ದಾರೆ, ನನ್ನ ಬ್ಯಾಂಕಿನಲ್ಲಿ ಬಹುಶಃ ಇನ್ನೊಂದು ಹೆಸರು ಬರುವಂತ ವಿಚಾರ ಆಗಿದೆ. ಇದನ್ನು ಬಹುಶಃ ಸರಿಪಡಿಸಿಕೊಂಡು ಹೋಗುವಂತ ಅವಕಾಶ ಇದನ್ನು ಯಾರು ಇವತ್ತು ಸರಿಪಡಿಸಿಕೊಂಡು ಹೋಗ್ಲಿಕ್ಕೆ ವಿಚಾರ ಆಗ್ತದೆ. ನಮ್ಗೆಲ್ಲ ಈ ಪರಿಸ್ಥಿತಿ ಆದ್ರೆ ಪಾಪ ಜನಸಾಮಾನ್ಯರ ಭಾವನೆಗಳು ಏನಂತ ಇವತ್ತು ಅರ್ಥ ಮಾಡಿಕೊಳ್ಳುವಂತ ವಿಚಾರ ಇವತ್ತು ಆಗ್ಬೇಕು. ಈ ಕಾನೂನು ಬಹುಶಃ ಅಲೆಮಾರಿ ಜನಾಂಗ, ನಿರ್ಗತಿಕರು, ನಿರಾಶ್ರಿತರು, ಅಶಿಕ್ಷಿತರು, ಬಡವರ ಪರವಾಗಿ ವಿರೋಧ ಬಂದಂತ ಕಾನೂನು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಮೊನ್ನೆ ಕಾನೂನು ಉದಾಹರಣೆ ನಾನು ಬಹುಶಃ ಇಲ್ಲಿ ಹಾರಕಲಲ್ಲಿ ಕೊಟ್ಟಿದ್ದೆ. ನಾನು ಬಹುಶಃ ಬೆಲ್ಮದಲ್ಲಿ ಗುರಿಯಾಗಿಟ್ಟಿಸಿಕೊಂಡು ನಾನು ಒಂದು ಉದಾಹರಣೆ ಕೊಡಲಿಕ್ಕೆ ಇಚ್ಛಿಸ್ತೇನೆ. ನಿಮ್ಮ ಬೆಲ್ಮದಲ್ಲಿ ಬಹುಶಃ ನಮ್ಮಲ್ಲಿ ಭವನ್ ಯಾಕಂತ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಬಂದಿದ್ದಾರೆ ನನಗೆ ಗೊತ್ತಿಲ್ಲ. ಆ ಭವನ್ ಯಾಕ ಪಾಪ ಎಲ್ಲಿಂದ ಅವರು ಸರ್ಟಿಫಿಕೇಟ್ ತರಲಿಕ್ಕೆ ಸಾಧ್ಯ ಇದೆ? ನಮ್ಮ ಆತ್ಮ ಮಿತ್ರ ಬಹುಶಃ ನನಗೆ ಇಲ್ಲಿ ಕಾಣ್ತಾ ಇಲ್ಲ. ನಮ್ಮ ಜುಬೇರ್ ಅಂತ ಹೇಳಿ ಬಹುಶಃ ನಮ್ಮ ಬೆಲ್ಮ ನಂಜಿದೆ ಜುಬೇರ್ ಅವರಿದ್ದಾರೆ, ಅವರು ಹೋಗಿ ಸರ್ಟಿಫಿಕೇಟ್ ತಂದು ಎಲ್ಲಿಂದ ಅವರಿಗೆ ತರಲಿಕ್ಕೆ, ನಿಮ್ಮ ಮನೆಯವರು ಎಲ್ಲಿಂದ ತರಲಿಕ್ಕೆ ಸಾಧ್ಯವಾಗುವಂಥದ್ದು. ಅದಕ್ಕೆ ಕ್ರಿಶ್ಚಿಯನ್ ಸೋದರ ಬಹಳಷ್ಟು ಜನ ಇದ್ದಾರೆ. ಬಹುಶಃ ಇದೆಲ್ಲ ಕೂಡ ಜನರನ್ನು ಬಹುಶಃ ವಿಭಾಗಿಸಿಕೊಂಡು
ಜನರ ನೆಮ್ಮದಿ ಹಾಳು ಮಾಡಲಿಕ್ಕೆ ಎತ್ತುವಂತ ಪ್ರಯತ್ನಕ್ಕೆ ಖಂಡಿತವಾಗಿ ಬಹುಶಃ B.R. ಅಂಬೇಡ್ಕರ್ ಬರೆದಂತ ಸಂವಿಧಾನ ಅವಕಾಶ ಕೊಡಲಿಲ್ಲ. B.R. ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ಬಹುಶಃ ಚಿತ್ರ ಮಾಡಲಿಕ್ಕೆ ಈ ದೇಶದ ಯಾರು ಕೂಡ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾದ ಸಂದೇಶವನ್ನು ದೇಲಕಟ್ಟೆಯಿಂದ ನಾವು ಇವತ್ತು ಕೊಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಯಾವ ರೀತಿಯ ಪರಿಸ್ಥಿತಿ ಆಗ್ತದೆ ಅಂತ ಹೇಳಿದ್ರೆ, ನಾನೊಂದು ಮಾತಾಡೋ ಸಂದರ್ಭದಲ್ಲಿ ನನ್ನ ವಿರುದ್ಧ ರಾಜ್ಯದ್ರೋಹ ಕೇಸ್. ಇವತ್ತಿನ ಕಾಲಘಟ್ಟ ಯಾವ್ದಂತ ಹೇಳಿದ್ರೆ, ಯಾರು ದೇಶ ಪ್ರೇಮಿ, ಯಾರು ರಾಜ್ಯದ್ರೋಹ ಅಂತ ಹೇಳಿದ್ರೆ, ರಾಷ್ಟ್ರದ್ರೋಹ ಅಂತ ಹೇಳಿದ್ರೆ ಅದು ಬಿಜೆಪಿಯ ಕಾರ್ಯಕರ್ತರು ಬರೆದು ಕೊಡ್ಬೇಕು, ಇವನ್ ದೇಶ ಪ್ರೇಮಿ ಅಂದ್ರೆ ರಾಷ್ಟ್ರದ್ರೋಹಿ ಕೆಲಸ ಮಾಡ್ತಾರೆ ಅಂತ ಹೇಳಿ. ಯಾರನ್ನು ಕೇಸಲ್ಲಿ ಹಾಕ್ಬೇಕು, ಯಾರನ್ನು ಕೇಸಲ್ಲಿ ತೆಗಿಬೇಕಂತ ಅವ್ರು ತೀರ್ಮಾನ ಮಾಡ್ತಾರೆ. ಯಾರನ್ನು ಜೈಲಿಗೆ ಕಳಿಸ್ಬೇಕು, ಯಾರನ್ನ ಜೈಲಿಗೆ ಹೊರ ತೆಗಿಬೇಕಂತ ಕೆಲಸ ತೀರ್ಮಾನ ಅವ್ರು ಇವತ್ತು ತೀರ್ಮಾನ ಮಾಡ್ತಾರೆ. ಎಷ್ಟು ಗಂಟೆಗೆ ರಾಷ್ಟ್ರಪತಿ ಆಡ್ಬೇಕು, ಎಷ್ಟು ಗಂಟೆ ರಾಷ್ಟ್ರಪತಿ ಹಿಂದೆ ಬಳಿಬೇಕಂತ ಆ ತೀರ್ಮಾನ ಬಂದ್ರೆ B.R. ಅಂಬೇಡ್ಕರ್ ಬರೆದಂತ ಸಂವಿಧಾನ ಮಹಾತ್ಮ ಗಾಂಧಿಯ ಭಾರತದ ಕನಸಿನ ವಿಚಾರ ಹೇಳಂತ ಹೇಳಲಿಕ್ಕೆ ನಾವು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹಳ ಸ್ಪಷ್ಟವಾದ ಸಂದೇಶ ಮತ್ತು ಏಕತೆಯನ್ನ ನಾವೆಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಇವತ್ತು ತೀರ್ಮಾನ ಮತ್ತು ಹೇಳ್ತಾ ಇದ್ದೇವೆ. ಇದು ಯಾವುದೇ ಒಂದು ಪಕ್ಷ ವಿರುದ್ಧ ಅಂತ ಹೋರಾಟ ಅಲ್ಲ, ಯಾವುದೋ ಒಂದು ವಿರುದ್ಧ ಒಂದು ವರ್ಗದ ವಿರುದ್ಧ ಹೋರಾಟ ಅಲ್ಲ. ಇದು ಭಾರತ ದೇಶದ ಸಂವಿಧಾನವನ್ನು ಉಳಿಸುವಂತಹ ಮಹಾತ್ಮ ಗಾಂಧೀಜಿಯ ನಮ್ಮ ಭಾರತ ಏನಿದೆ ಅದನ್ನು ಉಳಿಸುವಂತಹ ಹೋರಾಟ. ಅದಕ್ಕೆ ನಾವೆಲ್ಲ ಇವತ್ತು ತಯಾರಾಗಿದ್ದೇವೆ ಅಂತ ಹೇಳುವಂತ ನಾವು ಇವತ್ತು ಮಾಡಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಇವರು ಕಾನೂನನ್ನು ತರ್ತಾರೆ, ಜನಸಾಮಾನ್ಯ ಭಯಭೀತರಾಗಿದ್ದುಕೊಂಡು ಗೊಂದಲಗಳ ಪಟ್ಟು ಇವತ್ತು ಸ್ಪಷ್ಟತೆ ಇಲ್ಲದೆ ನಾವೆಲ್ಲ ಇವತ್ತು ಪ್ರತಿಭಟನೆ ಮಾಡ್ತೇವೆ. ಇವರು ಬಹುಶಃ ಪರವಾಗಿ ಇವತ್ತು ಸಮಾವೇಶ ಹಮ್ಮಿಕೊಳ್ತಾರೆ. ನಾವು ಹೇಳಿದೆವು ಮಾರೆ, ನಮ್ಗೆ ಇವತ್ತು ಕಾನೂನು ತಂದ್ರೆ ನಮ್ಗೆ ಇವತ್ತು ಬಹುಶಃ ಇದು ಸಮಸ್ಯೆ ಆಗ್ತದೆ. ಆದ್ರೆ ಬಹುಶಃ ಇವತ್ತು ನೀವು ಸರ್ಕಾರವೇ ನಿಂತು ಸರ್ಕಾರ ಪರವಾಗಿ ಅಲ್ಲೇ ಇವತ್ತು ಘೋಷಣೆ ಮಾಡಿಕೊಂಡು ನೀವೇನಾದ್ರೂ ಇವತ್ತು ಪ್ರತಿಭಟನೆ ಮಾಡುವಂತ ಉದ್ದೇಶ ಆದ್ರೂ ಏನಂತ ಬಹುಶಃ ಹೇಳ್ಬೇಕು. ಬರೇ ಜನರ ಮಧ್ಯೆ ಘರ್ಷಣೆ ಸಂಘರ್ಷಿಸಬೇಕು, ಜನರ ಮಧ್ಯೆ ವೈಮನಸ್ಸು ಉಂಟಾಗಬೇಕು, ಗೊಂದಲ ಸೃಷ್ಟಿಸಬೇಕು. ಈ ರೀತಿಯ ಸರ್ಕಾರ ಇವತ್ತು ಭಾರತದ ಬರಲಿಕ್ಕೆ ಇವತ್ತು ಸಾಧ್ಯವಿದೆ ಅಂತ ನಾವು ಇವತ್ತು ತೀರ್ಮಾನ ಕೊಡುವಂತ ವಿಚಾರ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾನು ಈಗಾಗಲೇ ಹೇಳ್ತೇನೆ, ಬಹುಶಃ ನಮ್ಮ ಪೌರತ್ವ ಕಾನೂನು ಮತ್ತು ನಮ್ಮ NRCಗೆ ಸಂಬಂಧಪಟ್ಟಾಗ ಇವತ್ತು ಪ್ರಧಾನಮಂತ್ರಿ ಹೇಳ್ತಾರೆ ನಾವು ಯಾವುದು ಕೂಡ ಇನ್ನೂ ಕೂಡ ಇವತ್ತು ಜಾತಿಗೆ ಇವತ್ತು ತರಲಿಲ್ಲ ಅಂತ ಹೇಳಿ. ಹೋಮ್ ಮಿನಿಸ್ಟರ್ ಹೇಳ್ತಾರೆ ಇದನ್ನು ಈ ದೇಶದ ಉದ್ದಗಲಕ್ಕೆ ನಾವು ಇವತ್ತು ಅನುಷ್ಠಾನ ಮಾಡ್ತಂತ ಹೇಳಿದ್ದಾರೆ. ಅದಕ್ಕಾಗಿ ನಾನು ಕೇಳ್ತಾ ಇದ್ದೇನೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯದ ಗೃಹ ಸಚಿವರು ಇವತ್ತು ತೀರ್ಮಾನ ಮಾಡಬೇಕು. ಗೃಹ ಸಚಿವರು ಮತ್ತು ಇವತ್ತು ನಮ್ಮ ಮುಖ್ಯಮಂತ್ರಿ ತೀರ್ಮಾನ ಮಾಡಿ ಈ ರಾಜ್ಯದ ಜನತೆಗೆ ಸ್ಪಷ್ಟಪಡಿಸಬೇಕು. ನೀವು ಕರ್ನಾಟಕದಲ್ಲಿ NRC ಅನುಷ್ಠಾನ ಮಾಡ್ತೀರಾ ಇಲ್ವಾ, ಅಲ್ಲಿ ಅಮಿತ್ ಶಾ ತಪ್ಪು ಹೇಳ್ತಾರ ಅಥವಾ ಮೋದಿ ಅವರು ಸುಳ್ಳು ಹೇಳ್ತಾರ ಅಂತ ಹೇಳಿ ಸ್ಪಷ್ಟತೆ ಕೊಡುವ ಕೆಲಸ ಇವತ್ತು ನಿಮ್ಮ ಜವಾಬ್ದಾರಿ ಇವತ್ತಾಗಿದೆ. ಯಾಕಂತ ಹೇಳಿ ಎಲ್ಲರೂ ಕೂಡ ನೆಮ್ಮದಿಯ ಒಂದು ಪರಿಸ್ಥಿತಿ ಇವತ್ತು ಹೋಗುವ ಜವಾಬ್ದಾರಿ ಇದೆ. ಇವತ್ತು ಬಹುಶಃ ಎಲ್ಲರೂ ಕೂಡ ಸಂಶಯದ ವಾತಾವರಣ ಇದ್ದಾರೆ, ಯಾರನ್ನು ನಂಬದಂತ ಪರಿಸ್ಥಿತಿ. ಆಶಾ ಕಾರ್ಯಕರ್ತರ ಮನೆಗೆ ಹೋದ್ರೆ ಅವರಿಗೆ ಭಾಗ ತೆರೆಯುವಂತ ಪರಿಸ್ಥಿತಿ ಇಲ್ಲ. ಅಂಗನವಾಡಿ ಕಾರ್ಯಕರ್ತರು ಅಂದ್ರೆ ಅವರ ಮೇಲೆ ಡೌಟ್ ಆಗುವಂತ ಪರಿಸ್ಥಿತಿ. ಹೋಟೆಲ್ ಸೇರಿಕ BLO ಹೋದ್ರೆ ಅವರ ಮೇಲೆ ಹೆದರಿಕೆ ಆಗುವಂತ ಪರಿಸ್ಥಿತಿ. ANM ಡಾಕ್ಟರ್ ಆರೋಗ್ಯ ಸಂಬಂಧಪಟ್ಟವರಿಗೆ ಅವರನ್ನು ಬಹುಶಃ ಯಾರ ಮೇಲೆ ಒಂದು ಸಂಶಯ ಇಲ್ಲದ ಪರಿಸ್ಥಿತಿ ಇಡೀ ದೇಶದಲ್ಲಿ ಯಾರು ತಂದಿದ್ದಿದ್ರೆ ಅದು ಬಹುಶಃ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ಅವರು ಹೇಳ್ತಾರೆ ನಿಮ್ಮ ಸರ್ಟಿಫಿಕೇಟ್ ಅನ್ನು ಪ್ರದರ್ಶಿಸಂತೆ. ನಮ್ಮ ಪ್ರಧಾನಮಂತ್ರಿ ಹತ್ರ ನೀವು ಏನ್ ಕಲ್ತಿದ್ರೆ ಅಂತ ಕೇಳಿದ್ರೆ ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ ನಾನು ಡಿಗ್ರಿಯನ್ನು ಕಲ್ತಿದ್ದೇನೆ ಅಂತ ಹೇಳಿ. ಯಾವ ಸ್ಕೂಲ್ ಯಾವ ಕಾಲೇಜ್ ಮತ್ತು ನಮ್ಮ ಸರ್ಟಿಫಿಕೇಟ್ ಎಲ್ಲಿ ಅಂತ ಹೇಳಿದ್ರೆ ಕಾಲೇಜ್ ಮತ್ತು ಸರ್ಟಿಫಿಕೇಟ್ ಇವರ ಕೈಯಲ್ಲಿ ಇಲ್ಲ, ಇನ್ನು ನಮ್ಮ ಕೈಯಲ್ಲಿ NRC ಸರ್ಟಿಫಿಕೇಟ್ ಕೇಳುವಂತ ಪರಿಸ್ಥಿತಿ ಹೇಗೆ ಬರ್ತದೆ ನಾವು ಇವತ್ತು ಆಲೋಚನೆ ಇವತ್ತು ಮಾಡ್ತೇವೆ. ಇವತ್ತು ದೇಶ ಸಮಾಜಕ್ಕೆ ಗೊತ್ತಿದೆ ಒಂದು ರೇಷನ್ ಕಾರ್ಡ್ ಸಿಕ್ಲಿಕ್ಕೆ ಎಷ್ಟು ಕಷ್ಟ ಇದೆ. ಹಿಂದೆ ನಾನು ಆಹಾರ ಸಚಿವನಾಗುವ ಮುಂಚೆ 15 ಡಾಕ್ಯುಮೆಂಟ್ ಕೇಳುವಂತ ಪರಿಸ್ಥಿತಿ ಇತ್ತು. 30% ಜನರಿಗೆ ಇವತ್ತು ರೇಷನ್ ಕಾರ್ಡ್ ಇವತ್ತು ಇರಲಿಲ್ಲ. ಬಹುಶಃ ನಾನು ಆಹಾರ ಸಚಿವನಾಗಿ ಬಂದ ನಂತರ ಅದನ್ನೆಲ್ಲ ಕಿತ್ತು ಬಿಸಾಡಿ ಯಾರೆಲ್ಲ ಕೈಗೆ ಆಧಾರ್ ಕಾರ್ಡ್ ಇದೆ ಅವರ ಕೈಗೆ ಸರ್ವರ್ ಕಾರ್ಡ್ ಕೂಡ ರೇಷನ್ ಕಾರ್ಡ್ ಕೊಡ್ಬೇಕಂತೇಳಿ ಇಡೀ ರಾಜ್ಯದಲ್ಲಿ 26 ಲಕ್ಷ ಜನರಿಗೆ ಕುಟುಂಬಗಳಿಗೆ ಒಂದು ವರ್ಷದಲ್ಲಿ ನಾವು ಮುಟ್ಟಿಸುವಂತ ಕೆಲಸ ಮಾಡಿ. ಒಂದು ರೇಷನ್ ಕಾರ್ಡ್ ಪಡಿಬೇಕಾದ್ರೆ ಇಷ್ಟು ಕಷ್ಟ ಆಗ್ಬೇಕಾದ್ರೆ ಇವರ ಪೌರತ್ವ ಜಾರಿಗೆ ತಂದ ಪರಿಸ್ಥಿತಿ ಜನಸಾಮಾನ್ಯ ಬಡವರಿಗೆ ಆಗುವಂತ ಕಷ್ಟ ಏನಂತ ಇವತ್ತು ಆಲೋಚನೆ ಮಾಡಬೇಕಂತ ಹೇಳಲಿಕ್ಕೆ ಬಯಸುವುದು. ಅದಕ್ಕಾಗಿ ಬಹುಶಃ ನಾವು ಇವತ್ತು ವಿರುದ್ಧ ಮಾಡುವ ಕೆಲಸ ಇವತ್ತು ಮಾಡ್ತೇವೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಈಗಾಗಲೇ ಬಹುಶಃ ಸೂರ್ಯದಲ್ಲಿ ಅವರಿಗೆ ನಮ್ಮ ಮಾತಾಡಲಿಕ್ಕಿದ್ದ ಕಾರಣ ಬಹಳಷ್ಟು ನಮ್ಮಿಂದ ಹೋರಾಟ ಮುಂದುವರಲಿಕ್ಕಿದೆ. ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವಂತ ಅವಕಾಶ ಆಗ್ಬೇಕು.
ಎಲ್ಲ ತನಕ ಕೇಂದ್ರ ಸರ್ಕಾರ NRCಯ ಶಬ್ದವನ್ನೇ ಮರೆತು ಬಿಡ್ತದೆ, ಅಲ್ಲಿಯ ತನಕ ನಮ್ಮ ಹೋರಾಟ ಮುಂದೆ ಹೊರೆಯುತ್ತದೆ ಎಂಬ ಒಂದು ಸ್ಪಷ್ಟವಾದ ನಿಲುವಿನ ಮುಖಾಂತರ ಹೋಗುವಂತ ವಿಚಾರ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ನಾನು ನಿಮ್ಗೆಲ್ಲ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಇವತ್ತು ಎಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಯಾರು ಕೂಡ ಇವತ್ತು ಗಡಿಬಿಡಿ ಮಾಡದೆ, ಯಾರು ಕೂಡ ಇವತ್ತು ಅದಕ್ಕೆ ಹೆದರದೆ, ಅದು ಯಾರು ಕೂಡ ಟೆನ್ಷನ್ ಒಳಪಡದೆ ಧೈರ್ಯದಿಂದ ಇರಿ. ಈಗ ಮೊನ್ನೆ ಹೇಳಿದ್ದು DC ಜಂತಿಲಾವ್, ಕೋಪದಿಂದಲ್ಲ ಧೈರ್ಯದಿಂದ ಇರುವಂತ ಕೆಲಸ ಮಾಡಿ ಇದನ್ನು ಬಹುಶಃ ಈ ಭಾರತ ದೇಶದ ಮಣ್ಣು ಇದನ್ನು ಅಧಿಕಾರಕ್ಕೆ ತರಲಿಕ್ಕೆ ಇವತ್ತು ಖಂಡಿತವಾಗಿ ಇವತ್ತು ಹೋಗುದಿಲ್ಲ ಅಂತ ಸ್ಪಷ್ಟವಾದ ತೀರ್ಮಾನ ಕೊಡುವಂತ ಅವಕಾಶ ಆಗುವಂಥದ್ದು. ದೇಶದ ಉದ್ದಕ್ಕಲಗೂ ಗೊಂದಲ ತಂದು ಆಡಳಿತ ವೈಫಲ್ಯ ದೂರ ಮಾಡಿ ಇವತ್ತು ಬಹುಶಃ ಇವರಿಗೆ ಒಂದೊಂದು ಚುನಾವಣೆ ಬರುವಾಗ ಒಂದೊಂದು ರೀತಿಯಲ್ಲಿ ತರ್ತಾರೆ. ಆರ್ಟಿಕಲ್ 370 ತಂದು ಹರಿಯಾಣ ಮತ್ತು ಬಾಂಬೆಲಿ ಏನು ಕೂಡ ಇವರಿಗೆ ಲಾಭ ಆಗಲಿಲ್ಲ. ಬಹುಶಃ ಇದನ್ನು ಇವತ್ತು ತಂದು ಜಾರ್ಖಂಡ್ ಅಲ್ಲಿ ಇವತ್ತು ಪರಿಸ್ಥಿತಿ ಇಲ್ಲ. ಇದನ್ನು ಬಹುಶಃ ಈಗ ಬಹಳಷ್ಟು ಜನ ಪಶ್ಚಿಮ ಬಂಗಾಳ ಮತ್ತು ದೆಹಲಿಯ ಚುನಾವಣೆ ಇಟ್ಕೊಂಡು ಇವತ್ತು JNU ಅಂತ ಪರಿಸ್ಥಿತಿ, ಇನ್ನಿರುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವ ಹಂಚಿಗೆ ಇವತ್ತು ತಂದಿದ್ದಾರೆ. JNU ಅತ್ಯಂತ ದೊಡ್ಡ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯ. ಬಹುಶಃ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಹೇಗಿದೆ, ಬಹುಶಃ ಅದೇ ರೀತಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಇದೆ. ಅಲ್ಲಿ ಒಬ್ಬನಿಗೆ ಬರಬೇಕಾದ್ರೆ ಒಂದು ಸೀಟ್ ಸಿಗ್ಬೇಕಾದ್ರೆ ಅಷ್ಟು ಎಕ್ಸಾಮ್ ಬರೆದು ಅಷ್ಟೊಂದು ಬುದ್ಧಿವಂತ ಮತ್ತು ಕಡಿಬಡವನಾದ್ರೂ ಕೂಡ ಅತ್ಯಂತ ಬುದ್ಧಿವಂತ ಅಲ್ಲಿ ಬಂದು ಸೇರುವವರು. ಅಲ್ಲಿ ಒಂದು ಕ್ಯಾಂಪಸ್ ಹೇಗಂತ ಹೇಳಿದ್ರೆ ಅವ್ರಿಗೆ ಯಾವ ವಿಚಾರ ಯಾವ ಗಂಟೆಯಲ್ಲಿ ಕೂಡ ಚರ್ಚೆ ಮಾಡ್ಬೋದು. ಅವ್ರು ರಾತ್ರಿ 12 ಗಂಟೆಗೆ ಕೂಡ ಕೂತ್ಕೊಂಡು ಸೆಮಿನಾರ್ ಮಾಡೋದಕ್ಕೆ ಯಾರು ಕೂಡ ಅಡತಡೆ ಇಲ್ಲ. ಫ್ರೀ ಟು ಟಾಕ್ ಅಂತ ಹೇಳಿ ಯಾವ್ದ್ರ ಬಗ್ಗೆ ಚರ್ಚೆ ಮಾಡೋದು ಅವಕಾಶ. ಅಂತ ಯೂನಿವರ್ಸಿಟಿಗೆ ವಿದ್ಯಾರ್ಥಿಗಳು ಯೂನಿವರ್ಸಿಟಿಗೆ ಹೋಗಿ ಊಟಗಳನ್ನಿಟ್ಟು ಹಲ್ಲೆ ಮಾಡುವಂತ ಪ್ರವೃತ್ತಿ ಒಂದಂತ ಸರ್ಕಾರಕ್ಕೆ ನಾವು ಕಿತ್ತೆಗೆ ತನಕ ನಾವು ಸುಮ್ಮನೆ ಇರುವಂತ ಅವಕಾಶ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಮಂಗಳೂರಿನ ಗೋಲಿಬಾರ್ಗೆ ಸಂಬಂಧಪಟ್ಟಾಗೆ ನ್ಯಾಯಾಂಗ ತನಿಖೆ ಅಂತ ಕೇಳಿದ್ರೆ ಇವರಿಗೆ ನಮ್ಮಿನ ನ್ಯಾಯಾಂಗ ತನಿಖೆ ಹೆದರಿಕೆ ಆಗುವಂತ ಪರಿಸ್ಥಿತಿ ಉಂಟಾಗಿದೆ. ಕೊಟ್ಟ ಪರಿಹಾರ ಹಿಂದೆ ತಗೊಂಡ ಅತ್ಯಂತ ಸಣ್ಣ ಮಟ್ಟದ ಕೆಲಸವನ್ನು ಸರ್ಕಾರ ಮಾಡ್ತದೆ. ಆದ ಕಾರಣ ಬಹಳಷ್ಟು ಸ್ಪಷ್ಟ ಸರ್ಕಾರ ಯಾವ ರೀತಿ ಉತ್ತರಿಸಿಕೊಂಡು ಬರ್ತಾ ಇದೆ ಅಂತ ಹೇಳಿ. ಅದಕ್ಕಾಗಿ ನಾನು ಬಹುಶಃ ಹೇಳ್ತಾ ಇದ್ದೇನೆ, ಇದು ನಮ್ಗೆ ಮಾತ್ರ ಜವಾಬ್ದಾರಿ ಇಲ್ಲ. ಪತ್ರಿಕಾ ಸಹೋದರ ಮಿತ್ರತಾವಿದ್ದೀರಿ, ನಮಗಿಂತ ಜಾಸ್ತಿ ಜವಾಬ್ದಾರಿ ಇವತ್ತು ಮಾಧ್ಯಮ ಕ್ಷೇತ್ರಕ್ಕಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸತ್ಯತೆಯನ್ನು ಇವತ್ತು ಜನತೆಗೆ ಮತ್ತು ಅಧಿಕಾರಿಗೆ ತಿಳಿಸುವಂತ ಕೆಲಸ ಆಗ್ಬೇಕು. ಬಹುಶಃ ಎಲ್ಲ ಅಧಿಕಾರಿಗೆ ನಾನು ಹೇಳಿದಿಷ್ಟೇ, ಯಾರು ಇವತ್ತು ಅಧಿಕಾರಿಗಳಿದ್ದಾರೆ ಅವರ ಕೊಯ್ಗಂಬಾಗಿ ನೀವು ಕೆಲಸ ಮಾಡಿ ಅಸಂವಿಧಾನ ಮತ್ತು ಜನರ ಮಧ್ಯೆ ಗೊಂದಲ ಸೃಷ್ಟಿಸುವ ಅವಕಾಶ ಯಾವುದೇ ಅಧಿಕಾರ ಮಾಡಬಾರದು ಅಂತ ಹೇಳಲಿಕ್ಕೆ ನಾನು ಇಟ್ಟಿರ್ತೇನೆ. ಒಂದು ಲಕ್ಷ್ಮಣ ರೇಖೆಯನ್ನು ಎದುರಾಕಿ ಆ ಲಕ್ಷ್ಮಣ ರೇಖೆ ದಾಟಲಿಕ್ಕೆ ಬಂದ್ರೆ ಅದಕ್ಕೆ ಯಾರು ಕೂಡ ಅವಕಾಶ ಮಾಡಿ ಕೊಡದಂತ ಪರಿಸ್ಥಿತಿ ಆಗ್ಬೇಕಂತ ಹೇಳಲಿಕ್ಕೆ ನಾನು ವಿಶ್ವಾಸಿಸುವಂಥದ್ದು. ಆದ ಕಾರಣ ಬಹುಶಃ ನಾನು ಹೇಳಿದ್ದೆ, ನನ್ನ ಮೇಲೆ ರಾಜ್ಯದವರು ಕೇಸ್ ಹಾಕಿದ್ದಾರೆ. ಬೇರೆಯವರು ಹೇಳಿದ್ರು ಮೇಡಮರ ಮದರ್ ಮೇಲೆ ಕೇಸ್ ಪೆಂಡಿಂಗ್ ಇದೆ, ಯಾವಾಗ ಅರೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ಹೇಳಿದೆ. ನನ್ನನ್ನು ಉಲ್ಲಾಸ ಕ್ಷೇತ್ರ ಜನಸಾಮಾನ್ಯಕ್ಕೆ ಎದ್ದು ಕಲಿಸಿದ್ದಾರೆ. ಅವರ ಧ್ವನಿಯಾಗಿ ಎಲ್ಲಿ ಮಾತಾಡಬೇಕು ಅಲ್ಲಿ ನಿರ್ಭಯವಾಗಿ ಮಾತೊಂದು ಅವಕಾಶ ಮಾಡ್ತೇನೆ. ಅದು ಜೈಲಿಗೆ ಹೋದ್ರು ಸರಿ, ಇದಕ್ಕೆ ಬರುವಂತದ್ದು ಯುಟಿ ಕಾದರಲ್ಲ. ಬಹುಶಃ ಬೇರೆ ಒಂದು ವಿಚಾರ ಹೇಳಿಕೆ ನಾನು ಬಯಸ್ತೇನೆ. ಜೈಲಿಗೆಲ್ಲ ಎದುರಿಕೊಂಡು ಹೋಗುವಂತ ವಿಚಾರ ಅಲ್ಲ. ವಿದ್ಯಾರ್ಥಿ ದೆಸೆಯಿಂದಲೇ ನಾಯಕತ್ವವನ್ನು ಬೆಳೆಸಿಕೊಂಡು ಇಂಥ ಹಲವಾರು ಆರೋಪಗಳನ್ನು, ಹಲವಾರು ವಿಚಾರಗಳನ್ನು, ಹಲವಾರು ಕೇಸುಗಳನ್ನು ನನ್ನ ಮೇಲೆ ಹಾಕಿಕೊಂಡು ಮೆಟ್ಟಿ ನಿಂತು ಇವತ್ತು ನಿಮ್ಮೆಲ್ಲರ ಹೆಸರಿನಲ್ಲಿ ಆಶೀರ್ವಾದ ನಾನು ಇವತ್ತು ಮೇಲೆ ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಯಾರಿಗಾದ್ರೂ ಕೂಡ NRC ಸಂಬಂಧಪಟ್ಟಾಗೆ ಅಥವಾ NPRಗೆ ಸಂಬಂಧಪಟ್ಟಾಗೆ ಯಾವುದೇ ಒಬ್ಬ ಅಧಿಕಾರಿ ನಿಮ್ಮ ಮನೆಗೆ ಬಂದು ಕಿರಿಕಿರಿ ಮಾಡಿದ್ರೆ ನೀವು ಧೈರ್ಯವಾಗಿ ನನ್ನ ನಂಬರ್ಗೆ ಫೋನ್ ಮಾಡಿ ಅವರನ್ನು 10% ಕೆಲಸ ನಾನು ನಿಮ್ಮ ಪ್ರತಿನಿಧಿಯಾಗಿ ನಾನು ಮಾಡ್ತೇನೆ. ನಿಮ್ಮೆಲ್ಲರ ಧೈರ್ಯ ಇಟ್ಕೊಂಡು ಬಹುಶಃ ಆತ್ಮತ್ವವನ್ನು ಮುಂದೆ ಹೋಗುವಂತ ಕೆಲಸ ನಾವಿವತ್ತು ಮಾಡುವಂತ ಹೇಳಿಕೊಳ್ಳುತ್ತಾ ಬಹುಶಃ ಮಿತ್ರ ಸುಧೀರ್ ಅವರು ಬಹಳಷ್ಟು ಮಾತಾಡಲಿಕ್ಕಿದ್ದಾರೆ. ನಮ್ಮೆಲ್ಲರ ಪರವಾಗಿ ಇವತ್ತು ಮಾತಾಡುವಂತ ಕೆಲಸ ಇವತ್ತು ಖಂಡಿತವಾಗಿ ಇವತ್ತು ಮಾತಾಡ್ತಂತ ಹೇಳಿಕೊಳ್ಳುತ್ತಾ ಮಹಾತ್ಮ ಗಾಂಧಿ ಮತ್ತು ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ ಹಾಗೂ ಬಹುಶಃ ಅಂಬೇಡ್ಕರ್ ಅವರ ಆ ಭಾರತದ ಕನಸನ್ನು ನಾವು ಜೀವಂತವಾಗಿ ಇಡಲಿಕ್ಕೆ ಎಲ್ಲ ರೀತಿಯ ಹೋರಾಟವನ್ನು ನಾವು ಮಾಡಬೇಕು. ಇದಕ್ಕೆ ಬಹುಶಃ ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ನಮಗೆ ಸಂಪೂರ್ಣವಾದ ಸಹಕಾರ ಎಲ್ಲ ಇವತ್ತು ಹಂತದಲ್ಲಿ ಕೊಟ್ಟ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ದೇರ್ಲಕಟ್ಟೆಯ ನಾಗರಿಕರಿಗೂ ಈ ಒಂದು ಸಂರಕ್ಷಣಾ ಸಮಿತಿಯ ಸಂಚಾಲಕ ಮತ್ತು ಎಲ್ಲ ನಮ್ಮ ಸದಸ್ಯರಿಗೂ ಇವತ್ತು ಕೆಲಸ ನಿರ್ವಹಿಸಿದಂತ ಎಲ್ಲ ನಮ್ಮ ಆ ಒಂದು ವಾಲಂಟಿಯರ್ ನನ್ನ ಮಿತ್ರರಿಗೆ ಕೂಡ ಬಹುಶಃ ವಿಶೇಷವಾದ ಅಭಿನಂದನೆಯ ಶುಭಾಶಯ ಸಲ್ಲಿಸಿ, ನೀವು ಬರೀ ದೇರ್ಲಕಟ್ಟೆಯ ಸ್ವಾಭಿಮಾನ ಹೆಚ್ಚಿಸಿದಲ್ಲ, ನೀವು ಉಲ್ಲಾಸ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾಭಿಮಾನವಿತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ನಾವು ಜಾಸ್ತಿ ಮಾಡಿದ್ರಿ. ಅದಕ್ಕೆ ನಿಮಗೆ ದೊಡ್ಡದನ್ನ ಸಲಾಂ ಅಂತ ಹೇಳಿಕೊಳ್ಳುತ್ತಾ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್, ಪೌರತ್ವ ನೋಂದಣಿ
ಕಾರ್ಯಕ್ರಮಗಳ ಆಧಾರದಲ್ಲಿ ಇಲ್ಲಿ ಸೇರಿರುವ, ಇಲ್ಲಿ ಸೇರದೆ ಹೊರಗುಳಿದಿರುವ ಯಾರೊಬ್ಬರನ್ನೂ ಸಹಿತ ಮೋದಿ, ಅಮಿತ್ ಶಾ, ಬಿಜೆಪಿ ಮತ್ತು ಅವರ ಸಂಘಟನೆಗಳಿಗೆ ಹೊರಹಾಕಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಸಂಗತಿಯನ್ನ ಮೊದಲು ನಮ್ಮ ಎದೆಗೆ ತೆಗೆದುಕೊಳ್ಳಬೇಕು. ಸಾಧ್ಯವಿಲ್ಲ ಅಂತ ಆದಮೇಲೆ ಈ ಜನಜಾಗೃತಿ ಸಮಾವೇಶಗಳು, ಹೋರಾಟಗಳು ಯಾಕೆ ದೇಶಾದ್ಯಂತ ನಡೀತಾ ಇವೆ ಅನ್ನುವುದನ್ನು ಮಾತ್ರ ನಾವು ಚರ್ಚೆಯನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಇವತ್ತು ಈ ವಿಶ್ವದ ಶ್ರೇಷ್ಠ ಸಂತರಲ್ಲಿ ಒಬ್ಬರಾದ ಸ್ವಾಮಿ ವಿವೇಕಾನಂದರ ಜನ್ಮದಿನ. ಅದು ರಾಷ್ಟ್ರೀಯ ಯುವ ದಿನವೂ ಹೌದು. ಆ ಸ್ವಾಮಿ ವಿವೇಕಾನಂದ ಎನ್ನುವ ಸಂತರು ನಮಗೆ ಯಾಕೆ ಮುಖ್ಯ ಆಗ್ತಾರೆ ಅಂತಂದ್ರೆ, ಆಗ ದೇಶದಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಂತಹ ಬ್ರಿಟಿಷರನ್ನ ಎದುರಿಸಬೇಕಂತಾದ್ರೆ, ಈ ಭಾರತ ಸಶಕ್ತವಾಗಬೇಕಂತಾದ್ರೆ ಸ್ವಾಮಿ ವಿವೇಕಾನಂದರು ಕರೆ ಕೊಡ್ತಾರೆ, ವೇದಾಂತದ ಮೆದುಳು, ಮುಸಲ್ಮಾನನ ದೇಹ ಇವೆರಡು ಸಮ್ಮಿಲನಗೊಂಡರೆ ಈ ಭಾರತ ಸಶಕ್ತವಾಗುತ್ತದೆ ಅಂತೇಳಿ ಕರೆಯನ್ನು ಕೊಡ್ತಾರೆ. ಅಂತಹ ಪರಮ ಪೂಜನೀಯ ಮಹಾತ್ಮನ ಜನ್ಮದಿನದಂದು ಇವತ್ತು ಸಮಾವೇಶ ನಡೀತಾ ಇದೆ. ಅದೇ ಸ್ವಾಮಿ ವಿವೇಕಾನಂದರು ಇನ್ನೊಂದು ಮಾತನ್ನ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ, ಹಸಿದವರ ಎದುರು, ಸಂಕಷ್ಟದಲ್ಲಿರುವವರ ಎದುರು ನಿಮ್ಮ ಒಳ ಧರ್ಮ ಬೋಧನೆಗಳು ನಮಗೆ ಬೇಕಾಗಿಲ್ಲ. ಹಸಿದವರ ಹೊಟ್ಟೆಗೆ ಅನ್ನ ಕೊಡಿ, ಮನೆ ಇಲ್ಲದವರಿಗೆ ಮನೆ ಕೊಡಿ, ಆಶ್ರಯಗಳಿಲ್ಲದಿದ್ದವರಿಗೆ ಆಶ್ರಯ ಕೊಡಿ ಅನ್ನುವ ಮಾತನ್ನ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದೇ ರೀತಿ ಸ್ವಾಮಿ ವಿವೇಕಾನಂದರು ಇನ್ನೊಂದು ಮಾತನ್ನ ಹೇಳ್ತಾರೆ. ಒಂದು ಸನ್ಯಾಸಿ ಗೀತೆಯನ್ನು ಬರೆದು ಆಗಿನ ದೇಶದ ಜನರನ್ನ ಹೇಳ್ತಾರೆ, ಏಳು ಮೇಲೆ ಏಳು ಸಾಧುವೆ ಹಾಡು ಚಾಗಿಯ ಹಾಡನು, ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು, ಮಲಗಿಹ ಈ ನಮ್ಮ ತಾಯ್ನಾಡನು. ಇವತ್ತು ಆ ವಿವೇಕಾನಂದರ ಜನ್ಮದ ಪುಣ್ಯ ದಿನದಂದು ನಾನು ಹೇಳ್ತಿದ್ದೇನೆ, ಇವತ್ತು ಮತ್ತೆ ಈ ದೇಶಾದ್ಯಂತ ನಾಡು ಮಲಗಿರುವ ಜನರನ್ನ ಇಂತಹ ಜನಾಂದೋಲನದ ಮುಖೇನ, ಐಕ್ಯಗಾನದ ಮುಖೇನ ಎಚ್ಚರಿಸುವ ಕಾರ್ಯವನ್ನ ಎಲ್ಲ ಸಂಘಟನೆಗಳು ಮಾಡ್ತಾ ಇವೆ. ಖಂಡಿತವಾಗಿ ಸ್ವಾಮಿ ವಿವೇಕಾನಂದರು ಇದಕ್ಕೆ ಇವತ್ತು ಖುಷಿ ಪಡ್ತಾ ಇದ್ದಾರೆ. ಸ್ನೇಹಿತರೆ, ಧರ್ಮ, ಜಾತಿ ಇವು ಯಾವುದು ಬೇಡ ಅಂತ ಹೇಳಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಸಂದರ್ಭದಲ್ಲಿ ನಿಮಗೆ ಒಂದು ಘಟನೆಯನ್ನು ನೆನಪು ಮಾಡ್ತೇನೆ. ನಿನ್ನೆ ವರದಿ ಬಹಿರಂಗಗೊಂಡಿದೆ, ದಿ ಹಿಂದೂ ಪತ್ರಿಕೆಯಲ್ಲಿ ವರದಿ ಪ್ರಕಟವಾಗಿದೆ. ಈ ದೇಶ 46 ವರ್ಷಗಳ ಸಾರ್ವಕಾಲಿಕ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದೆ ಎನ್ನುವ ಅಧಿಕೃತ ದಾಖಲೆಗಳು ನಿನ್ನೆ ಬಿಡುಗಡೆ ಆಗಿವೆ. ಗುಜರಾತಿಂದ ಬಂದಂತಹ ಈ ಒಡೆದಾಳುವ ಬ್ರಿಟಿಷ್ ಸಂತತಿಯ ಅಣ್ಣ ತಮ್ಮಂದಿರಿಬ್ಬರು ಕೇಂದ್ರದ ಆಯಕಟ್ಟಿನ ಜಾಗಕ್ಕೆ ಬಂದು ಕುಳಿತ ನಂತರ ಇವರು ಮಾಡಿದ ಮೊದಲ ಗನಂದಾರಿ ಕೆಲಸ ಏನು ಅಂದ್ರೆ, ರಾತ್ರೋರಾತ್ರಿ 500 ರೂಪಾಯಿ 1000 ರೂಪಾಯಿ ನೋಟ್ ನೈ ಚಲೇಗಾ ಅಂತ ಬಿಟ್ರು. ಆಗ ಆ ಪಕ್ಷದ ಗುಂಪಿನ ಎಲ್ಲ ಅಂಧಾಭಿಮಾನಿಗಳು, ಶ್ರದ್ಧಾಳುಗಳು, ಮುಗ್ಧ ಜನರು ಅವರು ನಂಬಿಕೊಂಡು ಇವತ್ತಿಂದ ದೇಶದಲ್ಲಿ ಕಪ್ಪು ಹಣ ಪೂರ ಖಾತೆಗೆ ಬಂದು ಬೀಳ್ತದೆ. ಇವತ್ತು ಈ ದೇಶದಲ್ಲಿ ಆರ್ಥಿಕ ಸುಧಾರಣೆ ಆಗ್ತದೆ. ನೋಟಿನೊಳಗೆ ಚಿಪ್ಪು ಉಂಟು, ಮೂರ್ಖ ಶಿಖಾಮಣಿಗಳಿಗೆ ಅರ್ಥ ಆಗಲಿಲ್ಲ. ಅದೇ ಕಳಪೆ ಕಾಗದದಲ್ಲಿ ಮತ್ತೆ 2000 ರೂಪಾಯಿ ನೋಟು ಪ್ರಿಂಟ್ ಮಾಡಿದ್ರು, 500 ರೂಪಾಯಿ ನೋಟು ಅದೇ ರೀತಿ ಬಂತು, 1000 ರೂಪಾಯಿ ನೋಟು ಬದಲು 2000 ರೂಪಾಯಿ ನೋಟು ಬಂತು. ಅವನು ಯಾರೋ ಒಬ್ಬ ಚಿಂತಕ ಅಂತ ಕರೆಸಿಕೊಂಡುವ ಸಮಾಜದ ಹಂತಕನೊಬ್ಬ ಹೇಳ್ತಾನೆ, ಇನ್ನು ಲಂಚ ನಡೆಯುವುದಿಲ್ಲ, ಯಾಕೆಂದ್ರೆ 500 1000 ರೂಪಾಯಿ ನೋಟು ಇಲ್ಲ, 100 ರೂಪಾಯಿ ನೋಟಲ್ಲಿ ಲಂಚ ಕೊಡಬೇಕಾದ್ರೆ ಎಷ್ಟು ದುಡ್ಡು ಆಗ್ತದೆ, ಲಂಚ ನಡೆಯೋದಿಲ್ಲ ಅಂತ. ಲಂಚದಲ್ಲೇ ಬದುಕಿರುವ ಈ ಆಡಳಿತಗಾರರು 2000 ರೂಪಾಯಿ ನೋಟ್ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಈಗ 1 ಲಕ್ಷ ರೂಪಾಯಿ ಲಂಚಕ್ಕೆ ಇಷ್ಟೇ ರೂಪಾಯಿ ನೋಟ್ ಸರ್.
ಸಮಸ್ಯೆ. ಶಾಸಕರು ಮಾತನಾಡ್ತಾ ಹೇಳಿದ್ರು, GST ಜಾರಿಗೆ ತಂದವರು. GST ಜಾರಿಗೆ ತಂದ ಮೇಲೆ ಇಲ್ಲಿ ನನ್ನ ಮಾತುಗಳನ್ನು ಕೇಳುತ್ತಿರುವ ಯಾವುದೇ ಚಾರ್ಟರ್ಡ್ ಅಕೌಂಟೆಂಟ್ಸ್, ಯಾವುದೇ ಟ್ಯಾಕ್ಸ್ ಪ್ರಾಕ್ಟಿಷನರ್ಸ್, ಯಾವುದೇ ಜಾತಿ ಧರ್ಮದವರು ನಿಮ್ಮ ಎದೆಯನ್ನು ಮುಟ್ಟಿಕೊಂಡು ಹೇಳಿ, ನಿಮಗೆ ಟ್ಯಾಕ್ಸ್ ರಿಟರ್ನ್ಸ್ ಅನ್ನ ಫೈಲ್ ಮಾಡಲಿಕ್ಕೆ ಈ ಕ್ಷಣದವರೆಗೆ ಸರಿಯಾದ ಸಾಫ್ಟ್ವೇರ್ ಅನ್ನ ಒದಗಿಸದೇ ಇರುವ ಸರ್ಕಾರ ಇದ್ರೆ ಅದು ಈ ದೇಶದಲ್ಲಿ ಇರ್ತಕ್ಕಂಥ ಬಿಜೆಪಿಯ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ. ನೀವು ಹೋಗಿ ಟ್ಯಾಕ್ಸ್ ಪ್ರಾಕ್ಟಿಷನರ್ ಹತ್ರ ಕೇಳಿ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಹತ್ರ ಕೇಳಿ. ಅದು ಮಾತ್ರ ಅಲ್ಲ, ಈ ದೇಶದಲ್ಲಿ ಲಕ್ಷಾಂತರ ಜನ ರೈತರು ನಮ್ಮ ಬೆಳೆಗಳಿಗೆ ಯೋಗ್ಯ ಬೆಳೆಗಳನ್ನು ಕೊಡಿ ಅಂತ ಹೇಳಿ ತಾವು ಬೆಳೆದ ಫಸಲನ್ನು ಹೆದ್ದಾರಿಗಳ ಮೇಲೆ ಸುರಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ರೈತ ಕಾರ್ಮಿಕರು ಅಗತ್ಯ ಕೂಲಿಗಾಗಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು. ಮನೆಯಿಲ್ಲದವರು ನಮಗೆ ಮನೆಯನ್ನ ಕೊಡಿ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಉತ್ತರ ಪ್ರದೇಶ ಸರ್ಕಾರದ ಮುಖ್ಯಮಂತ್ರಿಯ ಸ್ವಂತ ಊರು ಗೋರಖ್ಪುರದ ಒಂದು ಆಸ್ಪತ್ರೆಯಲ್ಲಿ 2 ದಿನಗಳ ಅವಧಿಗಳಲ್ಲಿ ತುರ್ತು ಚಿಕಿತ್ಸೆಗಳ ಲಭ್ಯವಿಲ್ಲದೆ 196 ಶಿಶುಗಳ ಮರಣವಾಗಿದ್ದರ ಬಗ್ಗೆ ಈ ದೇಶದಲ್ಲಿ ಚರ್ಚೆ ಆಗ್ತಾ ಇತ್ತು. ತಮಿಳುನಾಡಿನ ರೈತರು ಅರೆಬೆತ್ತಲಾಗಿ, ಅದರಲ್ಲೂ ವಿಶೇಷವಾಗಿ ಬಹುಸಂಖ್ಯಾತ ಹಿಂದೂ ಸಮುದಾಯದ ತಮಿಳಿಗರು ದೆಹಲಿಯಲ್ಲಿ ಹೋಗಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರೆ ಅವರ ಅರ್ಜಿಯನ್ನು ಸ್ವೀಕಾರ ಮಾಡಲಿಕ್ಕೆ ಈ ದೇಶದ ಅಸೂಕ್ಷ್ಮರಾಗಿರ್ತಕ್ಕಂಥ ಕ್ರೌರ್ಯ ತುಂಬಿದ ಸರ್ಕಾರದ ಒಬ್ಬ ಪ್ರತಿನಿಧಿ ಅವರ ಅರ್ಜಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬರಲಿಲ್ಲ. ಲಕ್ಷಾಂತರ ಜನ ರೈತರು 1 ವರ್ಷಗಳ ಹಿಂದೆ ಪೂನಾದಿಂದ ಮುಂಬೈಯವರೆಗೆ ಬರಿಗಾಲಿನಲ್ಲಿ ಪಾದಯಾತ್ರೆಯನ್ನ ಮಾಡಿದ ಉದಾಹರಣೆಗಳನ್ನು ನೋಡಿದ್ದೇವೆ. ಅಂಗನವಾಡಿಯ ತಾಯಂದಿರು ನಮಗೆ ಸೇವಾ ಭದ್ರತೆಯನ್ನು ಕೊಡಿ ಅಂತ ಪ್ರತಿಭಟನೆಯನ್ನ ಮಾಡಿದ್ದನ್ನು ನೋಡಿದ್ದೇವೆ. ವೇದಿಕೆ ಮೇಲೆ ಭಾರತ ಮಾತೆ ಎಂದು ಕರೆಯುವ ಇವರು ಈ ಭಾರತ ಮಾತೆಯ ಮಕ್ಕಳಿಗೆ ತನ್ನ ಅಂಗನವಾಡಿಯಲ್ಲಿ ತನ್ನ ಆರೈಕೆಗಳನ್ನ ಶಿಕ್ಷಣವನ್ನ ಕೊಡುವ ಆ ತಾಯಂದಿರು ಬೆಂಗಳೂರಿಗೆ ಅರ್ಜಿಯನ್ನು ಕೊಡಲಿಕ್ಕೆ ಚಳುವಳಿಯನ್ನು ಮಾಡಲಿಕ್ಕೆ ಹೋದ್ರೆ ತುಮಕೂರಿನಲ್ಲಿ ನಡು ರಸ್ತೆಯಲ್ಲಿ ಮೊನ್ನೆ 1 ತಿಂಗಳ ಹಿಂದೆ ಅವರನ್ನು ಮಲಗಿಸಿದ ಉದಾಹರಣೆಯನ್ನು ನೋಡಿದ್ದೇವೆ. ಆಶಾ ಕಾರ್ಯಕರ್ತರು, ಬಿಸಿ ಅಡುಗೆಯ ಕಾರ್ಯಕರ್ತರು ರಸ್ತೆ ಮೇಲೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. SC ಸಂತ್ರಸ್ತರು ಪ್ರತಿಭಟನೆಗಳನ್ನು ಮಾಡೋದನ್ನು ನೋಡಿದ್ದೇವೆ. ಮೀನುಗಾರರು ಪ್ರತಿಭಟನೆಗಳನ್ನು ಮಾಡೋದನ್ನು ನೋಡಿದ್ದೇವೆ. ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಯಾಕೆ ನಮಗೆ ದಂಡದ ಪ್ರಮಾಣವನ್ನು ಇಷ್ಟು ಮೊತ್ತದಲ್ಲಿ ಜಾಸ್ತಿ ಮಾಡಿದ್ದೀರಿ ಅನ್ನುವ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಮಾಡೋದನ್ನು ನೋಡಿದ್ದೇವೆ. ನಮ್ಮ ಇನ್ಸೂರೆನ್ಸ್ ಪ್ರೀಮಿಯಂ ಅನ್ನ ವಾರ್ಷಿಕ ತೆರಿಗೆಯನ್ನು ದುಪ್ಪಟ್ಟು ಯಾಕೆ ಮಾಡಿದ್ದೀರಿ, ನಮ್ಮ ಬದುಕು ಸಂಕಷ್ಟವಾಗ್ತದೆ ಅಂತೇಳಿ ಜಾತಿ ಧರ್ಮಗಳ ಭೇದವನ್ನು ಮರೆತು ನನ್ನ ಆಟೋ ಚಾಲಕ, ಟ್ಯಾಕ್ಸಿ ಚಾಲಕ ಸ್ನೇಹಿತರು ನೋವನ್ನು ಪಡ್ತಿರುವ ಹೊತ್ತಿನಲ್ಲಿ ಈ ದೇಶದಲ್ಲಿ ನೀರುಳ್ಳಿ ತಿನ್ನೋ ಜನ 96% ಜನ ಇದ್ದಾರೆ. ಕೊತ್ತಂಬರಿ, ಟೊಮೆಟೊ ಸಾರಿಗೂ ನೀರುಳ್ಳಿ ಬೇಕು, ಬಿರಿಯಾನಿಗೂ ಬೇಕು, ಚಿಕನ್ ಕಬಾಬಿಗೂ ಬೇಕು, ಮಸಾಲೆ ದೋಸೆಯ ಆಲೂಗಡ್ಡೆ ಮಸಾಲೆಗೂ ನೀರುಳ್ಳಿ ಬೇಕು. 96% ಜನ ನೀರುಳ್ಳಿ ತಿಂತಾರೆ. ಆ ನೀರುಳ್ಳಿಗೆ ಬೆಲೆ 100ರ ಗಡಿ ದಾಟಿ ಹೋದ ಕೂಡಲೇ ಈ ದೇಶದ ಅರ್ಥ ಸಚಿವರು ಹೇಳ್ತಾರೆ, ನಾನು ನೀರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ. ನಿರ್ಮಲಕ್ಕ, ಅಕ್ಕ ನಿರ್ಮಲಕ್ಕ, ಈ ದೇಶದಲ್ಲಿ ನೀರುಳ್ಳಿ ಬೆಳ್ಳುಳ್ಳಿ ತಿನ್ನುವವರು 96% ಜನ ಇದ್ದಾರೆ. ನೀವು ನೀರುಳ್ಳಿ ಬೆಳ್ಳುಳ್ಳಿ ನೇರವಾಗಿ ತಿನ್ನದೇ ಇರಬಹುದು, ಆದ್ರೆ ಗಂಟ್ಲು ಕೆರೆತ ಆದ್ರೆ, ಕಫ ಜಾಸ್ತಿ ಆದ್ರೆ, ಶೀತ ಆದ್ರೆ, ಕಾಫ್ ಸಿರಪ್ ತಗೊಳಕ್ ಹೋದ್ರೆ ಅದರಲ್ಲೂ ಸಹಿತ ನೀರುಳ್ಳಿ ಬೆಳ್ಳುಳ್ಳಿ ಎಕ್ಸ್ಟ್ರಾಕ್ಟ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಲ್ಲ. ಇವರು ಅರ್ಥ ಮಾಡ್ಕೊಂಡಿಲ್ಲ. ಅವರ ಪತಿ ಆರ್ಥಿಕ ತಜ್ಞರಂತೆ ಪರಕಾಲ ಪ್ರಭಾಕರ್ ಅವರು ಹೇಳಿಕೆಯನ್ನು ಕೊಡ್ತಾರೆ, ಈ ದೇಶದಲ್ಲಿ ಫೈನಾನ್ಸ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಸತ್ತು ಹೋಗಿದೆ, ಆರ್ಥಿಕ ಆಡಳಿತ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಮೋದಿ ಅವರೇ, ನಿರ್ಮಲಕ್ಕನ ಕೈಲಿ ಪರಕಾಲ ಸೀತಾರಾಮನ್ ಅವರಿಗೆ, ಪರಕಾಲ ಪ್ರಭಾಕರನ್ ಅವರಿಗೆ ಡೈವರ್ಸ್ ನೋಟಿಸ್ ಏನಾದ್ರು ಕಳಿಸಿಬಿಟ್ರ? ಕಳಿಸಿಲ್ಲ ತಾನೆ. ಪರಕಾಲ ಪ್ರಭಾಕರ್ ಈ ದೇಶದ ಆರ್ಥಿಕ ಸಚಿವರ ಪತಿ ಹೇಳ್ತಾ ಇದ್ದಾರೆ,
ಈ ದೇಶದಲ್ಲಿ ಅರ್ಥನೀತಿ ಸರಿಯಾಗಿಲ್ಲ. ಸ್ನೇಹಿತರೆ, ಉತ್ತರ ಪ್ರದೇಶದ ಬಿಜೆಪಿಯ ಶಾಸಕರೊಬ್ಬ ಅತ್ಯಾಚಾರವನ್ನು ಮಾಡಿ ಸಾಕ್ಷ್ಯವನ್ನು ನುಡಿಲಿಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆಕೆಯ ವಕೀಲರನ್ನ ಕೊಲ್ಲುವ ಪ್ರಯತ್ನವನ್ನು ಮಾಡಿ ಆಕೆಯ ಚಿಕ್ಕಪ್ಪ ಮತ್ತು ತಂದೆಯನ್ನ ಲಾಕಪ್ ಡೆತ್ ಮುಖೇನ ಕೊಲೆಯನ್ನ ಮಾಡಿದ್ದರ ಬಗ್ಗೆ ಈ ದೇಶದ ಜನ ಆತಂಕಿತರಾಗಿದ್ರು, ಪ್ರತಿಭಟನೆಯ ಸೊಲ್ಲುಗಳನ್ನು ಎತ್ತುತ್ತಾ ಇದ್ದರು. ಉತ್ತರ ಪ್ರದೇಶದ ಉನ್ನಾವ್ ಎನ್ನುವ ಒಂದು ಪ್ರದೇಶದಲ್ಲಿ 74 ಅತ್ಯಾಚಾರದ ಪ್ರಕರಣಗಳನ್ನ ಕೇವಲ 2 ಪೊಲೀಸ್ ಠಾಣೆಗಳಲ್ಲಿ 1 ವರ್ಷದ ಅವಧಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರ ಅವಧಿಯಲ್ಲಿ, ಅಯೋಗ್ಯ ಆದಿತ್ಯನಾಥ್ ಅವರ ಅವಧಿಯಲ್ಲಿ ಅದು ಜಾರಿಗೆ ಆಗಿ ಗಲಾಟೆ ನಡೆದದ್ದನ್ನು ಗಮನಿಸಿದ್ದೇವೆ. ಇದರ ಬಗ್ಗೆ ಜನ ಆಕ್ರೋಶಿತರಾಗಿದ್ರು. ಮಾನ್ಯ ನಳಿನ್ ಕುಮಾರ್ ಪೊಂಪೆಲ್ ಅವರೇ, ಮಾನ್ಯ ಸಹೋದರಿ ಶೋಭಾ ಕರಂದ್ಲಾಜೆ ಅವರೇ, ಮಾನ್ಯ IPS ಹರ್ಷ ಅವರೇ, ಮಾನ್ಯ ಈಶ್ವರಪ್ಪನವರೇ, ಮಾನ್ಯ ಮೋದಿ ಅವರೇ, ಮಾನ್ಯ ಅಮಿತ್ ಶಾ, ಈ ದೇಶದ ಯಾವುದಾದರೂ ಒಂದು ಭಾಗದಲ್ಲಿ ಪೌರತ್ವ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಜಾರಿಗೆ ತನ್ನಿ ಅಂತ ಯಾರಾದರೂ ಒಂದು ಗುಂಪು ನಿಮಗೆ ಅರ್ಜಿಯನ್ನ ಕೊಟ್ಟಿದ್ದ, ಒಂದು ಜನ ಪ್ರತಿಭಟನೆಯನ್ನ ಮಾಡಿದ್ರ, ಒಬ್ಬರು ಮೆರವಣಿಗೆ ಹರತಾಳ ರಸ್ತೆ ತಡೆಗಳನ್ನ ಮಾಡಿದ್ರ? ಯಾರು ಮಾಡಿರಲಿಲ್ಲ. ಹಾಗಾದರೆ ಏಕಾಏಕಿ ಕಾಯ್ದೆಯನ್ನ ತಿದ್ದುಪಡಿ ಯಾಕೆ ತಂದ್ರೆ? ನಾನು ಮೊದಲು ಹೇಳಿದ್ನಲ್ಲ, ಈ ದೇಶದ ಅರ್ಥನೀತಿ ಜನರ ನಡುವೆ ಚರ್ಚೆ ಆಗಬಾರದು. ಅವರದೇ ಪಕ್ಷಕ್ಕೆ ಪ್ರಾಮಾಣಿಕವಾಗಿ, ಮುಗ್ಧತೆಯ ಕಾರಣಕ್ಕಾಗಿ, ಧರ್ಮಾಂಧತೆಯ ಕಾರಣಕ್ಕಾಗಿ ಆ ಪಕ್ಷದ ಹಿಂಬಾಲಕರಾಗಿ ದುಡಿಯುತ್ತಿರುವ ಶ್ರಮಿಕ ವರ್ಗ, ಆಟೋ ಚಾಲಕರು, ಟ್ಯಾಕ್ಸಿ ವಾಲಗಳು, ಅವರಿಗೆ ಆಗುವ ಸಂಕಟವನ್ನ ಮರೆಸಬೇಕಂತಾದ್ರೆ ಈಗ ತರಬೇಕಾದ ಕಾಯ್ದೆ ಯಾವುದು ಅಂತಂದ್ರೆ ಇದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನುವ ಮುಖೇನ ಜಾರಿಗೆ ತಂದು ಇದು ಆ ಪಕ್ಷದ ಹಿಂದೂ ಮತ ಬಾಂಧವರಲ್ಲಿ ಇದು ಮುಸಲ್ಮಾನರ ವಿರುದ್ಧದ ಕಾಯ್ದೆ ಎಂದು ಬಿಂಬಿಸುವ ಮುಖೇನ ಆ ಜನಸಮುದಾಯದ ಆತ್ಮಗಳನ್ನು ತೃಪ್ತಿ ಮಾಡುವ ಕೆಲಸವನ್ನ ಮಾಡುವ ಉದ್ದೇಶದಿಂದ ಈ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಹೊರತು ಬೇರೆ ಯಾವುದೇ ಕಾರಣಕ್ಕಾಗಿ ಅಲ್ಲ. ಆದರೆ ಕಾಯ್ದೆಯನ್ನು ಜಾರಿಗೆ ತಂದಾಗಿದೆ, ಜನಜಾಗೃತಿ ಅಭಿಯಾನ ಅಂತ ಕರಪತ್ರ ಹಿಡ್ಕೊಂಡು ತಿರುಗ್ತೀರ. ನೀರುಳ್ಳಿ ರೇಟ್ ಜಾಸ್ತಿ ಆಗಿದ್ದು ಗೊತ್ತಿಲ್ಲ, ಕಾಳು ಬೇಳೆಗಳ ರೇಟ್ ಜಾಸ್ತಿ ಆಗಿದ್ದು ಮರೆತು ಹೋಗ್ಬಿಡ್ತು, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಮರೆತು ಹೋಗ್ಬಿಡ್ತು, ಟ್ಯಾಕ್ಸ್ ಕಟ್ಟೋದನ್ನು ಮರೆತು ಹೋಗ್ಬಿಡ್ತು, ಇನ್ಶೂರೆನ್ಸ್ ಪ್ರೀಮಿಯಂ ದುಪ್ಪಟ್ಟು ಕಟ್ಟೋದು ಮರೆತು ಹೋಗ್ಬಿಡ್ತು, ಈ ದೇಶದಲ್ಲಿ ಆರೋಗ್ಯ ಸೇವೆಗಳ ಕನಿಷ್ಠ ಮಟ್ಟಕ್ಕೆ ಇಳಿದು ಹೋದದ್ದು ಮರೆತೋಗ್ಬಿಡ್ತು. ಆ ಎಲ್ಲರೂ ಇವತ್ತು ಜನಜಾಗೃತಿ ಅಭಿಯಾನ ಅಂತ ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದಾರೆ. ಆ ಅಭಿಯಾನಕ್ಕೆ ಹೊರಟಿರುವ ಕಾರ್ಯಕರ್ತರಲ್ಲಿ ಹೇಳ್ತೇನೆ, ನೆನಪಿಟ್ಕೊಳ್ಳಿ, ಈ ಪೌರತ್ವ ಕಾಯ್ದೆಯನ್ನ, ನಾಗರಿಕತೆಯ ಸಿಂಧುತ್ವವನ್ನು ಮಾಡಬೇಕಾದದ್ದು ಬರೀ ಮುಸಲ್ಮಾನರು ಮಾತ್ರ ಅಲ್ಲ, ನೀವು ಓಟು ಕೊಟ್ಟಿರುವ ಎಲ್ಲ ಮತ ಬಾಂಧವರು ಸಹಿತ ಪೌರತ್ವ ಸಿಂಧುತ್ವವನ್ನು ಮಾಡಬೇಕು. ಇನ್ಕ್ಲೂಡಿಂಗ್ ನಳಿನ್ ಕುಮಾರ್ ಪಂಪ್ವೆಲ್, ಇನ್ಕ್ಲೂಡಿಂಗ್ IPS ಹರ್ಷ, ಇನ್ಕ್ಲೂಡಿಂಗ್ ಜಿಲ್ಲಾಧಿಕಾರಿ, ಇನ್ಕ್ಲೂಡಿಂಗ್ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್, ಇನ್ಕ್ಲೂಡಿಂಗ್ ಕಾರ್ಪೊರೇಟರ್, ಇನ್ಕ್ಲೂಡಿಂಗ್ ಆಟೋವಾಲಾ, ಇನ್ಕ್ಲೂಡಿಂಗ್ ರೈತ, ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಜೈನ್, ಬೌದ್ಧ, ಬ್ರಾಹ್ಮಣ, ಬಂಟ, ಬಿಲ್ಲವ, ಮೊಗವೀರ, ಕುಲಾಲ, ದಲಿತ ಬಂಧುಗಳು, ಆದಿವಾಸಿಗಳು, ತಾಯಂದಿರು, ಇವರೆಲ್ಲರೂ ಸಹಿತ ಕ್ಯೂ ನಿಲ್ಲಬೇಕು. ಈ ದೇಶದಲ್ಲಿ ಹುಟ್ಟಿದ್ದೇವೆ, ಬೆಳೆದಿದ್ದೇವೆ, ಆಟ ಆಡಿದ್ದೇವೆ, ಕಬಡ್ಡಿ ಆಡಿದ್ದೇವೆ, ಲಗೋರಿ ಆಡಿದ್ದೇವೆ, ಚಿನ್ನುದಾಂಡು ಆಡಿದ್ದೇವೆ, ಶಾಲೆಗಳಲ್ಲಿ ಓದಿದ್ದೇವೆ, ಯೂನಿವರ್ಸಿಟಿಯಲ್ಲಿ ಕಲಿತಿದ್ದೇವೆ, ಇದೇ ಅಂಗನವಾಡಿ ತಾಯಂದ್ರ ಕೈಯಲ್ಲಿ ತುತ್ತು ತಿಂದು ಬೆಳೆದಿದ್ದೇವೆ. ನಾವು ಎಲ್ಲೋ ಮೂರ್ಖ ಶಿಖಾಮಣಿಗಳ ನಾವು ಪೌರತ್ವವನ್ನು ನಿಮ್ಮ ಎದುರಿಗೆ ಸಿಂಧುತ್ವವನ್ನು ಮಾಡಬೇಕು ಅಂತಾದರೆ ಇದು ಈ ದೇಶದ ಜನರಿಗೆ ಮಾಡ್ತಕ್ಕಂಥ ಅಪಮಾನ, ಈ ದೇಶದ ಎಲ್ಲ ಜನಸಮುದಾಯಕ್ಕೆ ಮಾಡ್ತಕ್ಕಂಥ ಅಪಮಾನ ಅನ್ನೋದನ್ನು ಸಾರಿ 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 ಈ ಸಮಾವೇಶಗಳು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಖಾದರ್ ಅವರು ಮಾತಾಡ್ತಾ ಹೇಳಿದ್ರು ಸಮಸ್ಯೆ ಏನು ಅಂತ. ಇಲ್ಲಿಯ ಸಂಸದರಿದಾರಲ್ಲ, ಅವರು ಮೊದಲು ಬರೀ ನಳಿನ್ ಕುಮಾರ್ ನಳಿನ್ ಕುಮಾರ್ ಕಾಂಟ್ರಾಕ್ಟರ್, ಚುನಾವಣೆಗೆ ನಿಲ್ಲಕ್ಕೆ ಬಂದಾಗ ಇವರು ನಳಿನ್ ಕುಮಾರ್ ಕಟೀಲ್, ಇವರು SSLC ಫೇಲಿನ ಮಾರ್ಕ್ಸ್ ಕಾರ್ಡ್ ನಲ್ಲಿ ಇವರ ಹೆಸರು ಬರೀ ನಳಿನ್ ಕುಮಾರ್, ಬರೀ ನಳಿನ್ ಕುಮಾರ್.
ಚುನಾವಣೆಗೆ ನಿಲ್ಲಕ್ಕೆ ಬಂದಾಗ ನಳಿನ್ ಕುಮಾರ್ ಕಟೀಲ್ ಆಗಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರೇ, ನಿಮ್ಮ ಹತ್ರ ಇರುವ ಆಧಾರ್ ಕಾರ್ಡ್ನಲ್ಲಿ, ರೇಷನ್ ಕಾರ್ಡ್ನಲ್ಲಿ, ನಿಮ್ಮ ಹತ್ರ ಇರಬಹುದಾದ ವೋಟರ್ ಐಡಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅಂತ ಇದ್ದೀರಿ. ನಿಮ್ಮ SLC ಫೇಲ್ ಆದ ಮಾರ್ಕ್ಸ್ ಕಾರ್ಡ್ನಲ್ಲಿ ಕೇವಲ ನಳಿನ್ ಕುಮಾರ್ ಅಂತ ಇದೆ. ನಳಿನ್ ಕುಮಾರ್ ಅಂತ ಇದೆ. ಒಂದು ವೇಳೆ ಪೌರತ್ವ ಸಿಂಧುತ್ವದ ಸಂದರ್ಭದಲ್ಲಿ 2 ರೆಕಾರ್ಡ್ಗಳು ಮಿಸ್ ಮ್ಯಾಚ್ ಆದ್ರೆ ನಳಿನ್ ಕುಮಾರ್ಗೂ ಪೌರತ್ವ ಇಲ್ಲ. ಇದು ಸಮಸ್ಯೆ ಇರುವುದು, ಇದು ತಾಂತ್ರಿಕ ತೊಂದರೆಗಳಿರುವುದು. ಇದನ್ನು ಸರಿಪಡಿಸಬೇಕಾಗಿದೆ. ಮಾತ್ರ ಅಲ್ಲ, ಈ ದೇಶದಲ್ಲಿ ಇವತ್ತು ಮೊನ್ನೆ ಘಟನೆಗಳನ್ನು ಗಮನಿಸ್ತಾ ಇದೆ. ಇಲ್ಲಿಯ ACP ಮಾನ್ಯ ಕೋದಂಡರಾಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ಸಹಕಾರ ಮಾಡಿರುವ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ಸ್ ಮತ್ತು ಇತರ ಎಲ್ಲ ಪೊಲೀಸ್ ಬಂಧುಗಳಿಗೆ ಹೃತ್ಪೂರ್ವಕವಾದ ಸೆಲ್ಯೂಟ್ ಅನ್ನು ಹೊಡಿತೇನೆ. ಸಾವಿರ ಸಂಖ್ಯೆಯಲ್ಲಿ ಇವತ್ತು ಜನ ಬಂದು ಇಲ್ಲಿ ಸೇರಿದ್ದಾರೆ. ತಾಯಂದಿರು ಹಿಂದೆ ಕೂತು ನೋಡ್ತಾ ಇದ್ದಾರೆ, ಸಹೋದರರು ಹಿಂದೆ ನಿಂತು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಯಾವ್ದಾದ್ರು ಗಲಾಟೆ ಆಗ್ತಾ ಇದೆಯಾ? ಯಾರಾದ್ರೂ ಕಲ್ಲು ತೂರ್ತಾ ಇದ್ದಾರಾ? ಭಾರತದ ಜೆಂಡಾ ಹಿಡಿದು ಬೀಸ್ತಾ ಇದ್ದೇವೆ. ಹಿಂದೂಸ್ತಾನ್ ಹಮಾರ, ಹಿಂದೂಸ್ತಾನ್ ಹಮಾರ ಅಂತೇಳಿ ಜೆಂಡಾ ಬೀಸ್ತಾ ಇದ್ದೇವೆ. ಮತ್ತೆ ಮೊನ್ನೆ ಮಂಗಳೂರಿನಲ್ಲಿ 144 ಸೆಕ್ಷನ್ ಇತ್ತು ಅಂತ ಹೇಳಿ ನೌಶೇರ್ ಮತ್ತು ಜಲೀಲ್ ಇಬ್ಬರನ್ನ ಬಲಿ ತೆಗೆದುಕೊಂಡ್ರಲ್ಲ. ಸ್ನೇಹಿತರೆ, ಜಲೀಲ್ ಮತ್ತು ನೌಶೇರ್ ಅವರನ್ನ ಮೊನ್ನೆ ಗುಂಡಿಕ್ಕಿ ಕೊಂದ್ರಲ್ಲ. ಆ ಗುಂಡಿಕ್ಕಿರುವ ಬೆರಳೆಣಿಕೆಯ ಪುಂಡ ಪೊಲೀಸರಿಗೆ ಮಾತ್ರ ನನ್ನ ಈ ಮಾತುಗಳು ಅನ್ವಯವಾಗುತ್ತೆ. ಬೆರಳೆಣಿಕೆಯ ಪುಂಡ ಪೊಲೀಸರಿಗೆ ಮಾತ್ರ ನನ್ನ ಮಾತುಗಳು ಅನ್ವಯ ಆಗುತ್ತೆ. IPS ಹರ್ಷ ಅವರೇ, ಸರ್ಕಾರ ಕೊಟ್ಟಿದ್ದ ಪೊಗಸಟ್ಟೆ ಬಂದೂಕಲ್ಲಿ ಗುಂಡನ್ನು ಚಲಾವಣೆ ಮಾಡಿ ಆ 2 ಜೀವಗಳನ್ನು ಕೊಂದು ನೀನು ಯಾವುದೋ ಸೀಮೆಯ ಶೂರನ ತರ ಪೋಸ್ ಕೊಡ್ತಿದೆಯಲ್ಲ, ಗಡಿಗೆ ಹೋಗಿ ಕಾದಿದ್ದೀರೇನ್ರಿ? ಭಾರತದ ಗಡಿಗೆ ಹೋಗಿ ಹೋರಾಟವನ್ನು ಮಾಡಿದ್ದೀರೇನ್ರಿ? ಕೈಯಲ್ಲಿ ಅಸ್ತ್ರಗಳಿಲ್ಲದ, ಶಸ್ತ್ರಗಳಿಲ್ಲದ, ನಿರಾಯುಧಗಳಾಗಿದ್ದ, ಆತಂಕಿತವಾಗಿರ್ತಕ್ಕಂಥ ಬಂಧುಗಳು ಮೆರವಣಿಗೆಯನ್ನು ಬಂದ್ರೆ ಗುಂಡನ್ನ ಹಾಕಿದ್ರಲ್ಲ. ಗುಂಡನ್ನ ಹಾಕಿ ತಮ್ಮ ಅಹಂಕಾರವನ್ನು ತೋರಿಸೋದಲ್ಲದೆ ನಾವು ಗುಂಡು ಹಾಕಿದ್ದು ಸರಿ, ನಮ್ಮ ಬಂದರು ಠಾಣೆಗೆ ನುಗ್ತಾ ಇದ್ರು, ಶಸ್ತ್ರಗಳನ್ನು ಕೊಂಡೊಯ್ಯಲಿಕ್ಕೆ ತಯಾರಾಗಿದ್ರು ಅಂತ ಹೇಳ್ತಾರೆ. ಹರ್ಷ ಅವರೇ, ನಿಮ್ಮ ನಾಲಿಗೆ ಹಿಂಗೆ ಬಯಕಾದಲ್ಲಿ ತಿರುಗಬಹುದು. ನಿಮ್ಮ ಪೊಲೀಸ್ ಠಾಣೆಯ CCTV ವ್ಯತ್ಯಾಸ ಮಾಡೋದಿಲ್ಲ. ನಾನು ಯಾವುದೇ ಪಕ್ಷ ರಾಜಕೀಯ ಸಿದ್ಧಾಂತದ ಬಲವಿರಬಹುದು. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಒಂದು ಅಭಿನಂದನೆಯನ್ನು ಹೇಳ್ತೇನೆ. ಆ ಫುಟೇಜ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಅವರು ಬಿಡುಗಡೆ ಮಾಡಿರುವ ಫುಟೇಜ್ ಅನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಈ ಫುಟೇಜ್ ಸರಿಯಾಗಿದೆ, ಇಲ್ಲಿ ಪೊಲೀಸರು ಅಹಂಕಾರದ ಕೆಲಸವನ್ನು ಮಾಡಿದ್ದಾರೆ, ತಪ್ಪು ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ. ಈ ಸರ್ಕಾರಕ್ಕೆ ಮಾನ, ಮರ್ಯಾದೆ, ಯೋಗ್ಯತೆ, ರಕ್ತದಲ್ಲಿ ಸ್ವಾಭಿಮಾನ ಅನ್ನೋದು ಏನಾದರೂ ಇದ್ರೆ ಆ ಹರ್ಷ ಎನ್ನುವ ನರಬಲಿಯನ್ನು ಪಡೆದ ಅಧಿಕಾರಿಯನ್ನ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಹಾಕಿ ಇಲ್ಲಿ ಸ್ವತಂತ್ರವಾದ ತನಿಖೆಯನ್ನ ಮಾಡಬೇಕಾಗುತ್ತೆ. ಇಲ್ಲಿಯ ಜನರಿಗೆ ಹೇಳಿದ್ರಂತೆ, ಎಂಕ್ಲಿನ ಪೊಲೀಸ್ ರಡ್ ಸೈಬರ್ ನಕ್ಲಿನ ನೆನಪಿಡಿ, ಇಬ್ಬರು ಮುಸಲ್ಮಾನರನ್ನ ಇವರು ಈಗ ಅಧಿಕಾರಕ್ಕೆ ಬಂದಾಗ ಕೊಂದದ್ದು ಮಾತ್ರವಲ್ಲ, ಈ ಬಿಜೆಪಿ ಸರ್ಕಾರ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದಾಗ ಹಾವೇರಿಯಲ್ಲಿ ಹಿಂದೂ ಸಮುದಾಯದ 2 ರೈತರನ್ನ ಇದೇ ತರಹ ಗುಂಡು ಹಾಕಿ ಕೊಂದಿರ್ತಕ್ಕಂಥ ನರಭಕ್ಷಕ ಸರ್ಕಾರವಿದೆ. ಅದು ಕರ್ನಾಟಕದ ಬಿಜೆಪಿಯ ಸರ್ಕಾರ. ಅಂದ್ರೆ ಇವರು ಕೊಲ್ಲೋದು ಮುಸಲ್ಮಾನರನ್ನ ಮಾತ್ರ ಅಲ್ಲ, ಕೊಲ್ಲೋದು ಇವರು ಹಿಂದೂಗಳನ್ನು ಕೊಲ್ತಾರೆ. ನೆನಪಿಡಿ, ಮೊನ್ನೆ ಆ ಹಿರಿಯರು ಆ ಪದ್ಯವನ್ನು ಉಲ್ಲೇಖ ಮಾಡಿದ್ರು, ಅದನ್ನು ಸ್ವಲ್ಪ ನಾನು ವಿಸ್ತರಿಸ್ತೀನಿ. ಸುಮ್ಮನೆ ಕುಳಿತಿದ್ದೇನೆ. ಅವರು ನಂತರ ಕ್ರಿಶ್ಚಿಯನ್ನರನ್ನು ಹುಡುಕಿಕೊಂಡು ಬಂದರು.
ಕಾರ್ಯಕರ್ತರಿಗೆ ಎಲ್ಲರೂ ಸಹಕಾರವನ್ನು ಕೊಡಬೇಕು. ಯಾಕೆ ಅಂದ್ರೆ ಜನಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲ ವಿತರಂಗೇ ಗಾಹೆ ತವ ಜಯ ಗಾತ ಜನ ಗಣ ಮಂಗಳ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. ಎದೆ ಸೀಳಿದರೆ ನಾಲ್ಕಕ್ಷರ ಇರದವರು, ಪಂಚರ್ ಹಾಕುವವರು ಬಂದು ಸಿಎ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರಂತ. ಮಿಸ್ಟರ್ ಕೋಟು ಸೂಟಿನ ತೇಜಸ್ವಿ ಅಮಾವಾಸ್ಯೆಯವರೇ, ಸರ್ಟಿಫಿಕೇಟ್ ಇದೆ, ಡಿಗ್ರಿ ಆಗಿದೆ ಅಂತ ಭಾರಿ ಸಂಭ್ರಮ ಪಡಬೇಡ ಕಣಯ್ಯ. ನಮ್ಮ ಪ್ರಧಾನಮಂತ್ರಿಗಳ MA ಸರ್ಟಿಫಿಕೇಟ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅವರ ಎದೆ ಸೀಳಿದ್ರು ಅಕ್ಷರ ಇದೆಯಾ ಅನ್ನೋದ್ರ ಬಗ್ಗೆ ಜನರಿಗೆ ಡೌಟ್ ಇದೆ. ನಮಗೆಲ್ಲ ಡೌಟ್ ಇರೋದು ಅವರದ್ದೇ ಪಕ್ಷದ ರಾಜ್ಯಸಭಾ ಸದಸ್ಯರಾದ ಸುಬ್ರಹ್ಮಣ್ಯಂ ಸ್ವಾಮಿಗೆ ಡೌಟ್ ಇದೆ, ನಮಗೆ ಡೌಟ್ ಇಲ್ಲ. ಸ್ಮೃತಿ ಅಕ್ಕನಿಗೆ ಸರ್ಟಿಫಿಕೇಟ್ ಬಗ್ಗೆ ಡೌಟ್ ಇದೆ. ಈತ ತನಗೆ ಮಾತ್ರ ಎದೆ ಸೀಳಿದ್ರೆ ಅಕ್ಷರವಿದೆ ಎಂದು ಮಾತನಾಡಿಕೊಂಡ ಕಾರಣಕ್ಕೆ ಈ ಅಕ್ಷರ ಕಲಿಯದ ಈ ರಾಷ್ಟ್ರದ ನಾಯಕರುಗಳು ಮುಂದಿನ ಸಾರಿ ನಿನಗೆ ಟಿಕೆಟೇ ಕೊಡದೆ ಹೋಗ್ಬಿಡ್ಬೋದು ಕಣಯ್ಯ. ಆದ್ರೆ ಒಂದಂತೂ ಈ ಸಂದರ್ಭದಲ್ಲಿ ಹೇಳ್ತೇನೆ, ಸತ್ಯ ಕಣಯ್ಯ. ನನ್ನ ಅಜ್ಜಿಗೆ ಅವರು ಹಳ್ಳಿಯಲ್ಲಿದ್ರು, ಅವರೇ ಅದೇ ಸೀಳಿದ್ರೆ ಅಕ್ಷರವಿರಲಿಲ್ಲ. ಆದ್ರೆ ಆ ಫಲವತ್ತಾದ ಭೂಮಿಯನ್ನ ಬಿತ್ತಿದರು, ಉತ್ತಿದರು, ಬೆಳೆಯನ್ನ ಬೆಳೆದ್ರು, ನಾಡಿಗೆ ಅನ್ನವನ್ನ ನೀಡಿದ್ರು ಕಣಯ್ಯ. ನೀನು ನನ್ನ ಹಳ್ಳಿಯ ಅಜ್ಜಿಗೆ ಅಪಮಾನವನ್ನ ಮಾಡ್ತೀರ. ಮಾತ್ರ ಅಲ್ಲ, ಆಳ ಸಮುದ್ರದಕ್ಕೆ ಮೀನುಗಾರಿಕೆಗೆ ಹೋಗಿ ಬರುವ ಹಿಂದೂ, ಮುಸ್ಲಿಂ, ಕಾರ್ವಿ, ಬ್ಯಾರಿ, ಹನಫಿ ಈ ಸಮುದಾಯದ ಎಲ್ಲ ಜನರ ಸಹಿತ ಎದೆ ಸೀಳಿದ್ರೆ ಅಕ್ಷರ ಇರಲಿಲ್ಲ ಕಣಯ್ಯ. ಆದ್ರೆ ಅವರು ಅಂಜಲನ್ನು ಹಿಡಿದು ತಂದ್ರು, ಪಾಂಪೇಟ್ ಅನ್ನ ಹಿಡಿದು ತಂದ್ರು, ಬಂಗ್ಲಾ ಹಿಡಿದು ತಂದ್ರು, ಸಿಲ್ವರ್ ಫಿಶ್ ಹಿಡಿದು ತಂದ್ರು. ನೀವು ನಗರದ ಹೋಟೆಲ್ಗಳಲ್ಲಿ ಮಸಾಲೆ ಹಾಕಿ ತಿಂದ್ರಿ, ಮಸಾಲೆ ಹಾಕಿ ಕದ್ದು ತಿಂದ್ರಿ. ಅವರ ಎದೆಯಲ್ಲೂ ಸಹಿತ ಅಕ್ಷರ ಇರಲಿಲ್ಲ. ಆಟೋ ಚಾಲಕ ಸ್ನೇಹಿತರು, ಟ್ಯಾಕ್ಸಿ ವಾಲಗಳು ಅಕ್ಷರ ಇರದಿದ್ರು ಸಹಿತ ಭಾರತ್ ಮಾತಾ ಕಿ ಜೈ, ವಿಶ್ವಗುರು ಭಾರತ ಅಂತ ಸ್ಟಿಕ್ಕರ್ ಅಂಟಿಸ್ಕೊಂಡು ಭಗವಧ್ವಜ ಕಟ್ಕೊಂಡು ರಸ್ತೆ ಮೇಲೆ ತಿರುಗ್ತಾ ಈ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಮೋದಿ ಮಾಡಿದ ಬುಕಾಳಿ ಭಾಷಣವನ್ನ ನಂಬಿ ಮತ ಹಾಕಿದ್ರಲ್ಲ, ಅವರ ಎದೆ ಸೀಳಿದರೂ ನಾಲ್ಕಕ್ಷರವಿಲ್ಲ ಎಂದು ಅವಮಾನವನ್ನು ಮಾಡಿಸ್ತೀರಾ ತೇಜಸ್ವಿ ಸೂರ್ಯ ಅವರೇ, ಅವಮಾನವನ್ನು ಮಾಡ್ತೀರಾ. ಸ್ನೇಹಿತರೆ, ಪಂಚರ್ ಹಾಕ್ತೀವಿ. ಎಲ್ಲೆಲ್ಲಿ ನೀವು ಈ ದೇಶದ ರಥಚಕ್ರಗಳಿಗೆ ನೀವು ಕಣ್ಣಾಕೊರಿತೀರಿ, ತೂತು ಮಾಡ್ತೀರಿ, ಗಾಳಿ ತೆಗಿತೀರಿ, ಆಗೆಲ್ಲ ಈ ದೇಶದ ರಥಚಕ್ರವನ್ನ ಮತ್ತೆ ನಾವು ಪಂಚರ್ ಹಾಕ್ತೀವಿ. ನಮ್ಮ ಎದೆಯಲ್ಲಿ ಅಕ್ಷರ ಇಲ್ಲದಿದ್ರೆ ಬೇಸರ ಇಲ್ಲ. ಸ್ನೇಹಿತರೆ, ಈ ದೇಶದಲ್ಲಿ ಹಲವಾರು ಪದ್ಧತಿಗಳಿವೆ. ಹಿಂದೂಗಳಲ್ಲಿ ಸುನೀತಾ ಎನ್ನುವ ತವರು ಮನೆಯಲ್ಲಿದ್ದ ಹುಡುಗಿ ರಮೇಶನನ್ನ ಮದುವೆಯಾಗಿ ಗಂಡನ ಮನೆಗೆ ಬರುವಾಗ ಸುನೀತಾ ಎನ್ನುವ ಹೆಸರು ರಮೇಶನಿಗೆ ಬೇಡ. ಆಗ ರಮೇಶ ಸುನೀತನ ಹೆಸರನ್ನ ರಮ್ಯಾ ಅಂತ ಬದಲಾಯಿಸಿಬಿಡ್ತಾನೆ. ಆಕೆ ಗಂಡನ ಮನೆಗೆ ಬಂದ ಮೇಲೆ ಆಕೆ ಆಧಾರ್ ಕಾರ್ಡ್ ರಮ್ಯಾ ಅಂತ ಆಗುತ್ತೆ, ಆಕೆ ವೋಟರ್ ID ರಮ್ಯಾ ಅಂತ ಆಗುತ್ತೆ. ಆದರೆ ಅವಳ SSLC ಮಾರ್ಕ್ಸ್ ಕಾರ್ಡ್ಗಳು, ಅವಳ ಪೂರ್ವ ದಾಖಲೆಗಳು ಸುನೀತಾ ಅಂತ ಇರುತ್ತೆ. ಈ ದೇಶದಲ್ಲಿ ಅಸಂಖ್ಯಾತ ಹಿಂದೂಗಳ ನಡುವೆ ಈ ಪದ್ಧತಿ ಜಾರಿಗೆ ಇದೆ. ಈ ರೆಕಾರ್ಡ್ಗಳ ಮಿಸ್ ಮ್ಯಾಚ್ ಆದ್ರೆ ನಳಿನ್ ಕುಮಾರ್ ಪಂಪುವೆಲ್ ಅವರೇ, ನಿಮ್ಮ ತಾತನ ಮನೆಯಲ್ಲಿ ಹೋಗಿ ಜಾಗ ಕೊಡ್ತೀರಾ? ಮಾತ್ರ ಅಲ್ಲ, ಉಡುಪಿಯಲ್ಲಿ ರಿಸೆಪ್ಷನಿಸ್ಟ್ ಆದಾಗ ನಿಮ್ಮ ಪುತ್ತೂರಿನವರು ಬರೀ ಶೋಭಾ ಮಾತ್ರ ಆಗಿದ್ರು. ಚುನಾವಣೆ ನಿಂತ ಮೇಲೆ ಕರಂದಾಜೆ ಆಗಿದ್ರು.
ನಿಮ್ಮ SLC ಮಾರ್ಕ್ಸ್ ಕಾರ್ಡು, MSW ರೋಷನ್ ಸರ್ಟಿಫಿಕೇಟು ಏನಾದ್ರೂ ಮಿಸ್ ಮ್ಯಾಚ್ ಆದ್ರೆ ಶೋಭಕ್ಕ ಶಿಕಾರಿಪುರಕ್ಕೆ ಹೋಗ್ತೀರೋ ಬೆಂಗಳೂರಿಗೆ ಹೋಗ್ತೀರೋ? ಇದನ್ನ ಜನರ ನಡುವೆ ಚರ್ಚೆ ಮಾಡಬೇಕಾಗಿದೆ. ಈ ದೇಶದ ಒಳಗೆ ಚರ್ಚೆಯ ಕ್ರಮ ಬದಲಾವಣೆ ಆಗಿದೆ. ಮೊನ್ನೆ ಮಾಧ್ಯಮಗಳಲ್ಲಿ ನೋಡಬೇಕು, ನಾವು ಮಾಧ್ಯಮಗಳಲ್ಲಿ ಬಂತು, ಕಳೆದ ವರ್ಷದ ಬಜೆಟ್ ಬಂದಾಗ ಈ ಸಾರಿ ರೇಷ್ಮೆ ಸೀರೆಯಲ್ಲಿ ಬಜೆಟ್ ಪ್ರತಿಯನ್ನು ತೆಗೆದುಕೊಂಡು ಹೋದ್ರು. ನಮ್ಮ ನಿರ್ಮಲಾ ಸೀತಾರಾಮನ್ ಸೂಟ್ ಕೇಸ್ ಮಾಡಲಿಲ್ಲ, ಅಪ್ಪಟ ಭಾರತೀಯ ಸಂಸ್ಕೃತಿ. ಸರಿ ಕಣ್ರಯ್ಯ, ಈ ರೀತಿ ಹೇಳಿದ ನಿಮ್ಮೆಲ್ಲ ಕೇಳ್ತೀನಿ, ನಿರ್ಮಲಾ ಸೀತಾರಾಮನ್ ಫಾರಿನ್ ಟ್ರಿಪ್ ಹೋಗತ್ತಿಗೆ ಏನಾದ್ರೂ ಸೀರೆಗಳನ್ನ ಬಟ್ಟೆಗಳನ್ನ ಅದೇ ರೀತಿ ಬೆಡ್ಶೀಟ್ ಸುತ್ತ ಹೆಗಲ ಮೇಲೆ ತಗೊಂಡು ಹೋಗ್ತಾರೋ, ಸೂಟ್ ಕೇಸ್ ಎಲ್ಲ ತಗೊಂಡು ಹೋಗ್ತಾರ ಅನ್ನೋದನ್ನ ಚಿಂತನೆ ಮಾಡಬೇಕು ಕಣ್ರಯ್ಯ, ಚಿಂತನೆ ಮಾಡಬೇಕು. ಕನ್ನಡಕ್ಕೆ ಒಂದು ನಾಡಗೀತೆ, ಅದನ್ನು ಬರೆದವರು ಮಹಾಕವಿ ಕುವೆಂಪು. ಅದು ಈ ನಾಡಿನ ನಾಡಗೀತೆ. ಈ ದೇಶಕ್ಕೆ ಸ್ವತಂತ್ರ ಬರುವ 2 ದಶಕಗಳ ಮುಂಚೆ ಬರೆದಿರ್ತಕ್ಕಂಥ ಗೀತೆ. ಕುವೆಂಪುರವರಿಗೆ ಗೊತ್ತಿರಲಿಲ್ಲ ಈ ದೇಶ ಸ್ವತಂತ್ರದ ನಂತರ ಭಾಷಾವಾರು ಪ್ರಾಂತಗಳಾಗಿ ವಿಂಗಡಣೆ ಆಗುತ್ತೆ ಅಂತ. ಆದ್ರೆ ಕುವೆಂಪುರವರು ಬರೀತಾರೆ, ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಮುಂದುವರೆದು ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ, ಇದು ಕಂಡ್ರಯ್ಯ ಭಾರತ. ಇದೇ ಹೈವೇಗಳಲ್ಲಿ ಮುಂದೆ ಹೋಗಿ ನಾವು ಗೋಕರ್ಣದ ಹತ್ರ ಹೋದ್ರೆ ಕನ್ನಡದ ಖ್ಯಾತ ಕವಿ, ಸಿನಿಕವಿ ಜಯಂತ್ ಕಾಯ್ಕಿಣಿಯವರ ಮನೆ ಬರುತ್ತೆ. ಅವರ ತಂದೆ ಪ್ರಖರ ಚಿಂತಕ, ಬರಹಗಾರ, ಶಾಲಾ ಮೇಷ್ಟ್ರು ಗೌರೀಶ್ ಕಾಯ್ಕಿಣಿ ಅವರು ಒಂದು ಸಾಲನ್ನ ಬರೀತಾರೆ. ಭಾರತ ಅಂತಂದ್ರೆ ಒಂದು ಹೆಗ್ಗಂಬದ ಮೇಲೆ ನಿಂತ ಸರ್ಕಸ್ ಕಂಪನಿಯ ಡೇರೆಯಲ್ಲ, ಭಾರತ ಅಂದ್ರೆ 1000 ಕಂಬಗಳ ಚಪ್ಪರ. ಆ 1000 ಕಂಬಗಳ ಚಪ್ಪರ ಅಂದ್ರೆ ತುಳುವನಿದ್ದಾನೆ, ಮಲಯಾಳಿ ಇದ್ದಾನೆ, ಬ್ಯಾರಿ ಇದ್ದಾನೆ, ಕೊಂಕಣಿ ಇದ್ದಾನೆ, ತಮಿಳಿಗ ಇದ್ದಾನೆ, ಒರಿಯಾ ಇದ್ದಾನೆ, ಪಂಜಾಬಿ ಇದ್ದಾರೆ. ಇದು ಭಾರತ ಕಣ್ರಯ್ಯ. ಹಿಂದೂ ಇದ್ದಾರೆ, ಮುಸಲ್ಮಾನ್ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಜೈನರಿದ್ದಾರೆ. ಇದು ಭಾರತ ಕಣ್ರಯ್ಯ. ಇಂತಹ ಭಾರತಕ್ಕೆ ಅಪಮಾನ ಮಾಡತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತಂದು ಮೊನ್ನೆ ಯಡಿಯೂರಪ್ಪನವರು ಹೇಳಿಕೆ, ಒಬ್ಬನೇ ಒಬ್ಬ ಮುಸಲ್ಮಾನನಿಗೆ ತೊಂದರೆ ಆದ್ರೆ ಯಡಿಯೂರಪ್ಪ ಬಿಡೋದಿಲ್ಲ ಅಂತ. ನೀವು ಹೇಳ್ತೀರಂತ ನಾವೇನಾದ್ರು ನಂಬ್ಕೊಂಡಿದ್ರೆ, ಬಿಜೆಪಿ ಪಕ್ಷ ಬಿಟ್ಟದ ಕೂಡಲೇ ಟಿಪ್ಪು ಸುಲ್ತಾನ್ ಮಹಾನ್ ವೀರ, ಟಿಪ್ಪು ಸುಲ್ತಾನ್ ಕಡಗ ಹಿಡ್ಕೊಳ್ಳೋದು, ಟಿಪ್ಪು ಸುಲ್ತಾನ್ ಕಿರೀಟ ಹಾಕೊಳ್ಳೋದು. ವಾಪಸ್ ಬಿಜೆಪಿಗೆ ಬಂದ್ಮೇಲೆ ಯಡಿಯೂರಪ್ಪನ ಶೋಭಕರಂದ ಡೈಲಾಗೇ ಚೇಂಜ್. ಟಿಪ್ಪು ದೇಶದ್ದು. ನನ್ನ ಊರು ಶೃಂಗೇರಿಯಿಂದ ನಾನು ಬಂದಿದ್ದೇನೆ. ಶೃಂಗೇರಿಯ ದೇವಸ್ಥಾನಕ್ಕೆ ಬಂದು ನೀವು ನೋಡಬೇಕು, ದಸರೆಯ ಸಂದರ್ಭದಲ್ಲಿ ತಾಯಿ ಶಾರದೆಗೆ ಟಿಪ್ಪುವಿನ ನೆನಪಿನಲ್ಲಿ ಸುಲ್ತಾನ್ ಆರತಿ ಅಂತ ಮಾಡ್ತಾರೆ. ಯಡಿಯೂರಪ್ಪ ಸುಲ್ತಾನ್ ಆರತಿ ಅಂತ ಮಾಡ್ತಾರೆ. ನನ್ನ ಕಿರೀಟ ಶಾಶ್ವತವಾದದ್ದಲ್ಲ, ಬ್ರಿಟಿಷರಿಂದ ನನಗೆ ಆತಂಕವಿದೆ ಅಂದ ಬಯಸಿದ, ಅಂದ ಗ್ರಹಿಸಿದ ವೀರ ಯೋಧ ಟಿಪ್ಪು ಸುಲ್ತಾನ್ ಶೃಂಗೇರಿಯ ಶ್ರೀಮಠದ ಗುರುಗಳಿಗೆ ರತ್ನ ಖಚಿತವಾದಂತಹ ಬೆಲೆ ಬಾಳುವ, ಬೆಲೆ ಕಟ್ಟಲಾರದ ಕಿರೀಟವನ್ನು ಕೊಟ್ಟು ಆ ಗುರುಗಳಿಗೆ ಸೆಲ್ಯೂಟ್ ಅನ್ನು ಹೊಡೆದಿರ್ತಕ್ಕಂಥ ಸಾಮರಸ್ಯದ ಭೂಮಿ ಕಂಡ್ರಯ್ಯ ಭಾರತ. ಅಂದ್ರೆ ಸಾಮರಸ್ಯದ ಭೂಮಿ ಭಾರತ. ಅಲ್ಲಿ ನಂಜನಗೂಡಲ್ಲಿ ಹೋದ್ರೆ ಬೆಲೆ ಕಟ್ಟಲಾದ ಪಚ್ಚೆಯನ್ನ ಅಲ್ಲಿಯ ಈ ಶಿವನಿಗೆ ಅರ್ಪಣೆ ಮಾಡಿದ್ದಲ್ಲದೆ ಆ ಶಿವನನ್ನ ಕುರಿತು ಸೆಲ್ಯೂಟ್ ಮಾಡಿದ ಟಿಪ್ಪು ಸುಲ್ತಾನ್ ಹಕೀಂ ನಂಜುಂಡೇಶ್ವರ ಎಂದು ಕರೆದಿರುವ ವಿಶ್ವಾಸದ ಪರಂಪರೆ ನಮ್ದು ಕಣ್ರಯ್ಯ. ಅದನ್ನು ಒಡೆದು ಹಾಕ್ತೀರಾ ನೀವು? ಅದನ್ನು ಒಡೆದು ಹಾಕ್ತೀರಾ? ಸ್ನೇಹಿತರೆ, ಯಾರು ಆತಂಕಗೊಳ್ಳುವ, ಭಯಗೊಳ್ಳುವ ಅವಕಾಶ ಇಲ್ಲ. ಆದರೆ ನಿತ್ಯ ನಿರಂತರದ ಜಾಗೃತಿಗಳು ನಮ್ಮ ನಡುವೆ ಆಗಬೇಕು. ನಾನು ಮೊನ್ನೆ ಸಭೆಗಳನ್ನು ಮಾಡಿದಾಗ ನೋಡಿದೆ, ಪ್ರತಿಭಟನೆ ಸಭೆಯಲ್ಲಿ ನಿಮ್ಮ ಶಾಸಕರು ಖಾದರ್ ಅವರು ಮಾತಾಡಿದ ಕಾರಣಕ್ಕಾಗಿ ಗಲಭೆ ಆಗಿಬಿಡ್ತು ಅಂತ ಹೇಳಿಕೆ ಕೊಟ್ಟ ರೇಣುಕಾಚಾರ್ಯ ಹೇಳಿದ್ದಾರೆ, UT ಖಾದರ್ ಅವರಿಗೆ ವಿಧಾನಸಭೆಗೆ ಬರೋಕ್ಕೂ ಬಿಡೋದಿಲ್ಲ ಅಂತೆ. ಏನು ನಿಮ್ಮ ಅಜ್ಜನ ಮನೆ ಆಸ್ತಿ ಅಂತ ತಿಳ್ಕೊಂಡಿದ್ದೀವಿ?
ಸತಿ ಅಲ್ಲಿಯ ಜನ ಮತ ಕೊಟ್ಟು ವಿಧಾನಸೌಧಕ್ಕೆ ಕಳಿಸಿದ್ರು. ಮರುಸರಿನೇ ಕಂಡಲ್ಲಿ ಮುತ್ತು ಕೊಟ್ಟು ಸಿಕ್ಕಾಕೊಂಡು ಬಿದ್ದು ಅವ್ರ ಊರಿನ ಜನ ಹಚ ಹಚ ಅಂತ ಓಡಿಸಿರುವ ಮನುಷ್ಯ ನಮಗೆ ವಿಧಾನಸೌಧಕ್ಕೆ ಬರೋಕ್ ಬಿಡೋದಿಲ್ಲ ಅಂತ ಹೇಳ್ತೀಯ. ಅದು ನಮ್ಮ ಹಿರಿಯರಾದ ಕೆಂಗಲ್ ಹನುಮಂತಯ್ಯ ವಿಶ್ವಾಸದಿಂದ ಕಟ್ಟಿರುವ ಅಂಬೇಡ್ಕರ್ ಮತ್ತು ಗಾಂಧಿ ತತ್ವದ ಆಧಾರದ ಮೇಲಿರ್ತಕ್ಕಂಥ ಈ ರಾಜ್ಯದ ಆಡಳಿತ ಸೌಧ ಕಣೆಯ. ಅವರು ಯಾಕೆ? ನಾನು ಸಹಿತ ಬೇಕಾದ್ರೆ ಅಲ್ಲಿ ಕಚೇರಿ ಕೆಲಸಕ್ಕೆ ಬಂದು ಹೋಗ್ತೇನೆ, ತಡೆಯೋ ತಾಕತ್ತು ರೇಣುಕಾಚಾರ್ಯರಿಗೆ ಇದೆಯಾ ಅನ್ನೋದು ಪ್ರಶ್ನೆ. ಅಲ್ರಿ, ಚಾ ಮಾಡ್ತಿದ್ದೆ ಅಂತ ಕತೆ ಹೇಳಿದವನ್ನೇ ಈ ದೇಶದ ಪ್ರಧಾನಿ ಮಾಡಿ ಪಾರ್ಲಿಮೆಂಟ್ ಒಳಗೆ ಬಿಟ್ಕೊಳ್ಳಿ. ಜೈಲಿಗೆ ಹೋಗಿ 1.5 ವರ್ಷ ಜೈಲಲ್ಲಿದ್ದು ನೆಟ್ಟಿಗೆ ಇಂಗ್ಲಿಷು ಬರೋದಿಲ್ಲ, ನೆಟ್ಟಿಗೆ ಬೇರೆ ಭಾಷೆಯೂ ಬರೋದಿಲ್ಲ, ತನ್ನ ಅಹಂಕಾರ ಪ್ರವೃತ್ತದಿಂದ ಕೆಲಸ ಮಾಡ್ತಿರೋ ಅಮಿತ್ ಶಾನೇ ಈ ದೇಶದ ಗೃಹ ಮಂತ್ರಿಯಾಗಿ ಪಾರ್ಲಿಮೆಂಟ್ ಒಳಗೆ ಬಿಟ್ಕೊಂಡಿದೆ. ಇನ್ನು ಬೇರೆಯವರಿಗೆ ಅವಕಾಶ ಇಲ್ವೇನೆ? ನೆನಪಿಟ್ಕೋಬೇಕು, ಇಂಥ ಅಹಂಕಾರದ ಮಾತುಗಳನ್ನ ನಾನು ವಿರೋಧವನ್ನು ಮಾಡಿ ಒಂದು ಸಂದರ್ಭದಲ್ಲಿ ನಾನು ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದೆ. ಈ ಜಾಗದಲ್ಲೂ ನಿಂತು ನಾನು ಆ ಮಾತನ್ನು ಹೇಳ್ತೇನೆ. ಈ ಸಭೆಯಲ್ಲಿ ಬಾರದ ದೂರದಲ್ಲಿ ನಿಂತು ಮಾತನ್ನು ಕೇಳ್ತಾ ಇರ್ತಕ್ಕಂಥ ಜನರಲ್ಲಿ ಕೇಳ್ತೇನೆ. ಇದು ಕೋಟಿ ಚೆನ್ನಯ್ಯರ ಊರು. ಆ ಕೋಟಿ ಚೆನ್ನಯ್ಯರ ಪಾದಗಳನ್ನು ಮುಟ್ಟಿ ನಿಮ್ಮನ್ನ ಪ್ರಶ್ನೆ ಮಾಡಿ ಕೇಳ್ತೇನೆ. ಮಹಾನ್ ತ್ಯಾಗಮೂರ್ತಿ ಬಾಹುಬಲಿಯ ಪಾದವನ್ನು ಮುಟ್ಟಿ ನಿಮ್ಮಲ್ಲಿ ಪ್ರಶ್ನೆಯನ್ನ ಕೇಳ್ತೇನೆ. ಮಾತು ಬಿಡದ ಮಂಜುನಾಥ, ಕದ್ರಿ ಧರ್ಮಸ್ಥಳದ ಮಂಜುನಾಥನ ಹೆಸರು ಹಿಡಿದು ನಿಮ್ಮನ್ನ ಕೇಳುತ್ತೇನೆ. ಬಪ್ಪ ಬ್ಯಾರಿಯ ಸಾಮರಸ್ಯದ ಕೇಂದ್ರ ಬಪ್ಪನಾಡಿನ ದುರ್ಗಾ ಪರಮೇಶ್ವರಿಯ ಹೆಸರನ್ನು ಹೇಳಿ ನಿಮ್ಮಲ್ಲಿ ಕೇಳ್ತೇನೆ. ಇಲ್ಲಿಯ ಸಂಸದರ ಹೆಸರಿನ ಜೊತೆ ಸೇರಿಸ್ಕೋಬಿಟ್ಟಿದ್ದಾರೆ. ಆ ಕಟೀಲ್ ಕ್ಷೇತ್ರಕ್ಕೆ ಅವಮಾನ. ಅದರಿಂದ ಆದರೂ ಸಹಿತ ಆ ಕಟೀಲು ಕ್ಷೇತ್ರದ ದುರ್ಗಾ ಪರಮೇಶ್ವರಿಯನ್ನ, ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥಿಸಿ ಕೇಳ್ತೇನೆ. ಈ ಆಡಳಿತ ಮಾಡ್ತಕ್ಕಂಥ ಯಡಿಯೂರಪ್ಪನವರಿಗೆ, ಇಲ್ಲಿರ್ತಕ್ಕಂಥ IPS ಹರ್ಷ ಅವರಿಗೆ, ಗುಂಡು ಹಾಕಿದ ಪೊಲೀಸರಿಗೆ, ನಿಮಗೆ ತಾಕತ್ತಿದ್ರೆ, ಯೋಗ್ಯತೆ ಇದ್ರೆ, ನ್ಯಾಯನಿಷ್ಠೆ ಇದ್ರೆ, ಸಜ್ಜನಿಕೆ ಇದ್ರೆ ನೀವು ಮೊನ್ನೆ ನಿಮ್ಮ ಬಂದರು ಠಾಣೆಗೆ ಆ ನುಗ್ಗಿರುವ CCTV ಫುಟೇಜ್ ಅನ್ನ ಕೊಡಬೇಕು. ಕೊಡದಿದ್ರೆ ಅಂದ್ರೆ ನೀವು ನಕರಾಗಳು, ಮೂರ್ಖರು, ಕೊಲೆಗಡಕರು. ನೆನಪಿಟ್ಟುಕೊಳ್ಳಿ, ನಮ್ಮೆಲ್ಲರ ದುಃಖಗಳು ಒಂದು ಭಾಗ. ನೌಶೇರ್ ಮತ್ತು ಜಲೀಲನ್ನ ಕಳೆದುಕೊಂಡಾಗ ಅವರ ಕುಟುಂಬದ ತಾಯಂದ್ರು, ಹಿರಿಯರು ಕಣ್ಣೀರಿಟ್ಟಲ್ಲ. ಆ ಕುಟುಂಬದ ಕಿರಿಯರು ಅನಾಥ ಪ್ರಜ್ಞೆಯಿಂದ ಕಣ್ಣೀರನ್ನ ಇಟ್ಟಲ್ಲ. ಆ ಕಣ್ಣೀರಿನ ಬಿಸಿ ಉಸಿರಿನ ಶಾಪ ಈ IPS ಹರ್ಷ ಅವರನ್ನ, ವಿನಾಕಾರಣ ಗುಂಡಿಕ್ಕಿದ ಆ ದುಷ್ಟ ಪೊಲೀಸರನ್ನ ಖಂಡಿತವಾಗಿ ಶಿಕ್ಷೆ ಮಾಡೇ ಮಾಡುತ್ತೆ. ಶಿಕ್ಷೆ ಮಾಡೇ ಮಾಡುತ್ತೆ. ಅವುಗಳನ್ನೆಲ್ಲ ನಾವು ನೋಡೋಣ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಭಾರತದ ಸಂವಿಧಾನ ನಮ್ಮ ರಕ್ಷಣೆಗೆ ಇದೆ. ಇವತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳ್ತಾ ಇದ್ದಾರೆ, ಭಾರತದಲ್ಲಿ ಆತಂಕದ ಕ್ಷೋಭೆಯ ವಾತಾವರಣ ಅಂತೆ. ಇದು ಜಸ್ಟಿಸ್ KS ಹೆಗಡೆ ಅವರ ಹೆಸರಿನಲ್ಲಿರ್ತಕ್ಕಂಥ ಆಸ್ಪತ್ರೆ ಸಮುಚ್ಚಯದ ಜಾಗ. ಜಸ್ಟಿಸ್ KS ಹೆಗಡೆ ಅವರ ಮಗ ಸುಪ್ರೀಂ ಕೋರ್ಟಿನ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಹೇಳ್ತಾ ಇದ್ದಾರೆ, ಧರ್ಮದ ಆಧಾರದಲ್ಲಿ ಪೌರತ್ವವನ್ನು ನೀಡೋದು ಅಪರಾಧ ಅಂತ ಹೇಳ್ತಿದ್ದಾರೆ. ಬಾಂಬೆ ಹೈಕೋರ್ಟ್ ಜಸ್ಟಿಸ್ ಹೇಳ್ತಿದ್ದಾರೆ, ಜಸ್ಟಿಸ್ ಶಿವರಾಜ್ ಪಟೇಲ್ ಹೇಳ್ತಾ ಇದ್ದಾರೆ ಇದು ಅಪರಾಧ ಅಂತೇಳಿ. ಇನ್ನು ನೀನ್ಯಾರಯ್ಯ ನಳಿನ್ ಕುಮಾರ್ ಪಂಪು ಎಲ್ಲೋ, ನೀನ್ಯಾರಯ್ಯ ಯಡಿಯೂರಪ್ಪ? ನಮಗೆ ಜಸ್ಟಿಸ್ ಸಂತೋಷ್ ಹೆಗಡೆ ಅವರ ಮಾತಿನ ಮೇಲೆ ವಿಶ್ವಾಸವಿದೆ. ನೆನಪಿಡಿ, ಸಮಯದ ಮಿತಿ ಇದೆ. ಪ್ರತಿಭಟನೆಯನ್ನ ಗೌರವದಿಂದ, ತುಂಬ ಶ್ರದ್ಧೆಯಿಂದ, ಆತ್ಮೀಯತೆಯಿಂದ ಮಾಡಿದ್ದೆ. ಕನ್ನಡದ ನೆಲ ಅಂದ್ರೆ ಅದು ಬಸವಣ್ಣನ ನೆಲ. ಬಸವಣ್ಣ ಏನ್ ಹೇಳಿದ್ದಾರೆ ಅಂದ್ರೆ,
ಇವನಾರವ 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 ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಿದರಯ್ಯ ಅಂತ ಕರೆ ಕೊಟ್ಟಿರ್ತಕ್ಕಂಥ ಪುಣ್ಯ ಭೂಮಿಯ ನೆಲದಲ್ಲಿ ನಾವಿದ್ದೇವೆ. ನಮ್ಮನ್ನ ಇಲ್ಲಿ ಹೊರಗಟ್ಟಲಿಕ್ಕೆ ಸಾಧ್ಯವಿಲ್ಲ. ಈ ದೇಶದಲ್ಲಿ ಹಲವಾರು ಸಂಸ್ಕೃತಿ ಇದೆ, ಬಹುತ್ವದ ಸಂಸ್ಕೃತಿ. ಕನ್ನಡದ ಕವಿ ದಿನಕರ ದೇಸಾಯಿ, ಮಾಜಿ ಸಂಸದ ದಿನಕರ ದೇಸಾಯಿ ಅವರು ಹೇಳ್ತಾರೆ, ನನ್ನ ಸುಟ್ಟ ಬೂದಿಯನ್ನ ಎಸೆದು ಬಿಡಿ, ಹೋಗಿ ಬೀಳಲಿ ಆ ಬೂದಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರವಾಗಿ ತೆನೆಯೊಂದು ನೆಗೆದು ಬರೆ, ಸಾರ್ಥಕವಾಯಿತು ಹುಟ್ಟು ಸಾವಿನಲ್ಲಿ ಅಂತ. ಅದೇ ರೀತಿಯಾಗಿ ನಮ್ಮ ಶಾಸಕರು ಹೇಳಿದ್ರಲ್ಲ, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ, ನಮ್ಮ ಹಿರಿಯರು ಅವರನ್ನ ಸುಟ್ಟು ಆ ಬೂದಿಯನ್ನ ನಾವು ಇಲ್ಲೇ ಭೂಮಿ ಮೇಲೆ ಹಾರಿಸಿ ಬಿಟ್ಟಿದ್ದೇವೆ. ಅದು ಗೊಬ್ಬರವಾಗಿ ತೆನೆ ನೆಗೆದು ಬಂದಿದೆ. ಹೂಳುವ ಸಂಸ್ಕೃತಿಯ ಜನರಾಗಿರುವ ನೀವು ನಿಮ್ಮ ಪೂರ್ವಜರ ಶವಗಳನ್ನ ಇಲ್ಲೇ ಹೂಡಿದ್ದೀರಿ. ಇದೇ ಭೂಮಿಯಲ್ಲಿ ಅದು ಗೊಬ್ಬರವಾಗಿ ಮಣ್ಣಾಗಿ ಭೂಮಿಯನ್ನ ಫಲವತ್ತು ಮಾಡಿದೆ ಎಂದಾದ ಮೇಲೆ ನಮ್ಮನ್ನು ಈ ಭೂಮಿಯಿಂದ ಹೊರಗಟ್ಟಲಿಕ್ಕೆ ಅಮಿತ್ ಶಾ ಮತ್ತು ಮೋದಿ 10 ಜನ ಹುಟ್ಟಿ ಬಂದರೂ ಸಹಿತ ಸಾಧ್ಯವಾಗೋದಿಲ್ಲ. ಸಂವಿಧಾನ ನಮ್ಮ ರಕ್ಷಣೆಯ ಮಂತ್ರ. ನಾವೆಲ್ಲ ಜೊತೆಯಾಗಿರೋಣ, ಒಟ್ಟಾಗಿರೋಣ. ಹಳ್ಳಿಗಳಲ್ಲೂ ಹೋಗಿ ಅಂಗಡಿಗಳಲ್ಲಿ ಚಹಾ ಮಾರೋರ ಕೈಲಿ, ಆಟೋ ಚಾಲಕರ ಕೈಲಿ, ಆ ಎಲ್ಲ ಸ್ನೇಹಿತರ ಕೈಲಿ, ಅಣ್ಣ ಪೆಟ್ರೋಲಿನ ರೇಟಿನ ಬಗ್ಗೆ ಏನಾದರೂ ಮಾಡಬೇಕಾಗಿತ್ತು, ಡೀಸೆಲ್ ರೇಟ್ ಬಗ್ಗೆ ಏನಾದರೂ ಕೆಲಸ ಆಗಬೇಕಿತ್ತು, ಬೆಲೆಗಳ ಕಡಿಮೆಗಳನ್ನು ಮಾಡೋಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕಿತ್ತು, 2 ಕೋಟಿ ಯುವಕರಿಗೆ ಉದ್ಯೋಗವನ್ನು ವರ್ಷಕ್ಕೆ ಕೊಡಬೇಕಾಗಿತ್ತು. ಈ ಪೂರ್ವದ ಸಿಂಧುತ್ವ ಪ್ರಮಾಣ ಪತ್ರ, ಈ ಕಾಯ್ದೆ ಈ ಹೊತ್ತಿಗೆ ಅವಶ್ಯಕತೆ ಇತ್ತಾ ಅಂತ ಪ್ರೀತಿಯಿಂದ ಕೇಳ್ತಾ ಜನಜಾಗೃತಿಯನ್ನು ಮಾಡೋಣ. ಅಷ್ಟೊತ್ತಿಗೆ ಇನ್ನು 4 ವರ್ಷ ಮುಗಿದು ಹೋಗಿಬಿಡುತ್ತೆ. ಮುಗಿದು ಹೋದ್ಮೇಲೆ ಮೋದಿ ಮತ್ತು ಅಮಿತ್ ಶಾ ಮಾಜಿಗಳಾಗುತ್ತಾರೆ. ಆಗ ಈ ದೇಶವನ್ನ ಮತ್ತೆ ಗಟ್ಟಿಯಾಗಿ ನಾವೆಲ್ಲರೂ ಸೇರಿ ಕಟ್ಟೋಣ. ನಮ್ಮೆಲ್ಲರ ಎದೆಗಳಲ್ಲಿ ತಿರಂಗ ಧ್ವಜದ ಭಾವನೆ ಹಾರಾಡುತ್ತಿರಲಿ ಅಂತ ಹೇಳಿ ಕೇಳಿರುವ ಎಲ್ಲ ಆತ್ಮೀಯ ಗಣ್ಯ ವ್ಯಕ್ತಿಗಳೇ ಧನ್ಯವಾದವನ್ನು ಅರ್ಪಿಸ್ತಾ, ಅದೇ ರೀತಿ ಈ ಸಭೆಗೆ ಯಶಸ್ವಿಗೊಳಿಸಿದಂತಹ ಎಲ್ಲ ನನ್ನ ಆತ್ಮೀಯ ನಾಗರಿಕ ಬಂಧುಗಳಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ಕೂಡ ಈ ವೇಳೆಯಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣಕರ್ತರಾದಂತಹ ಪೊಲೀಸ್ ಸಿಬ್ಬಂದಿಗಳಿಗೆ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.